ವೀಕ್ಷಕರೇ ನಮಸ್ಕಾರ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೊಂದಿಗಿನ ಸಂವಾದದ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಈ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಯಲ್ಲಿ ನಮ್ಮ ಕರಾವಳಿ ಭಾಗ ಹೆಮ್ಮೆ ಪಡುವಂತಹ ಅನೇಕ ಪ್ರತಿಭೆಗಳಿಗೆ ಪ್ರಶಸ್ತಿಯ ಗರಿ ಲಭಿಸಿರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮೂರಿನ ಸಾಧಕರನ್ನ, ನಮ್ಮೂರಿನ ಪ್ರತಿಭೆಗಳನ್ನ ಗುರುತಿಸಿ ಸರ್ಕಾರ ಅವರ ಒಂದು ಸಾಧನೆಯನ್ನ ಪರಿಗಣಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಟ್ಟಿದೆ ಅನ್ನುವಂಥದ್ದು. ಸೊ ಅಂತಹ ಒಂದು ಪ್ರತಿಭೆಗಳ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವ ಜೊತೆಗೆ ಅವರೊಂದಿಗೆ ಮಾತನಾಡುವುದಕ್ಕೆ ಒಂದು ವೇದಿಕೆಯನ್ನು ಒದಗಿಸುವಂತ ಒಂದು ಪ್ರಯತ್ನ ಸುದ್ದಿಯ ಮೂಲಕ ನಡೀತಾ ಇದೆ. ಈಗಾಗಲೇ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಹಿರಿಯ ಯಕ್ಷಗಾನ ಕಲಾವಿದ ಸರಪಾಡಿ ಅಶೋಕ್ ಶೆಟ್ಟಿ ಅವರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಅನೇಕ ವೀಕ್ಷಕರು ಕರೆಯನ್ನ ಮಾಡಿ ಅವರ ಜೊತೆಗೆ ಮಾತನಾಡಿದ್ರು, ಸಂತಸವನ್ನ ಹಂಚಿಕೊಂಡಿದ್ರು. ಅದೇ ರೀತಿ ಇವತ್ತು ಸಂಗೀತ ಕ್ಷೇತ್ರದಲ್ಲಿ ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ಇಬ್ಬರು ಸಾಧಕರು, ನಮ್ಮ ಊರಿನ ನಮ್ಮ ಆಸುಪಾಸಿನ ಸಾಧಕರನ್ನ ನಿಮ್ಮ ಮುಂದೆ ಕರೆ ತಂದಿದ್ದೇವೆ. ಯಾರು ಅನ್ನುವಂಥದ್ದು ಈಗಾಗಲೇ ತಮಗೆ ಗೊತ್ತಾಗಿದೆ. ಸಂಗೀತ ಕ್ಷೇತ್ರದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಂತಹ ಇಬ್ಬರು ಪ್ರತಿಭೆಗಳು. ಮೊದಲನೆಯದಾಗಿ ಒಬ್ಬರು ಗಾಯಕರು, ಜೊತೆಗೆ ಸಂಘ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿ ಆ ಮೂಲಕ ಅದರಲ್ಲಿ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನ ಕೊಡ್ತಾ ಇರುವಂತವರು ಗುರುಪ್ರಿಯ ನಾಯಕ್ ಅವರು, ನರಿಮೊಗರು ಸಮೀಪದ ಪುರುಷರ ಕಟ್ಟಿ ಇವರು. ಅದೇ ರೀತಿ ಇನ್ನೋರ್ವ ನಮ್ಮ ಜೊತೆಗೆ ಇರುವಂತಹ ಅತಿಥಿ ಸ್ಯಾಕ್ಸೋಫೋನ್ ಮೂಲಕ ಸ್ಯಾಕ್ಸೋಫೋನ್ ವಾದನದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿರುವಂತಹ ಪ್ರತಿಭೆ ಕೆ ಕೃಷ್ಣ ಪ್ರಸಾದ್ ದೇವಾಡಿಗ ಉಪ್ಪಿನಂಗಡಿ ಇವರು. ಸೊ ಇಬ್ಬರು ಅತಿಥಿಗಳಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ಇಬ್ಬರ ಪರಿಚಯವನ್ನ ಕೂಡ ಕಿರು ಮಟ್ಟದಲ್ಲಿ ಮಾಡೋದಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೆಯದಾಗಿ ಗುರುಪ್ರಿಯ ನಾಯಕ್ ಅವರು ನರಿಮೊಗರು ಗ್ರಾಮದ ಪುರುಷರ ಕಟ್ಟೆ ನಿವಾಸಿಯಾಗಿದ್ದು 2007ರಲ್ಲಿ ನರಿಮೊಗರುವಿನಲ್ಲಿ ಪ್ರಖ್ಯಾತಿ ಯುವತಿ ಮಂಡಲವನ್ನ ಸ್ಥಾಪನೆ ಮಾಡಿ ಕಳೆದ 15 ವರ್ಷಗಳಿಂದ ಈಚೆಗೆ ಅದರ ಅಧ್ಯಕ್ಷೆಯಾಗಿ ಸೇವೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರಖ್ಯಾತಿ ಯುವತಿ ಮಂಡಲದ ಒಂದು ಸಾಧನೆ ಅಥವಾ ವಿಶೇಷತೆ ಏನು ಅಂತ ಹೇಳಿದ್ರೆ, ಯುವಜನ ಮೇಳದ ಎಲ್ಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಹಲವು ವರ್ಷ ಈ ಒಂದು ತಾಲೂಕಿನ ಸಮಗ್ರ ಪ್ರಶಸ್ತಿಯನ್ನ ಗಳಿಸಿಕೊಂಡಂತ ಒಂದು ಹೆಗ್ಗಳಿಕೆ ಕೂಡ ಇದಕ್ಕಿದೆ. ಗುರುಪ್ರಿಯ ನಾಯಕ್ ಅವರು ಏಕಪಾತ್ರ ಅಭಿನಯ, ಭಾವಗೀತೆ, ಲಾವಣಿಯಲ್ಲಿ ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ 6 ಬಾರಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಗುಂಪು ಸ್ಪರ್ಧೆಗಳ ವಿಭಾಗದಲ್ಲಿ ಗುರುತಿಸಿಕೊಳ್ಳುವಂತಹ ಗೀಗಿ ಪದ ಇರಬಹುದು, ರಾಗಿ ಬೀಸುವ ಪದ ಇರಬಹುದು, ಜಾನಪದ ಗೀತೆ ಇರಬಹುದು, ಇದರಲ್ಲೂ ಕೂಡ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿ ಸಾಧನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಪತಿ ಶಿವಾನಂದ ಕಾಮತ್ ಅವರೊಂದಿಗೆ ಮೆಲ್ಕಾರ್ನಲ್ಲಿ ವಾಸವಿದ್ದು ಪುರುಷರ ಕಟ್ಟೆ ಹಾಗೂ ಮೆಲ್ಕಾರ್ನಲ್ಲಿ ಗುರುಕುಲ ಕಲಾ ಕೇಂದ್ರದ ಮೂಲಕ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ತರಬೇತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಇವರ ಸಾಧನೆಯನ್ನ ಗುರುತಿಸಿ ಈಗಾಗಲೇ ಅನೇಕ ಪ್ರಶಸ್ತಿಗಳು ಬಂದಿದೆ. ಜಿಲ್ಲಾ ಯುವ ಪ್ರಶಸ್ತಿ ಇರಬಹುದು, ವಿವೇಕಾನಂದ ರಾಜ್ಯ ಸದ್ಭಾವನಾ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಅವರ ಮುಡಿ ಏರಿದೆ ಅನ್ನುವಂಥದ್ದು. ಸೊ ಈಗ ರಾಜ್ಯೋತ್ಸವ ಪ್ರಶಸ್ತಿಯ ಗರಿ ಕೂಡ ಆ ಒಂದು ಹೆಮ್ಮೆಯ ಕಿರೀಟಕ್ಕೆ ಸೇರ್ಪಡೆಯಾಗಿರುವಂಥದ್ದು. ಸೊ ಈ ಬಗ್ಗೆ ಒಂದಷ್ಟು ಖುಷಿಯನ್ನ ಈ ಹಿಂದೆ ನಾವು ಅವರನ್ನು ಸಂಪರ್ಕ ಮಾಡಿದಾಗ ವ್ಯಕ್ತಪಡಿಸಿದ್ರು. ಈಗ ಇನ್ನೊಂದಷ್ಟು ಮಾತನಾಡುವಂತ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಅದೇ ರೀತಿ ಇರುವಂತಹ ಇನ್ನೋರ್ವ ಸಾಧಕ ಕೃಷ್ಣ ಪ್ರಸಾದ್ ದೇವಾಡಿಗ ಅವರು ಸ್ಯಾಕ್ಸೋಫೋನ್ ಕಲಾವಿದರು. ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ದೇವಳದಲ್ಲಿ ಕಳೆದ 25 ವರ್ಷಗಳಿಂದ ಸ್ಯಾಕ್ಸೋಫೋನ್ ವಾದಕರಾಗಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಖ್ಯಾತ ನಾಗಸ್ವರ ಮತ್ತು ಸ್ಯಾಕ್ಸೋಫೋನ್ ವಾದಕ ವಿದ್ವಾನ್ ಎಸ್ ಕೆ ದೇವದಾಸ್ ಅವರ ಬಳಿ ಶಿಷ್ಯತ್ವವನ್ನ ಪಡೆದ ಜೊತೆಗೆ ಚೆನ್ನೈ ಬಾಲಮುರುಗನ್ ಅವರ ಶಿಷ್ಯರೊಂದಿಗೆ ಸ್ಯಾಕ್ಸೋಫೋನ್ ವಾದನದಲ್ಲಿ ವಿದ್ವತ್ತನ್ನ ಕೂಡ ಪಡೆದುಕೊಂಡಿದ್ದಾರೆ. ಸಹಸ್ರಲಿಂಗೇಶ್ವರ ದೇವಳದ ಆಡಳಿತ ಮಂಡಳಿಯಿಂದ ಕೌಸ್ತುಭ ಪ್ರಶಸ್ತಿ, ಕಾಳಿಕಾಂಬಾ ಭಜನಾ ಮಂಡಳಿಯಿಂದ ನಾದ ವಿಶಾರದ ಪ್ರಶಸ್ತಿ, ಇಂಟರ್ನ್ಯಾಷನಲ್ ವರ್ಚುವಲ್ ಪೀಸ್ ಯೂನಿವರ್ಸಿಟಿ ಭಾರತೀಯ ವಿದ್ಯಾಭವನ ಬೆಂಗಳೂರು ಇವರಿಂದ ಗೌರವ ಡಾಕ್ಟರೇಟ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯಿಂದ ಸನ್ಮಾನವನ್ನ ಕೂಡ ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಹಲವು ಸನ್ಮಾನಗಳು ಕೂಡ ಇವರ ಮುಡಿಗೆ ಸಂದಿದೆ. ಶ್ರೀಲಂಕಾ ಸೇರಿದಂತೆ ಅನೇಕ ಕಡೆಗಳಲ್ಲಿ ಕಾರ್ಯಕ್ರಮವನ್ನ ನೀಡಿದಂತಹ ಹೆಗ್ಗಳಿಕೆ ಕೂಡ ಇವರದ್ದು. ಸೊ ಇಬ್ಬರಿಗೂ ಮತ್ತೊಮ್ಮೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿಗಾಗಿ ಅಭಿನಂದನೆಗಳನ್ನ ಸಲ್ಲಿಕೆ ಮಾಡ್ತಾ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಮೊದಲನೆಯದಾಗಿ ಗುರುಪ್ರಿಯ ನಾಯಕ್ ಮೇಡಮ್, ತಮ್ಮಲ್ಲಿ ಕೇಳುವಂಥದ್ದು, ಹೇಗೆ ಅನಿಸ್ತಾ ಇದೆ ಈ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಬಂದಿರುವಂಥದ್ದು? ಎಷ್ಟು ಖುಷಿ ಇದೆ, ಏನು ಅನಿಸ್ತಾ ಇದೆ? ನಿಜವಾಗ್ಲೂ ತುಂಬಾನೇ ಖುಷಿ ಇದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅದೇ ಸಂಗೀತ ಕ್ಷೇತ್ರದಲ್ಲಿ ನನ್ನನ್ನು ಗುರುತಿಸಿ ಕೊಟ್ಟಿದ್ದಾರೆ. ಅದೇ ಪ್ರಶಸ್ತಿ ಬಂದದ್ದು ನಿಜ. ಇನ್ನು ಏನು ಅಂತ ಹೇಳಿದ್ರೆ ಪ್ರಶಸ್ತಿ ಬಂದ ಮೇಲೆ
ಇನ್ನು ಏನು ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗ ಮಾಡಿರೋದು ಏನೂ ಅಲ್ಲ, ಇನ್ನೂ ಕೂಡ ಏನೋ ಮಾಡಬೇಕು, ಸಾಧಿಸಬೇಕು ಅಂತ ಹೇಳುವ ಒಂದು ಛಲ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಓಕೆ, ಇನ್ನಷ್ಟು ಸಾಧಿಸಬೇಕು ಅನ್ನುವಂತ ಒಂದು ಪ್ರೇರಣೆ ಸಿಕ್ಕಿದೆ. ಓಕೆ, ಕೃಷ್ಣ ಪ್ರಸಾದ್ ದೇವಾಡಿಗೆರೆ ಇರೆಗ್ ದಾದಾನಿ ಸಾವೊಂದುಂಡು ಏತು ಖುಷಿ ಉಂಡು? ಎಂಕ್ ಮಸ್ತ್ ಖುಷಿ ಆವೊಂದುಂಡು. ದಯಪಂಡ ಯಾನ್ ಬಡಾ ಕಲಾವಿದೆ, ಏನ ಬಾಲ್ಯಡು ಬಾರಿ ಬಂಗ ಬತ್ತನಾಯಿ ಅಂಡ ಇಂಕ್ ಈತ್ ಬೇಗ ತಿಕ್ಕೊಂಡು ಯಾನ್ ಕಣಮನ ಸುಡಿ ಎನ್ನದಿತ್ತು ಅಂಚಾದಿಪ್ಪನಾಗ ಎಂಕ್ ಮಸ್ತ್ ಖುಷಿ ಆವೊಂದುಂಡು. ಊರ್ದಕ್ಲ ಸಪೋರ್ಟು ಮಾತ ಮಸ್ತ್ ಇತ್ತಂಡೆ ಅಂಚಾದಿಪ್ಪನ ಎಂಕ್ ಈ ರಾಜ್ಯೋತ್ಸವ ಪ್ರಶಸ್ತಿಗೆ ಕಾರಣ ಪಂಡ ಐಕ್ ಇದಕ್ಕೆ ದುಂಬು ಒಂತೆ ದಿನಕ್ಕೆ ದುಂಬು ನಮ್ಮ ಉಪ್ಪಿನಂಗಡಿ ಕ್ಷೇತ್ರಡು ಒಂಜಿ ತುಳು ಅಕಾಡೆಮಿದ ಒಂಜಿ ಕಾರ್ಯಕ್ರಮ ಇತ್ತಂడి. ಆ ಕಾರ್ಯಕ್ರಮಡು ಯಾನ್ ಒಂಜಿ ಇಲ್ಲಿಯ ಅಲ್ಲಿಲಿ ಸೇವೆ ಮಲ್ತನ ಮಲ್ಲತ್ ಅಲ್ಲಿಲಿ ಸೇವೆ ಮಲ್ತನ ಐನ್ ಅಕ್ಲು ಬಾರಿ ಖುಷಿ ಪಡೆದು ಇಂಚಿನಲ್ಲ ಒಂಜಿ ಕಲಾವಿದರು ಉಳ್ಳೇರತ್ತ ನಮ್ಮ ಉಪ್ಪಿನಂಗಡಿ ಕ್ಷೇತ್ರಡು ಅಂಚಾರೆಗ್ ಎಂಕ್ ಮಸ್ತ್ ಖುಷಿ ಅಂಡ ಮಸ್ತ್ ಖುಷಿ. ಯಾನ್ ಐನ್ ಎಂಚ ಪನೋಡು ಎಂಕ್ ಬಾರಿ ಸಂಕೋಚ ಒಂದುಂಡು. ಅರ್ಥ ಪುಣ್ಯನ ಮನಸ್ಸದ ಭಾವನೆ ಇರುಂಜಿ ಪಾತೆರ ಪಂಡದ ಯಾನ ಬಡ ಕಲಾವಿದೆ ಎಂದು ಆ ಬಡತನ ಇನ್ನು ಆರ್ಥಿಕವಾದ ಪಾಂಡ ಈ ಕಲೆಕ್ಕೆ ಏಪಲ ಬಡತನ ಬಂಪಿನ ಉಪ್ಪುಜಿ ಕಲೆಕ್ಟ್ ಇರ್ ಆಲ್ರೆಡಿ ಮುಂತೆ ಸಾಧನೆ ಮಲ್ತದರ ಐಟು ಶ್ರೀಮಂತಿಕೆ ಎರಡ ಉಂಡು ಪಂಪಿನ ಒಂಜಿ ಪಾತೆರನ್ನು ಪನೊಂದುಲ್ಲೆ. ಬಹುಶಃ ಗುರುಪ್ರಿಯ ಮೇಡಮ್ ಅವರು ಕೇವಲ ಒಂದು ಕ್ಷೇತ್ರದಲ್ಲಿ ಮಾತ್ರ ಸಾಧನೆ ಮಾಡಿರುವಂತದ್ದಲ್ಲ, ಸಾಂಸ್ಕೃತಿಕ ಕ್ಷೇತ್ರದ ಹಲವು ಮಜಲುಗಳಲ್ಲಿ ತಮ್ಮ ಸೇವೆ ಇದೆ, ಹಲವು ವಿಭಾಗಗಳಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ, ಸಾಧನೆಯನ್ನ ಮಾಡಿದ್ದೀರಿ. ಕಾರಣ ಏನು, ಇದಕ್ಕೆ ಹೇಗೆ ಇದರತ್ತ ಒಲವು ಬಂತು ಅಂತ ನಿಮಗೆ? ಈ ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಹಾಗೆ ನಾನು ಸಣ್ಣ ಇರಬೇಕಾದ್ರೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಇದ್ದೆ, ಎಲ್ಲದರಲ್ಲೂ ಕೂಡ ಮುಂದ್ಗಡೆ ಇದ್ದೆ. ಅದಕ್ಕೆ ಪ್ರೇರಣೆ ಅಥವಾ ಅದೊಂದು ಹಾಗೆ ಆಗ್ಬೇಕಾದ್ರೆ ಕಾರಣ ಅಂತ ಹೇಳಿದ್ರೆ ನನ್ನ ಅಮ್ಮ. ಅವರಿಗೆ ಇಂಥದ್ರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ. ಅವರಿಗೆ ಆ ಟೈಮಲ್ಲಿ ಅವರ ಕಾಲದಲ್ಲಿ ಅವರಿಗೆ ಅದು ಯಾವುದೇ ಅಪರ್ಚುನಿಟೀಸ್ ಇರಲಿಲ್ಲ. ಆದ ಕಾರಣ ಅದನ್ನು ಮಗಳಿಂದ ಪಡಿಬೇಕು ಅಂತ ಹೇಳೋದು ಅವರ ತಲೆಯಲ್ಲಿ ಇತ್ತೋ ಏನೋ. ನನಗೆ ಎಲ್ಲದರಲ್ಲೂ ಹೋಗು ಮಾಡು ಅಂತ ಹೇಳಿ ನನಗೆ ಸಪೋರ್ಟ್ ಮಾಡೋದು. ಮತ್ತೆ ಎಲ್ಲಿ ಇದ್ರು ಏನೇ ಇದ್ರು ಒಂದು ಕಾಂಪಿಟೇಷನ್ ಇದ್ರೆ ಆಗಿರ್ಬೋದು, ಅವ್ರು ನನ್ನನ್ನು ಕರ್ಕೊಂಡು ಹೋಗೋದು, ಆ ರೀತಿಯಾಗಿ ಅವರು ನನಗೆ ಸಪೋರ್ಟ್ ಮಾಡಿಕೊಂಡು ಬಂದ ಕಾರಣ ಅವರಿಂದಾಗಿಯೇ ನಾನು ಇಲ್ಲಿದ್ದೇನೆ ಅಂತ ಹೇಳಿ ಹೇಳ್ಬೋದು. ಬಹುಶಃ ನಿಮ್ಮ ತಾಯಿಯೇ ನಿಮಗೆ ಪ್ರೇರಣೆ ಒಂದು ಕ್ಷೇತ್ರಕ್ಕೆ ಬರೋದಿಕ್ಕೆ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮುಂದುವರಿಯೋದಿಕ್ಕೆ ಅಂತ. ಓಕೆ, ಇನ್ನು ಈ ಒಂದು ಪ್ರತಿಭೆಗಳ ಜೊತೆಗೆ ವೀಕ್ಷಕರೇ ತಮಗೂ ಕೂಡ ಮಾತನಾಡಬಹುದು, ಕರೆ ಮಾಡಿ ಇವರ ಒಂದು ಸಂಭ್ರಮದಲ್ಲಿ ತಾವು ಭಾಗಿಗಳಾಗಿ ಇವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬಹುದು, ಜೊತೆಗೆ ತಮ್ಮ ವಿಚಾರಗಳನ್ನ ಇವರೊಂದಿಗೆ ಹಂಚಿಕೊಳ್ಬಹುದು. ಅದಕ್ಕೆ ಇದು ವೇದಿಕೆ ಅನ್ನುವಂಥದ್ದನ್ನ ಹೇಳ್ತಾ, ಇನ್ನು ಕೃಷ್ಣ ಪ್ರಸಾದ್ ದೇವಾಡಿಗೆರೆ ಇರೆಗ್ ಸ್ಯಾಕ್ಸೋಫೋನ್ ದಂಚಿ ಎಂಚ ಒಂಜಿ ಆಸಕ್ತಿ ಬತ್ತಂಡು ಏಪ ಸ್ಟಾರ್ಟ್ ಆಂಡ ಇರ್ನ ಈ ಒಂಜಿ ಏನ್ ಪಂಡ ಇಲ್ಲಿಯರ್ದೆ ಇಂಕ್ಲೆಗ್ ಇಂಕ್ಲ ಕುಟುಂಬದ ಫ್ಯಾಮಿಲಿಗ್ ಅಮ್ಮಗೊಂತೆ ಸಂಗೀತ ಜ್ಞಾನ ಇತ್ತಂడి. ಅರ್ಪಂಡ ಅಪ್ಪಗಾತು ಮಲ್ಲ ಅರ್ ಕೂಲಿ ಬೇಲೆ ಪೋಪುನಾರು ಅಂಚ ಅಮ್ಮಗೊಂತೆ ಸಂಗೀತ ಇಂಕ್ಲ ಫ್ಯಾಮಿಲಿ ಅಜ್ಜೇರ್ನ ನೆಟ್ಟು ಇಂಕೊಂತೆ ಸಂಗೀತದ ಒಂದು ಸಕ್ಸಫೋನು ರಿಪೋರ್ಟ್ ಒಂದು ಅಜ್ಜೇರ್ನ ಒಂಜಿ ನೆಟ್ಟು ಪೋಂದು ಆಸೆ ಇತ್ತಂడి. ಅವೇ ಇಂಕ ಯಾನ ಬಾರಿ ನೆಟ್ಟು ಮಲ್ತನ ಅಪ್ಪಗ ಬಾರಿ ಮಂಗ ಇರ್ತದೆ ಅಂಚ ಮಾಮನಕ್ಲ ಒಟ್ಟಿಗೆ ಪೂರ ಏನು ಐಕ್ ಬ್ಯಾಂಡ್ ವಾದ್ಯಗ ಮತ್ತೆ ಪೋಂದು ಐತ ಬಗ್ಗೆ ಚೂರು ವಿಷಯ ತಿರುಗಂಟೆ ಅಂಚನೆ ಎಂಕೊಂಜಿ ಹಠ ಬರ್ತದೆ. ದಯಪಂಡ ಎಂಕಲ ಒಂಜಿ ಸಕ್ಸಫೋನ್ ಕಲ್ತಂಡ ಎಂಚ ಏನಾಯ್ತು ದಲ ದುಂಬಾಗ ದಲ ಸಾಧಿತು ತಿಕ್ಕುವ ಪಂಪನ ಒಂಜಿ ಉದ್ದೇಶ ಎಂಕ್ ಐಟ್ ಒಂಜಿ ಸಕ್ಸಫೋನ್ ಒಂಜಿ ಇಂದು ಬರ್ತದೆ, ಆಸಕ್ತಿ ಬರ್ತದೆ. ಬುಕ್ಕ ಎಂಕ್ಲ ಅಜ್ಜೇರು ಮಲ್ತೊಂದಿನ ಬೇಲೆ ಉಪ್ಪಿನಂಗಡಿ ಕ್ಷೇತ್ರಡು ಅಜ್ಜೇರು ಮಲ್ತೊಂದಿನ ಬೇಲೆ ಅವು ಇನ್ನ ಅಮ್ಮನ ಪೊಪ್ಪ ಪಂಡ ರಾಮ ಸೇರಿಗಾರ ಅಂತ ಬಂದ ಅರೆ ದುಂಬು ಸತ್ಲಿಂಗೇಶ್ವರ ದೇವಸ್ಥಾನ ಕೆಲಸ ಮಲ್ತೊಂದಿತ್ತು. ಐದು ಬುಕ್ಕ ಮಾಮುಗಿತ್ತಂದು ಮಾಮುಗ ಇರ್ತಕ್ಕ ಎಂಕ್ ಬರ್ತಂದೆ ಅಂಚ ದೇವರನ ಸನ್ನಿಧಿ ಎಂಕೊಂಜಿ ಅವಕಾಶ ಅಂದ್ಕೊಂಡಿದ್ದು ಏನು ಖುಷಿ ಪಡೆದಿಲ್ಲ. ಓಕೆ, ಪಾತ್ರರಿಗೆ ನನ್ನ ಹತ್ರ ಒಂಜಿ ಕಾಲರ್ ಇಲ್ಲರೆ ಅವ್ರ ಜೊತೆ ಮಾತನಾಡಿಕೊಂಡು ಮುಂದುವರಿಸೋಣ. ಹಲೋ 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 ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಸುಧೀರ್ ನಾಯರ್ ಅಂತೇಳಿ, ನಾನು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿಯಿಂದ ಮಾತಾಡ್ತಾ ಇದ್ದೇನೆ, ಬನವಾಸಿಯಿಂದ.
ಎಸ್ ಶಿರಸಿಯಿಂದ. ಎಸ್ ಹೇಳಿ ಸರ್, ಹೇಳಿ. ಇಬ್ರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನಮ್ಮ ಜೊತೆಗಿದ್ದಾರೆ, ಏನ್ ಹೇಳ್ತೀರಿ? ಹೌದು ಸರ್, ಹೌದು. ನನಗೆ ಬಹಳ ಖುಷಿಯಾಗಿದೆ ಸರ್. ಮೊನ್ನೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗುರುಪ್ರಿಯ ಅವರಿಗೆ ಅನೌನ್ಸ್ಮೆಂಟ್ ಆದಾಗ ಬಹಳಷ್ಟು ಖುಷಿ ಆಯ್ತು. ಯಾಕಂದ್ರೆ ಅವರು ನಾನು ಬಹಳ ಸ್ನೇಹಿತರು, ಮತ್ತೆ ನನಗೊಂದು ಸಹೋದರಿ ಇದ್ದಂಗೆ. ಅವರು ಸಾಕಷ್ಟು ಈ ಸಾಂಸ್ಕೃತಿಕ ಆಗ್ಲಿ ಕ್ರೆಡಿಟ್ ಆಗ್ಲಿ ಮತ್ತೆ ಸಣ್ಣ ಸಣ್ಣ ಮಕ್ಕಳ ಯುವ ಪ್ರತಿಭೆಗಳನ್ನ ಬೆಳೆಸುವಂತ ಕಾರ್ಯ ಮಾಡ್ತಿದ್ದಾರೆ. ನಾವು ಸದಾ ಅವರಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇರ್ತೀವಿ. ನಮಗೆ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಬಹಳಷ್ಟು ಖುಷಿ ನೀಡಿದೆ. ಮತ್ತೇನಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹಲೋ ಕೇಳಿಸ್ತಾ ಇದೆ, ಮುಂದುವರಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಈ ಸಂಗೀತ ಕ್ಷೇತ್ರ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಎಲ್ಲದರಲ್ಲೂ ಅವರಿಗೆ ಇನ್ನೂ ಅತ್ಯುನ್ನತ ಮಟ್ಟದ ಪ್ರಶಸ್ತಿಗಳು ಅವರಿಗೆ ಅವ್ರ ಮುಡಿಗೆ ಏರ್ಲಿ. ಕರ್ನಾಟಕ ರಾಜ್ಯದ ಎಲ್ಲಾ ಜನತೆಯ ಪರವಾಗಿ ಅವರಿಗೆ ಶುಭವನ್ನು ಕೋರ್ತೀನಿ. ಮತ್ತೆ ಕೃಷ್ಣ ಪ್ರಸಾದ್ ದೇವಾಡಿಗ ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಪ್ರತಿಕ್ರಿಯೆ ಕೊಡೋದಿದೆ. ಸುಧೀರಣ್ಣ, ಥ್ಯಾಂಕ್ ಯು ಸೋ ಮಚ್. ಇವರು ಬನವಾಸಿಯಿಂದ ಕಾಲ್ ಮಾಡಿರೋದು. ಇವರು ಕೂಡ ಈ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾನೇ ಸಪೋರ್ಟಿವ್. ಏನೇ ಒಂದು ಮಾಡ್ತೇನೆ ಅಥವಾ ನಾನು ಏನಾದ್ರೂ ಒಂದು ಸ್ಟೇಟಸ್ ಅಲ್ಲಿ ಹಾಕಿದ ಕೂಡಲೇ ಅವರು ಅದನ್ನೊಂದು ಅಪ್ರಿಶಿಯೇಟ್ ಮಾಡುವಂಥದ್ದು, ಸಪೋರ್ಟ್ ಮಾಡುವಂಥದ್ದು ಮಾಡ್ತಾರೆ. ತುಂಬಾ ಥ್ಯಾಂಕ್ ಯು ಸೋ ಮಚ್ ಸುಧೀರಣ್ಣ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸುಧೀರ್ ಅವರೇ. ಬಹುಶಃ ಕಲಾವಿದರಿಗೆ ತಮ್ಮಂತ ಪ್ರೋತ್ಸಾಹಕರ ಬೆಂಬಲ ಪ್ರೋತ್ಸಾಹ ಸದಾ ಬೇಕಾಗುತ್ತೆ, ಇದೇ ತರ ಮುಂದಕ್ಕೂ ಇರಲಿ ಅನ್ನುವಂಥದ್ದನ್ನ ಹೇಳ್ತಾ, ಇನ್ನು ಗುರುಪ್ರಿಯ ಮೇಡಮ್, ತಮ್ಮ ಒಂದು ಬಾಲ್ಯದ ಬಗ್ಗೆ ಹೇಳೋದಿದ್ರೆ, ಬಾಲ್ಯ ನಾವು ಹುಟ್ಟಿದ್ದೆಲ್ಲಿ, ಬೆಳೆದಿದ್ದೆಲ್ಲಿ, ವಿದ್ಯಾಭ್ಯಾಸ ಹೇಗೆ? ಓಕೆ, ನಾನು ಹುಟ್ಟಿದ್ದು ಕಾರ್ಕಳದಲ್ಲಿ, ಅಂದ್ರೆ ನಮ್ಮನ ಮನೆ ಕಾರ್ಕಳ. ಓಕೆ, ಆಮೇಲೆ ನಾನು ಪುರುಷರಕಟ್ಟೆಯಲ್ಲಿ, ನನ್ನ ಅಪ್ಪ ಪುರುಷರಕಟ್ಟೆಯಲ್ಲೇ ಇರುವುದು. ನಾನು ಸ್ಕೂಲಿಗೆ ಹೋದದ್ದು ನರಿಮೊಗರು ಗೌರ್ಮೆಂಟ್ ಸ್ಕೂಲಲ್ಲಿ 7ನೇವರೆಗೆ ಕಲಿತೆ. ನೆಕ್ಸ್ಟ್ ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ನರಿಮೊಗರು, ಇಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸ ಮಾಡಿದೆ. ಆ ಸಂದರ್ಭದಲ್ಲೇ ನಾನು ಪ್ರೈಮರಿಯಲ್ಲಿ ಇರಬೇಕಾದ್ರೆ ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಬೇಕು. ಪ್ರೈಮರಿಯಿಂದಲೇ ನಾನು ಅದೇ ಹೇಳಿದಾಗೆ ಈ ಸುದ್ದಿ ಬಿಡುಗಡೆಯಲ್ಲಿ ಮೇಯ್ನ್ ಆಗಿ ಇದು ಆ್ಯಡ್ ಎಲ್ಲ ಬರ್ತಾ ಇತ್ತಲ್ಲ, ಈಗ ದೇಶಭಕ್ತಿ ಗೀತೆ ಸ್ಪರ್ಧೆ, ಸ್ವಾತಂತ್ರ್ಯ ದಿನಾಚರಣೆಗೆ ಈ ಸ್ಪರ್ಧೆ ಇಲ್ಲಿ ಉಂಟು ಅಂತ, ಅದನ್ನ ಅಮ್ಮ ನೋಡುದು. ಇವತ್ತಿನ ಮಾಹಿತಿ, ಇವತ್ತಿನ ಒಂದು ಇದು ಅಂತ ಹಿಂದಿನ ಕಾರ್ಯಕ್ರಮ, ಓಕೆ, ಅದರಲ್ಲಿ ನೋಡುದು. ಆಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗುದು ಸ್ಕೂಲಿಗೆ. ಹೆಚ್ಚಾಗಿ ಅದು ರಜೆ ಅವತ್ತೇ ಇರ್ತದೆ, ಹಾಗೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಸ್ಟೇಜ್ ಪಾರ್ಟಿಸಿಪೇಟ್ ಮಾಡಿಸ್ತಾ ಇದ್ರು. ಫಸ್ಟಿಗೆ ಪ್ರೈಸ್ ಎಲ್ಲ ಬರ್ತಾ ಇರ್ಲಿಲ್ಲ, ಆದ್ರೂ ಕೂಡ ಬರದಿದ್ರು ಇನ್ನೊಂದ್ಸಲ ಕರ್ಕೊಂಡು ಹೋಗುದು. ಅದೇ ರೀತಿ ಅವರು ಮಾಡ್ತಾ ಇದ್ರು. ನನ್ನನ್ನು ಪ್ರತಿಭಾ ಕಾರಂಜಿಗಳಲ್ಲೆಲ್ಲ ನಾನು ಆಗ ಜಿಲ್ಲಾ ಮಟ್ಟವರೆಗೆ ಮಾತ್ರ ಇತ್ತು, ಈಗ ರಾಜ್ಯ ಮಟ್ಟ ಇದೆ. ಜಿಲ್ಲಾ ಮಟ್ಟದಲ್ಲಿ ಕೂಡ ಜನಪದ ಗೀತೆಯಲ್ಲಿ ಪ್ರಥಮವಾಗಿ ಫಸ್ಟ್ ಪ್ರೈಸ್ ಕೂಡ ಬಂತು 7th ಅಲ್ಲಿ ಇರಬೇಕಾದ್ರೆ. ನಾನು ಸುದ್ದಿಯನ್ನು ಹೇಳಬೇಕು ಏನು ಅಂತ ಹೇಳಿದ್ರೆ, ಸುದ್ದಿ ಬಿಡುಗಡೆಯವರು ಒಂದು ಚಿನ್ನರ ಕಣ ಅಂತ ಹೇಳಿ ಒಂದು ಸನ್ಮಾನ ಮಾಡ್ತಾ ಇದ್ರು. ಫಸ್ಟಿಗೆ ನನಗೆ ಒಂದು ಸನ್ಮಾನ ಅಂತ ಹೇಳಿದ್ದು ಎಂತ ಅಂತ ಹೇಳಿ ಗೊತ್ತಾದದ್ದು ಅಲ್ಲೇ. ನನ್ನನ್ನು ಗುರುತಿಸಿದ್ದೇ ಆ ರೀತಿ ಅಂತ ಹೇಳ್ಬೋದು. ಸುಧಾನ ಶಾಲೆಯಲ್ಲಿ ನಾನು 6th 5th ಏನೋ ಇರಬೇಕಾದ್ರೆ ಚಿನ್ನರ ಕಣ ಇದರಲ್ಲಿ ನನ್ನನ್ನೊಂದು ಸನ್ಮಾನ ಮಾಡಿ, ಹೀಗೆ ಒಂದು ಕಲಾವಿದೆ ಅಂತ ಹೇಳಿ ಒಂದು 4 ಜನರಿಗೊಂದು ತೋರಿಸಿದ್ರು. ಅಂದ್ರೆ ನನಗೂ ಒಂದು ಖುಷಿ ಇದೆ. ಆ ಒಂದು ವೇದಿಕೆಯಲ್ಲಿ ಹತ್ತುದು, ಒಂದು ಶಾಲ್ ಹಾಕೋದು, ಆ ರೀತಿ ಒಂದು ಅನುಭವ ಫಸ್ಟ್ ಆದದ್ದೇ ನನಗೆ ಇಲ್ಲಿ ಅಂತ ಹೇಳ್ಬೋದು. ಹಾಗೆ ಆದ ಮೇಲೆ ನಾನು ಸಾಂದೀಪನಿಯಲ್ಲಿ ಕಲಿತೆ. ಆಗ್ಲೂ ಕೂಡ ಅಷ್ಟೇ, ನನಗೆ ಎಲ್ಲ ರೀತಿಯಲ್ಲಿ ಎಲ್ಲ ಶಿಕ್ಷಣ ಸಂಸ್ಥೆಗಳು ನನಗೆ ಹೇಗೆ ಈಗ ನಾನು MCA ವರೆಗೆ ಕಲ್ತಿದ್ದೇನೆ. ಅಲ್ಲಿವರೆಗೆ ನನ್ನ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ. ಹಾಗೆ ಆಮೇಲೆ ನಾನು ವಿವೇಕಾನಂದದಲ್ಲಿ PUC ವಿದ್ಯಾಭ್ಯಾಸವನ್ನು ಮಾಡಿದೆ. ಆಗ ಕೂಡ ರಾಜ್ಯ ಮಟ್ಟದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಿ ಭಾವಗೀತೆ ಹಾಗೆಯೇ ಜನಪದ ಗೀತೆಯಲ್ಲಿ ಕೂಡ ಪ್ರೈಸ್ ಬಂದಿತ್ತು. ನಂತರದಲ್ಲಿ ಸೈಂಟ್ ಫಿಲೋಮಿನಾ ಕಾಲೇಜ್ ಡಿಗ್ರಿ ಕಂಪ್ಲೀಟ್ ಮಾಡಿ MCA ಅನ್ನು ಮಂಗಳೂರು ವಳಚಿ ಶ್ರೀನಿವಾಸ್ ಕಾಲೇಜಲ್ಲಿ ಕಂಪ್ಲೀಟ್ ಮಾಡಿದ್ದು. ಅಷ್ಟರವರೆಗೆ ಕೂಡ ನನಗೆ ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡೇ ಬಂದಿದೆ. ಓಕೆ, ಪ್ರತಿ ಹಂತದಲ್ಲೂ ಕೂಡ ತಮಗೆ ಪ್ರೋತ್ಸಾಹ ಬೆಂಬಲ ಸಿಕ್ಕಿದೆ ಅನ್ನುವಂಥದ್ದು. ಇನ್ನು ಕೃಷ್ಣ ಪ್ರಸಾದ್ ದೇವಾಡಿಗ ಸರ್, ಈರ್ನ ಒಂಜಿ ವಿದ್ಯಾಭ್ಯಾಸ, ಈರ್ನ ಒಂಜಿ ಬಾಲ್ಯ ನೆನಪು ಅನ್ಕೋರನ್ನ ಎನ್ನ ವಿದ್ಯಾಭ್ಯಾಸ ಪಂಡ ಎನ್ನ ಪೊಪ್ಪನ ಊರು ನೆಟ್ಟಣಿಗೆ ಗ್ರಾಮ ಕುಳದಪಾರೆ ಕಣ್ಣಿಮೂಲೆ ಪಂಪನ ಊರು ಅಲ್ಪ ಪಪ್ಪನ ಊರು. ಎನ್ನ ಅಮ್ಮನ ಊರು ಉಪ್ಪಿನಂಗಡಿ. ಅಂಚ ಎಂಕ್ ಇಲ್ಲಿಯಡ್ದೆ ಒಂತೆ ಶಾಲೆ ಪೋಯಿ ನಮ್ಮ ಸುಳ್ಯಪದವು ಹಿರಿಯ ಪ್ರಾಥಮಿಕ ಶಾಲೆಗೆ ಏನು ಹೆಚ್ಚ ಶಾಲೆ ಪೋಯ್ನಿ.
ಅಲ್ಪದ ಬುಕ್ ಅಂತೇಳಿ 7ನೇ ಮಟ್ಟ ಹೋದೆ. ಹೋದು ಬುಕ್ಕ ಇಂಕ್ಲೆಗೆ ಆತ ಅನುಕೂಲ ಇಜ್ಜಾಂಡಿ ಬಾರಿ ಕಷ್ಟದ ಸಾಧ್ಯ. ಬುಕ್ಕ ಇಂಕ್ಲೆ ಏನು ಇಂಚಿ ಉಪ್ಪಿನ ಅಂಗಡಿಗೆ ಜಾಸ್ತಿ ಬರ್ತದೆ, ಇಂಚಿಗೆ ಸೆಟ್ಲ್ ಆಪಿಲೆಕ ಎಲ್ಲಿ ಹಿಡ್ದು ಐಕನಿಗೆ ಮಾಮನೊಟ್ಟಿಗೆ ಐಕೆ ಇಂಚಬಹುದು ಅವೊಂದು ಎಂಗೆ ಟಚ್ ಆಂಡಿ ಅಂಚಾದ ಬುಕ್ಕ ಐನೇನು ಮುಂದಿರು ತಂದು ಪೋಯೆ. ಪಂಡ ಇರಿ ಸುರೂಪು ಇರೆಗ್ ಸ್ಯಾಕ್ಸೋಫೋನ್ ದ ಟಚ್ ತಿಕ್ಕಿನಿ ಏತನೆ ಪ್ರಾಯಡ್ ಏತ ವರ್ಷ ಆದಿತ್ತು ನಂದ ಬಾಗ ಏನು ಶುರು ಮಲ್ಪುನಾಗ ಸಾಧಾರಣ 1986ನೇ ವಿಷಯ 87ನೇ ವಿಷಯ ಏನೇನು ಇವರು ಮಲ್ತ ಬುಕ್ಕ ಅಂಚನೆ ಕೊಂಜಿ ಎಡ್ಡೆ ಗುರುಕುಲು ತಿಕ್ಕೇರು ಗುರು ಪಂಡ ಯಾನದು ಇಲ್ಲಿಯಡ್ ಪೋನ ಕೊಂಚ ತಾಳಗೆ ಪೋಂದಿತ್ತೆ ತಾಳ ಪಂಡ ಸಂಗೀತ ಸುರುಕು ತಾಳ ಶ್ರುತಿ ಅಂಚಾದಿಪ್ಪನಾಗ ಅಂದ ಅವು ತಾಳ ಶ್ರುತಿ ಇತ್ತನೇ ಒಂದು ಸಂಗೀತ ಅಂದು ಐಕ್ ಲಯ ಬರ್ತನ ಅಂಚಾದಿಪ್ಪನಾಗ ಇಂಕ ಆಯಾ ವಿದ್ಯಾಡ ಇಂಕ ಮಸ್ತ್ ಖುಷಿ ಆದ ఆయన ಮುಂದರ್ಸೊಂದು ಪೋಯ ಏನ ಗುರುಕುಲು ಪಂಡ ಎನ್ನ ಒಂದು ರಿಲೇಷನ್ SK ದೇವದಾಸ್ ಸುಬ್ರಹ್ಮಣ್ಯ ಆರು ಬಾರಿ ಎಡ್ಡೆ ಜನ ಎಡ್ಡೆ ಇದ್ವತ್ತೈನಾರು ಇಂಟರ್ನ್ಯಾಷನಲ್ ಕಲಾವಿದರು ನಾಗಸ್ವರ ಬೊಕ ಸ್ಯಾಕ್ಸೋಫೋನ್ ರಡ್ಲ ದಕ್ಷಿಣ ಕನ್ನಡ ಡೆಡ್ಡೆ ಯಾರಿಗೆ ಪುದರಿತ್ತು ಬುಕ್ಕಾರು ಒಂಜಿ ಒಯ್ಕಲ ಬಯಕನಾರತ್ತೆ ಪ್ರಶಸ್ತಿಗೆ ಅದು ಏನಟ ಪಂಡೇರು ನಾ ಈ ಕಲ್ಪು ಏತು ಬಂಡ ಕಲ್ಪು ಯಾನ್ ಕಲ್ಪದ ಕೊರ್ಪೆ ಎಂಚಿನಾನಿಕ್ ಬೋಡು ಯಾನ್ ದಿತ್ತು ಕೊರ್ಪೆ ಎನ್ನೊಟ್ಟಿಗೆ ಬಲ ಅಂದು ಪಂಡೇರು ಎಂಗೆ ಮಸ್ತ್ ಖುಷಿ ಅಂದು ಎಂಕ ಅಪ್ಪಗ ಸೆಕ್ಸಫೋನ್ ಇಜ್ಜಂಡು ಆ ಟೈಮ್ಡು ಸೆಕ್ಸಫೋನ್ ಕಂಡ ದಿಪ್ಪುನ ರೇಟ್ ಇಲ್ಲ ಎಂಕ್ಲೆ ಕಾತು ಇಂದು ಗೊತ್ತಿಜ್ಜಿ ಬುಕ್ಕ ಯಾನ್ ಅಣ್ಣಡ ಪಂಡೆ ಅಣ್ಣ ಎಂಕೊಂದು ಸೆಕ್ಸಫೋನ್ ದಿತ್ತು ಕೊರು ಯಾನ ಸೆಕ್ಸಫೋನ್ ಕಲ್ಪೆ ಪಂಡದು ಅಣ್ಣಡ ಪಂಡಾಗ ಈಗ ಎಲ್ಲ ಬಾರಿ ಬಂಗಾಡಿತೀನಿ ಎಂಚಿನ ಬಂಗ ಇತ್ತನಲ್ಲ ಆವು ನೀಕು ನಿನ್ನ ವಿದ್ಯೆಗೆ ಏನು ತಲ ಒಂದು ಅಲ್ಪ ಉಜ್ಜೊಂಡದ್ದು ನಿನ್ನ ಮನಸ್ಸು ಎಂಚ ಅಂಚ ಇಂದು ಅಂತದ್ದು ಎಂಕೊಂದು ಸೆಕ್ಸಫೋನ್ ದಿತ್ತವ್ರಿಗೆ ಅಪ್ಪಗ 1500 ರೂಪಾಯಿ ಸೆಕ್ಸಫೋನ್ ಸೆಕ್ಸಫೋನ್ ಒಂದು 1988 ವಿಷಯ 87-88 ವಿಷಯ ಅಂಚ ಅಣ್ಣೆ ಏನು ಎಂಕ ಒತ್ತಗದ ಕೊರಿ ಅಂಚ ಏನು ಬರ್ತದೆ ಏನು ಫಸ್ಟ್ ಎಂಚಿನ ಪಂಡ ಸೆಕ್ಸಫೋನ್ ಪಂಡ ಹಿಂಗೆ ಆಯ್ತು ವಿಷಯನೇ ಗೊತ್ತುಜಿ ಏನು ಇಲ್ಲ ಪೊಕ್ಕಡೆ ಎಂಚನೆ ಕತ್ತಿನ ಜೋಕ್ಲಾಟಿಗೆ ಮಲ್ತೊಂಜಿ ಕತ್ತಿನ ಬರ್ತದೊಂಜಿ ಬಾರ್ ಸಾವಿರ ಕೊಂಜಿ ನಾಟಕ ಒಂದು ಮಲ್ತೊಂಜಿ ಅವೇ ಎಂಕೊಂಜಿ ಮಸ್ತ್ ಒಂದು ಆಡ್ಬೋದು ಅಂಚ ಆಯ್ತು ಬಂದಾಗ ಗುರುಕುಲ ನಾಡೆ ಒಂಜಿ ಕಡಪಿಡಿಯರು SK ದೇವದಾಸ್ ಸುಬ್ರಹ್ಮಣ್ಯ ಆರು ಇತ್ತು ನಮ್ಮಲ್ಲಿ ಉಪ್ಪಿನಂಗಡಿ ವೆಂಕಟರಮಣ ದೇವಸ್ಥಾನ ಕೆಲಸ ಮಾಡ್ತಂದಿತ್ತೇರಿ ಅಂಚೆ ಎಂಕೊಂತೆ ಕೈತಲ್ಲ ಅಂಡಿ ವೆಂಕಟರಮಣ ದೇವಸ್ಥಾನ ಹೊರ ಕಲ್ಪನಾಗ ಹೆಂಗೆ ಪೋಡಿಗೆ ಅದು ಏನಾರು ಅರ್ಧಡು ಇಲ್ಲಡೆ ಪೋಯಿನಲ್ಲ ಉಂಡು ಅಂದು ಪಂಡ ಆರು ಪೆಟ್ಟು ಪಾಡುವರ ಅಂಚ ಚೂರು ಇಂಚನ ಪೋಡ್ತೊಂದು ಬಾರಿ ಅದೊಂಜಿ ನಿಂತನಾರು ಹೆಂಗ ತನ ಅರ್ಧಡ್ ಬುಣ್ಣಾನು ಹೆಂಗೆ ಬೊಚ್ಚು ಸೆಕ್ಸಫೋನ್ ಬೊಚ್ಚು ಅಂದು ಅತನಗೆ ಇಲ್ಲಡೆ ಪೋನ ಪಂಡೇರು ಅನ್ನೆಲ್ಲ ಅಕ್ಕಲ ಇದು ಜೋರು ಮಲ್ತು ಪಂಡೇರು ಈ ದಾಯಿ ಬರ್ತನ ಈ ಸೆಕ್ಸಫೋನ್ ಕಲ್ಪೇರದು ಇನ್ನೇನು ಅಲ್ಪ ಉಂಟದನ ಅಂಚಾದಿಪ್ಪನ ಈ ದಾಯಿ ಬರ್ತನ ಮರ್ಯಾದೆ ಮುಲ್ತು ಬೋಡು ಕಲ್ಪೋಡು ಈ ಕಲ್ತದ್ದು ನಿನ್ನ ವಿದ್ಯೆಯನ್ನು ಯಶಸ್ವಿ ಮಲ್ತದ್ದು ಎಂಕ್ಲೆಗೆ ಗುರುತಿಸೋಡು ಅಂಡೆ ವಾಲ್ಪಡದು ಬತ್ತೆ ಬುಕ್ಕ ಬತ್ತದು 500 ಸಹ ಎಗ್ರಿಮೆಂಟ್ ಬರೆದು ಗುರುಕುಲಿಗೆ ఆయన ఓడెల్ల కడపడుద్ది ఎంకి ఎంచిన అందించినలా కడపడుద్ది ఈయన కైతలే పోడు అంచే పండిత 5 ವರ್ಷ ಆರ್ನ ವಿದ್ವತ್ತು ಏನು ಕಲ್ತೊಂದು ಬತ್ತೆ ವಿದ್ಯೆನ ಕಲ್ತೆ ಪಾತೇರ್ಗ ನನರಿ ಪಾತರೆ ಕಾತಂದಿಲ್ಲ. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮಂಗಳೂರಿಂದ. ಹೌದು. ಹೇಳಿ ಮೇಡಮ್, ತಮ್ಮ ಹೆಸರು? ಪ್ರೇಮ ಅಂತ. ಪ್ರೇಮ ಅಂತ. ಇಬ್ರು ಸಾಧಕರು, ಪ್ರಶಸ್ತಿ ಪುರಸ್ಕೃತರು ಹೌದು ಇದ್ದಾರೆ. ಮಾತಾಡಿ ಮೇಡಮ್, ಹೇಳಿ. ಹಲೋ. ಒಂದು ನಿಮಿಷ. ನಾನು ಮಾತಾಡಿ ಮೇಡಮ್, ಮಾತಾಡಿ. ನಾನು ಗುರುಪ್ರಿಯಂದು ಸೋದರ ಮಾವಂದ ಗುರುಪ್ರಿಯ ನನ್ನ ಸೋದರ ಮಾವನ ಮಗಳು. ಸೋದರ ಮಾವನ ಮಗಳು. ಓಕೆ. ಹೌದು. ನಮ್ಮ ಕುಟುಂಬದಲ್ಲೇ ಒಂದು ಹುಡುಗಿ ಪ್ರಶಸ್ತಿ ತಗೊಂಡು, ಅದು ರಾಜ್ಯ ಪುರಸ್ಕಾರ ಪ್ರಶಸ್ತಿ ತಗೊಂಡಿದ್ದಾಳೆ ಅಂತ, ರಾಜ್ಯೋತ್ಸವ ಪ್ರಶಸ್ತಿ ತಗೊಂಡಿದ್ದಾಳೆ ಅಂತ ಹೇಳಿದ್ರೆ ನಮ್ಮ ಕುಟುಂಬಕ್ಕೆ ಹೆಮ್ಮೆ. ಕುಟುಂಬಕ್ಕೆ ಹೆಮ್ಮೆ. ಓಕೆ, ಮುಂದುವರಿಸಿ ಮೇಡಮ್.
ಹಾಗೆ ಅವಳಿಗೆ ಒಂದು ಅಪ್ರಿಶಿಯೇಟ್ ಮಾಡುವ ಅಂತ. ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರೇಮಕ್ಕ. ಆಯ್ತಾಯ್ತು. ಇದು ಪ್ರಿಯಾ, ಕಂಗ್ರಾಚುಲೇಷನ್. ನಮ್ಮ ಕುಟುಂಬದ ಹೆಸರನ್ನು ಹೀಗೆ ಮುಂದುವರಿಸ್ತಾ ಇರು, ನಮ್ಗೆ ನಮ್ಮ ಇದನ್ನು ಮುಂದುವರಿಸ್ತಾ ಇರು ಅಂತೇಳಿ ನಿನಗೆ ನಾವು ಪ್ರೋತ್ಸಾಹ ಕೊಡ್ತೇವೆ ನಮ್ಮ ಇದರಿಂದ, ನಮ್ಮ ಸೈಡ್ ಇಂದ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು. ಅವ್ರು ಸದಾ ನನಗೆ ಪ್ರೋತ್ಸಾಹ ಕೊಡುವಂತವ್ರು. ಅವರು ಕೂಡ ಸಿಂಗರ್, ಈಗ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಪ್ರೇಮಕ್ಕ. ಥ್ಯಾಂಕ್ ಯು ಮೇಡಮ್ ಕರೆಗಾಗಿ. ಬಹುಶಃ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಧನ್ಯವಾದಗಳು ಕರೆ ಮಾಡಿ ಒಂದು ಪ್ರೋತ್ಸಾಹಿಸಿದ್ದಕ್ಕಾಗಿ. ಸೀರೆ ಪನೊಂದಿತ್ತ ಕಲ್ತೊಂದು ಬರ್ತೀರಿ ಬುಕ್ಕದ ಎಂಚ ಬುಕ್ಕ ಬಂಡೆ 5 ವರ್ಷ ಕಲ್ತದ 5 ಕಾಲ್ಪನೆ ಉಪ್ಪಿನಂಗಡಿ ಪನ್ಪುನ ಉಪ್ಪಿನಂಗಡಿ ಕ್ಷೇತ್ರ ದಕ್ಷಿಣ ಕಾಶಿ ಶಾಸ್ತ್ರಲಿಂಗೇಶ್ವರ ಮಂಕಾಳಿ ದೇವಸ್ಥಾನದ ಸನ್ನಿಧಿ ಅದನ್ನ ಬಂಡೇರಿ ಈ ಬೋಡೆಲ್ಲ ಪೂರ್ತಿ ಇನ್ನ ಕಲ್ತದ ನೀನ್ ಕಲ್ತನ ವಿದ್ಯಾ ಮುಗಿಯರಜ್ಜಿ ನನ್ನಲ್ಲ ಉಂಡು ದುಂಬಗ್ ಆಂಡ ಎಣ್ಣು ಯಾನ್ಲ ಮೂಲೆ ಉಳ್ಳೆ ಗುರುಲೇನ ಕೈತಲ್ಲ ಇತ್ತೇರಿ ಅಲ್ಪನಿ ವೆಂಕಟರಮಣ ದೇವಸ್ಥಾನ ಅಂಚ ಪೋಂದು ಬತ್ತೊಂದು ಆರೇ ಒಂಜಿ ಬೇಲೆ ಪಾತಿರ್ದು ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಒಂಜಿ ನೀನು ಅಜ್ಜಿಯರು ಮಲ್ತೊಂದಿತ್ತಿನ ಬೇಲೆ ಆಡು ಈ ಮಲ್ಪು ಅನ್ನದು ಆರೆ ಐಕ್ ಸ್ಪಂದನೆ ಕೊರಿಯರು ಅವೇನೇ ಇತ್ತೆ ಕಂಟಿನ್ಯೂ ಮಲ್ತೊಂದುಲ್ಲ ಸೇವೆ ಐತೆ ಶಾಸ್ತ್ರಲಿಂಗೇಶ್ವರ ಮಂಕಳಿ ದೇವಸ್ಥಾನದ ಸಿಬ್ಬಂದಿ ಅದುಲ್ಲೆ ಸಾಧಾರಣ ಒಂಜಿ 28 ವರ್ಷದಿಂದ ಸೇವೆ ಸಲ್ಲಿಸೋದಿಲ್ಲ. ಮೇಡಮ್, ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ ನೀವು ಮುಂದುವರಿಯೋದಕ್ಕೆ ಗುರುಗಳು ಅಂತ ಹೇಳಿದ್ರೆ ಅಥವಾ ತಾವು ಕಲಿತುಕೊಂಡು ಬಂದ ರೀತಿ ಇಷ್ಟೆಲ್ಲ ಕ್ಷೇತ್ರದಲ್ಲಿ ತಮ್ಮ ಸಾಧನೆಗೆ ಸ್ಫೂರ್ತಿಯಾದದ್ದು, ಸಪೋರ್ಟ್ ಆಗಿ ನಿಂತದ್ದು? ಅದೇ ಮೊದಲೇ ಹೇಳಿದೆ ನಾನು, ಅಮ್ಮ ನನ್ನ ಮೊದಲ ಗುರು. ಹೇಗೆಂತ ಹೇಳಿದ್ರೆ ನಾವು ಸಣ್ಣದಿಂದಲೂ ಮನೆಯಲ್ಲಿ ಭಜನೆ ಹೇಳಲೇಬೇಕು, ಅದೊಂದು ಕಂಡೀಷನ್ ಇತ್ತು ನಮ್ಗೆ. ಯಾವಾಗ ಬುದ್ಧಿ ಬಂದಿದೆ ಆಮೇಲಿಂದ ಅದು ಕಂಪಲ್ಸರಿ. 1 ಗಂಟೆ ಕಡಿಮೆಯಲ್ಲಿ 1 ಗಂಟೆ, ಮತ್ತೆ ನಮ್ಗೆ ಎಷ್ಟು ಆಗ್ತದೋ ಅಷ್ಟು ಹೊತ್ತು ಹೇಳ್ಬೋದು. ಆ ರೀತಿ ಫಸ್ಟ್ ಆ ರೀತಿಯಾಗಿ ನನ್ನದು ಏನು ಈ ಸಂಗೀತದಲ್ಲಿ ನನಗೆ ಒಂದು ಆಸಕ್ತಿ, ಈ ಭಜನೆಯಿಂದಾಗಿ ಆಸಕ್ತಿ ಅಂತ ಹೇಳಿ ಬಂತು. ಆದ ನಂತರ ಈ ಸತ್ಯಸಾಯಿ ಬಾಲ ವಿಕಾಸ ಕೇಂದ್ರ ಅಂತ ಏನು ಇದೆ, ಅದರ ಮುಖಾಂತರ ನನ್ನ ಭಜನಾ ಗುರುಗಳು ಅಂತ ಹೇಳಿದ್ರೆ ಕಾಂಚನಮಾಲಾ, ಸಿಂಧೂರ ಕಾಂಚನಮಾಲಾ, ಅಲ್ಲಿ ನಮ್ಮ ಪುರುಷರ ಕಟ್ಟೆಯಲ್ಲಿ ಅವರ ಮನೆ. ಅಲ್ಲಿಗೆ ಪ್ರತಿ ಆದಿತ್ಯವಾರ ನಾವೆಲ್ಲರೂ ಅಣ್ಣ, ನಾವು ಮತ್ತೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಹೋಗ್ತಾ ಇದ್ವಿ, ಭಜನೆಗಳನ್ನೆಲ್ಲ ಕಲಿತಿದ್ವಿ. ಅದರಲ್ಲಿ ಎಕ್ಸಾಮ್ ಎಲ್ಲ ಇತ್ತು ಆಗ, ಜೂನಿಯರ್ ಸೀನಿಯರ್ ಅಂತ ಹೇಳಿ. ಜೂನಿಯರ್ ಸೀನಿಯರ್. ಹಲೋ 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 ನಮಸ್ತೆ. ನಮಸ್ತೆ, ನಾನು ಕಿಶೋರ್ ಜೋಗಿ ಉಬಾರ್ ಅಂತ ಹೇಳಿ ಉಪ್ಪಿನಂಗಡಿಯಿಂದ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ, ನಾನು ನಮ್ಮ ಕೃಷ್ಣ ಪ್ರಸಾದ್ ದೇವಾಡಿಗರ ಅಭಿಮಾನಿ ಇದ್ದಾರೆ, ಕೇಳಿಸಿಕೊಳ್ತಾ ಇದ್ದಾರೆ. ನಾನು ನಮ್ಮ ಊರಿನವರೇ, ನನ್ನ ಆಪ್ತ ಮಿತ್ರನೂ ಹೌದು. ಹಾಗೆ ಒಳ್ಳೆ ಅವರ ಸೆಕ್ಸೋಫೋನಲ್ಲಿ ಒಳ್ಳೆ ಪ್ರವೀಣರಾಗಿದ್ದಾರೆ. ಹಾಗೆ ಅವರಿಗೆ ಶ್ರೀ ಶಾರದಾಂಬೆ ಹಾಗೂ ಕಲಾಮಾತೆ ಎಲ್ಲ ಅನುಗ್ರಹ ಅವರಿಗೆ ಇರಲಿ. ಹಾಗೆ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನನ್ನ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಅವರಿಗೆ ಇನ್ನೊಬ್ಬ ಮಿತ್ರ ಯತೀಶ್ ಅವರು ಮಾತಾಡ್ತಾರೆ. ಹಲೋ ಯತೀಶ್ ಅಂತೇಳಿ. ಕೃಷ್ಣ ಪ್ರಸಾದ್ ಉತ್ತಮ ವ್ಯಕ್ತಿ. ಹೇಳಿ ಸರ್, ಹೇಳಿ, ಮುಂದುವರಿಸಿ. ಉಪ್ಪಿನಂಗಡಿಯಿಂದ ಯತೀಶ್ ಶೆಟ್ಟಿ ಅಂತೇಳಿ. ಹಲೋ ಒಳ್ಳೆ ವ್ಯಕ್ತಿ. ಅವರಿಗೆ ಜಿಲ್ಲಾ ಪ್ರಶಸ್ತಿ ಸಿಕ್ಕಿದ್ದು ಒಳ್ಳೆದಾಯ್ತು. ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಅಭಿನಂದನೆಗಳು ಅವರಿಗೆ. ಥ್ಯಾಂಕ್ ಯು ಸರ್. ಕೊಡೋದಿದ್ರೆ ಮಕ್ಳಿಗೆಲ್ಲ ಒಂಜಿ ಖುಷಿ ಉಂಟು ಬಂತು ಪಂಡ ಆಗ್ಲೇ ಮಸ್ತ್ ಖುಷಿ ಆಯ್ತು. ಪಂಡ ಇಂಕ್ಲ ಫ್ಯಾಮಿಲಿ ಡಾಕ್ಟರ್, ಫ್ಯಾಮಿಲಿ ಇಂಚಿನ ಅಮ್ಮನ ಬಗ್ಗೆ ಅರೆ ಪನ್ನೊಡೊಂದಿಜ್ಜಿ ಅಂಚಾದಿಪ್ಪನಾಗ ಆರು ಪನ್ಪೇರಿ ಎಂಕ್ಲ ಫ್ಯಾಮಿಲಿದ ಬಗ್ಗೆ ಸದರ ತೆರಿನಾರೆ ಉಪ್ಪಿನಂಗಡಿ. ಅಮ್ಮ ಸಂಗೀತ ಪಣ್ಣ ಭಜನೆ ಐತೆ ಅನ್ಬಿಟ್ರೆ ಒಂಚೂರು ಒಂದೊಂದಿತ್ತು ಅಂಚಾರಿಗೆ ಆರ್ನ ಕ್ಲಾಸ್ಮೇಟ್ಲ ಅಮ್ಮನ. ಓಕೆ ಪಾತರಿಗ ನಮ್ಮ ಮೇಡಮ್ನ ಎಂಚ ಕಲ್ತೊಂದು ಇತ್ತೇರೊಂದು ಕೇನೊಂದಿತ್ತ ಮೇಡಮ್ ಮುಂದುವರಿಸಿ. ಅದೇ ಭಜನೆಯಿಂದ ಅದೇ ಸಿಂಧೂರ ಕಾಂಚನಮಾಲಾ ಅವರ ಹತ್ರ ಭಜನೆಯನ್ನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ನಾನು ಡಿಗ್ರಿ ಹೋಗೋವರೆಗೂ ಕೂಡ ಹೋಗ್ತಾ ಇದ್ದೆ ಭಜನೆಗಳನ್ನು ಕಲೀಲಿಕ್ಕೆ. ಆ ನಂತರದಲ್ಲಿ
ನಾನು ಸಂಗೀತಕ್ಕೆ ಅಂತ ಹೇಳಿ ಈ ಹಿಂದೂಸ್ತಾನಿ ಅಥವಾ ಶಾಸ್ತ್ರೀಯ ಆ ರೀತಿ ಹೋದವಳಲ್ಲ. ಅಂದರೆ ಮೊದಲು ಈಗ ಇತ್ತೀಚೆಗಷ್ಟೇ ನಾನು ಪಂಡಿತ್ ರವಿಕಿರಣ್ ಸರ್ ಇವರ ಹತ್ರ, ಮಣಿಪಾಲ್ ಇವರ ಹತ್ರ ಹಿಂದೂಸ್ತಾನಿಯನ್ನು ಕಲಿತಾ ಇದ್ದೇನೆ. ಅನಂತರದಲ್ಲಿ ಅದೇ ರೀತಿ ನನಗೆ ಹೀಗೆ ಹಾಡು ಕೇಳುವುದು, ಆಮೇಲೆ ಹೀಗೆ ಹೋದಲ್ಲಿ ಆಗುವಂಥ ಅನುಭವಗಳು, ಆ ರೀತಿಯಾಗಿ ನಾನು ಹಾಡುಗಳನ್ನೆಲ್ಲ ಕಲಿತುಕೊಂಡು ಹಾಡಿಕೊಂಡು ಹೋಗಿರುವಂಥದ್ದು. ಆನಂತರ ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಾನು ಪ್ರಖ್ಯಾತಿ ಯುವತಿ ಮಂಡಲ ಅಂತ ಹೇಳಿ ಇದನ್ನು ನಾವು ಸ್ಥಾಪನೆ ಮಾಡಿದ್ವಿ. ನಾವೇ ಒಂದು 10 ಸಮಾನ ಮನಸ್ಕ ಒಂದು ಯುವತಿಯರು ಅಂತಲೇ ಹೇಳ್ಬೋದು, ಹುಡುಗಿಯರು ಸೇರಿಕೊಂಡು ಒಂದು ಟೀಮ್ ಮಾಡಿದ್ವಿ. ಅದು 2008ರಲ್ಲಿ. ಅದಕ್ಕೆ ನನ್ನ ಅಣ್ಣ ಇದ್ರು, ಅವರು ಯುವಕ ಮಂಡಲದಲ್ಲಿದ್ದರು. ಹಾಗೆ ಅವರು ಅದಕ್ಕೆ ಕಾಂಪಿಟೇಷನ್ಗಳಿಗೆಲ್ಲ ಹೋಗೋದು ಗೊತ್ತಿತ್ತು. ನಮಗೆ ಏಜ್ ಆಗಲಿಲ್ಲ ಆ ಟೈಮಲ್ಲಿ ಅಂತೇಳಿ ನಮಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಆಮೇಲೆ ಮುಖ್ಯವಾಗಿ ನಮ್ಮ ಯುವಕ ಮಂಡಲ, ನರಿಮೊಗರು ಯುವಕ ಮಂಡಲ, ಅಲ್ಲಿ ಸುಧಾಕರ್ ಕುಲಾಲ್ ಅಂತೇಳಿ ಇದ್ರು, ಅವರಿದ್ದಾರೆ. ಅವರೀಗ ನಮ್ಮ ನರಿಮೊಗರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದಾರೆ. ಅವರು ಯುವಕ ಮಂಡಲದಲ್ಲಿ ಆಗ ಇದ್ರು, ಸದಸ್ಯರಾಗಿದ್ರು. ಸೊ ಅವರು ಮತ್ತೆ ನನ್ನ ಅಣ್ಣನೂ ಇದ್ದ ಆ ಯುವಕ ಮಂಡಲದಲ್ಲಿ. ಅವರುಗಳ ಮುಖಾಂತರ ನನಗೆ ಯುವತಿ ಮಂಡಲ ಅಂತ ಹೇಳಿದ್ರೆ ಅಂತ, ಯುವತಿ ಮಂಡಲ ಅಂತ ಹೇಳುವುದಕ್ಕಿಂತಲೂ ಕಾಂಪಿಟೇಷನ್, ಈಗ ಭಾವಗೀತೆ ಒಂದು ಉಂಟು, ಹಾಡ್ಲಿಕ್ಕೆ ಹೋದ್ವಿ. ಹೋಗ್ಬೇಕಾದ್ರೆ ಅದಕ್ಕೊಂದು ಹೀಗೆ ಒಂದು ಸಂಸ್ಥೆಯ ಮುಖಾಂತರ ಹೋಗ್ಬೇಕಿತ್ತು. ಎಸ್, ಅದಕ್ಕೆ ಯುವತಿ ಮಂಡಲ, ಒಂದು ನರಿಮೊಗರು ಯುವತಿ ಮಂಡಲ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡಿದ್ರು. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಮ್ಮ ಪುರುಷರ ಕಟ್ಟೆಯಿಂದ ಸತೀಶ್ ಪ್ರಭು ಅವರು. ಸತೀಶ್ ಪ್ರಭು ಮಣಿಯ ಅಂತ. ಎಸ್, ಮಣಿಯ. ಮಾತಾಡಿ ಸರ್, ಮಾತಾಡಿ. ಏನಿಲ್ಲ, ನಮಗೆ ಗುರುಪ್ರಿಯ ಅವರಿಗೆ ಒಂದು ಅಭಿವಂದನೆಗೆ ಹೇಳಬೇಕಿತ್ತು. ಇದ್ದಾರೆ, ಕೇಳಿಸಿಕೊಳ್ತಾ ಇದ್ದಾರೆ, ಮುಂದುವರಿಸಿ. ಅವರು ಸಣ್ಣ ಇದ್ರ ಮೇಲೆ ನಾವು ನೋಡ್ತಾ ಇದ್ದದ್ದು, ತುಂಬಾ ಶ್ರಮಜೀವಿ, ತುಂಬಾ ಮಕ್ಕಳಿಗೆ ತಾವು ಕಲಿತದನ್ನು ಇನ್ನೊಬ್ಬರಿಗೆ ದಾನ ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಗೀತ ಕ್ಷೇತ್ರ ಇರ್ಬೋದು, ಅಥವಾ ಜಾನಪದ ನೃತ್ಯ ಇರ್ಬೋದು, ಅಥವಾ ಬೇರೆ ಡ್ಯಾನ್ಸಸ್ ಇರ್ಬೋದು, ಅದನ್ನು ಕಲಿಸಿಕೊಡ್ತಾ ಇದ್ದಾರೆ. ನಾವು ಕಲಿತದನ್ನು ಇನ್ನೊಬ್ಬರಿಗೆ ಕಲಿಸುವಂಥದ್ದು, ಆ ವಿದ್ಯೆ ಇನ್ನು ಅದು ತುಂಬಾ ಉತ್ತಮವಾದದ್ದು. ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಲ್ಲ, ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂತಾಗ್ಲಿ ಅಂತೇಳಿ ನಮ್ಮ ಕಡೆಯಿಂದ ಶುಭ ಹಾರೈಕೆಗಳಂದು ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಅವರು ನಂಗೆ ಯಾವತ್ತೂ ಸಪೋರ್ಟ್ ಮಾಡುವವರು. ನೆನ್ನೆ ಕೂಡ ಸಿಕ್ಕಿದ್ರು, ಮಾತಾಡಿದ್ರು. ಅವರು ರಿಕ್ಷಾ ಚಾಲಕ ಮಾಲಕ ಸಂಘದಲ್ಲಿ ಕೂಡ ಇದ್ದಾರೆ. ಅದರ ಮುಖಾಂತರ ನಿಮ್ಮನ್ನೊಮ್ಮೆ ಗುರುತಿಸ್ತೇವೆ. ಅವರ ಫ್ಯಾಮಿಲಿ ಫಂಕ್ಷನ್ ಏನೇ ಇದ್ರು ನನ್ನನ್ನು ಕರೀತಾರೆ, ಗುರುತಿಸ್ತಾರೆ. ನಿಮ್ಮಂಥವ್ರು ನಮಗೆ ಯಾವತ್ತೂ ಸಪೋರ್ಟ್ ಮಾಡ್ತಾ ಇರಬೇಕು. ನಿಮ್ಮಂಥವರ ಆಶೀರ್ವಾದ, ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಖಂಡಿತ ಇದೆ. ನಿಮಗೆ ಇನ್ನು ಮುಂದಕ್ಕೂ ಉತ್ತಮ ರೀತಿಯಲ್ಲಿ ಇದು ಮಾಡಿ ನಿಮ್ಗೆ ಒಂದು ರಾಜ್ಯ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ ಸಿಗುವಂತಾಗ್ಲಿ ಅಂತೇಳಿ ನಾವು ಶುಭ ಹಾರೈಕೆಗಳು. ಥ್ಯಾಂಕ್ ಯು ಸೋ ಮಚ್. ಪ್ರಭುಗಳೇ, ಊರಿನವರಾಗಿ ನಿಮಗೆ ಎಷ್ಟು ಖುಷಿ ಇದೆ ನಿಮ್ಮ ಊರಿನ ಅಥವಾ ನಮ್ಮ ಊರಿನ ಪ್ರತಿಭೆಗಳಿಗೆ ಬಂದಿರುವಂತಹ ಪ್ರಶಸ್ತಿ, ಅವರ ಸಾಧನೆಗಳು? ಊರಿನವರಾಗಿ ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಅಂತ? ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸತೀಶ್ ಪ್ರಭು ಅವರೇ, ಕರೆ ಮಾಡಿದ್ದಕ್ಕಾಗಿ. ಎಸ್, ನೀವು ಹೇಗೆ ಯುವತಿ ಮಂಡಲ ಆರಂಭ ಆಯಿತು ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದೀವಿ. ಹೌದು, ಅದೇ 2008 ಹೋದ್ವಿ. ಆಮೇಲೆ ಯುವತಿ ಮಂಡಲ, ನರಿಮೊಗರು ಯುವತಿ ಮಂಡಲ ಅಂತೇಳಿ ಒಂದು ಹೆಸರು ಕೊಟ್ಟಿತ್ತು. ಆಮೇಲೆ ನಾವು ಹೋದ್ವಿ. ಫಸ್ಟ್ ಟೈಮ್ ಹೋಗ್ಬೇಕಾದ್ರೇನೆ ನನಗೆ ಗದಗದಲ್ಲಿ ರಾಜ್ಯ ಮಟ್ಟ, ಅಂದರೆ ತಾಲೂಕು ಲೆವೆಲ್, ಜಿಲ್ಲಾ ಮಟ್ಟ, ಮೈಸೂರು ವಿಭಾಗ ಮಟ್ಟದ ನಂತರದಲ್ಲಿ ಗದಗದಲ್ಲಿ ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ ಭಾವಗೀತೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಬಂತು. ಇದು ನಾನು ಫಸ್ಟಿಗೆ ಆ ಕಾಂಪಿಟೇಷನ್ಗೆ ಹೋದದ್ದು, ಫಸ್ಟಿಗೆ ಒಂದು ನನಗೆ ಪ್ರೈಸ್ ಬಂತು. ಆ ನಂತರದಲ್ಲಿ ನನಗೆ ಅದರ ಏನು ಪ್ರೇರಣೆ ಅಂತ ಹೇಳ್ಬೋದು, ಅದು ಒಂದು. ಆಮೇಲೆ ಏನಾದರೂ ಮಾಡಬೇಕು ಇದರಲ್ಲೇ ಏನಾದರೂ ಮುಂದುವರಿಬೋದು ಅಂತ ಹೇಳಿ ನಾವೊಂದು ಪ್ರಖ್ಯಾತಿ ಅಂತ ಹೇಳಿ ಒಂದು ಹೆಸರಿಟ್ಟು ಆ ಟೀಮನ್ನು ಮುಂದುವರಿಸಿಕೊಂಡು ಹೋದ್ವಿ. ಈಗ 14 ವರ್ಷ ಆಯಿತು. ಈಗ ಕೂಡ ಯುವತಿ ಮಂಡಲದಲ್ಲಿ ಹೊಸ ಹೊಸ ಮುಖಗಳು ಬರ್ತವೆ. ಹಾಗೇನೆ ಬೆಳೆದಿದ್ದಾರೆ ಎಲ್ಲರೂ ಕೂಡ. ಒಂದು ರಾಜ್ಯ ಮಟ್ಟದಲ್ಲಿ ಎಲ್ಲರೂ ಕೂಡ ಈಗ ಗುರುತಿಸುವಂತಾಗಿದೆ ಯುವತಿ ಮಂಡಲದಲ್ಲಿ ಇರುವವರು. ಹಾಗೆ ಯುವತಿ ಮಂಡಲ ಅಂತೇಳಿ ಪ್ರಾರಂಭ ಆದದ್ದು ಆ ರೀತಿಯಾಗಿ. ಓಕೆ, ಬಹುಶಃ ಇಷ್ಟೆಲ್ಲ ಅಂದ್ರೆ ಬಹುಶಃ ಒಂದು ಭಾವಗೀತೆಯನ್ನ ಹಾಡೋದಕ್ಕೆ ಹೋದ್ರಿ, ಆ ಬಳಿಕ ಇನ್ನೊಂದಷ್ಟು ಮಂದಿಗೆ ತರಬೇತಿಯನ್ನ ಕೂಡ ಕೊಟ್ರಿ. ಬಹುಶಃ ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅನ್ನುವಂಥದ್ದು, ಅಂದ್ರೆ ತಾವೇ ಹೇಳಿದ್ರಿ, ನಾನು ಆರಂಭದಲ್ಲಿ ಯಾವ ಒಂದು ಸಂಗೀತವನ್ನು ಕೂಡ ಗುರುಗಳ ಬಳಿ ಕಲಿತಾ ಇರಲಿಲ್ಲ ಅನ್ನೋದು. ಬಹುಶಃ ನಿಮ್ಮ ಆಸಕ್ತಿ ಅದಷ್ಟೊಂದು ಸಾಧನೆ ಮಾಡೋದಕ್ಕೆ ಪ್ರೇರಣೆ ಆಗಿರುತ್ತೆ. ಅದು ಹೇಗೆ ಸಾಧ್ಯ ಆಯ್ತು ಅಂತ. ಓಕೆ, ಮಾತಾಡೋಣ. ಇನ್ನೊಬ್ರು ಇದ್ದಾರೆ ಮಾತನಾಡೋದಕ್ಕೆ. ಹಲೋ
ಹಲೋ ಹಲೋ ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಪ್ರಜ್ಞಾ, ನಾನು ಉಪ್ಪಿನಂಗಡಿಯಿಂದ ಕಾಲ್ ಮಾಡಿದೆ. ಪ್ರಜ್ಞಾ ಅವರು ಉಪ್ಪಿನಂಗಡಿಯಿಂದ. ಎಸ್, ಮಾತಾಡಿ ಮೇಡಮ್, ಹೇಳಿ. ಫಸ್ಟ್ ನಾನು ಇಬ್ಬರಿಗೂ ವಿಶೇಷ ಹೇಳ್ತೇನೆ. ಕಂಗ್ರಾಟ್ಸ್, ತುಂಬಾ ಖುಷಿ ಆಯ್ತು. ಮತ್ತೆ ಕೃಷ್ಣ ಪ್ರಸಾದ್ ಅವರಿಗೂ ಕಂಗ್ರಾಟ್ಸ್. ತುಂಬಾ ಖುಷಿ ಆಗ್ತದೆ ನಮ್ಮ ಊರಿನವರೊಂದು ಅಂದ್ರೆ ಉಪ್ಪಿನಂಗಡಿ ಒಂದು ಹೆಸರು ಬರ್ತದಲ್ವಾ, ಹೌದು, ಹಾಗೆ ಒಂದು ಗುರುತಿಸಿದ್ದಾರೆ ಅಂತ. ಊರಿನವರಿಗೆ ಬಂತು ಅನ್ನುವಂಥದ್ದು ತಮಗೆ ಖುಷಿ. ಹೌದು. ಓಕೆ, ನೀವು ನೋಡಿದ ಹಾಗೆ ಈ ಕೃಷ್ಣ ಪ್ರಸಾದ್ ದೇವಾಡಿಗ ಅವರ ಒಂದು ವ್ಯಕ್ತಿತ್ವ ಹೇಗೆ, ಅಂದ್ರೆ ದೇವಸ್ಥಾನದಲ್ಲಿ ಇರ್ತಾರೆ, ಸೇವೆ ಮಾಡಿಕೊಂಡಿರ್ತಾರೆ, ಏನ್ ಹೇಳ್ತೀರಿ ಅವರ ಬಗ್ಗೆ ಅಂತ? ಒಂದು ತುಂಬಾ ಮೃದು ಸ್ವಭಾವದವರು. ಖುಷಿ ಆಗ್ತದೆ ಅವರಿಗೆ. ಅಂದ್ರೆ ಈಗ ತುಂಬಾ ಹೆಸರು ಬಂದ್ರು ಕೂಡ ಒಂದು ಸಿಂಪಲ್ ಆಗಿದ್ದಾರೆ, ಅದು ನಮ್ಗೆ ಖುಷಿ. ಈಗ ಸ್ವಲ್ಪ ಹೆಸರು ಬಂದ್ರೆ ಕೆಲವರು ಇದು ಮಾಡ್ತಾರಲ್ಲ, ಒಂದು ತಲೆಯಲ್ಲಿ ಇರ್ತದೆ ನಮ್ಗೆ, ಹಾಗೇನಿಲ್ಲ ಅವರದ್ದು. ಹಾಗೆ ಸರಳತೆ ಇದೆ, ಸರಳ ಸ್ವಭಾವ, ಹೌದು, ಮೆಚ್ಚುವಂತದ್ದು ಅನ್ನುವಂಥದ್ದು. ಅದು ಹಾಗಾಗಿ ಕೃಷ್ಣ ಪ್ರಸಾದ್ ದಾದಾ ಪನ್ಪರ್ ಅವೇ ಪನ್ನಡ ನಾರೇಶ್ವರದ್ದು ಪಂಡೇರು ಇದ್ರ ಬಗ್ಗೆ ಎಂತ ಪಾತಿರ್ರಿದ್ದಿ ಅವರಿಗೆ ಗೊತ್ತಿತ್ತಿನ ವಿಷಯ. ಅದೇ, ಹೀಗೆ ಅವ್ರಿಗೆ ಇನ್ನೂ ಫ್ಯೂಚರ್ ಒಳ್ಳೇದಿರಲಿ ಅಂತ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಮಾತುಕತೆ ಮುಂದುವರಿಸೋಣ. ಎಸ್ ಮೇಡಮ್, ಹೇಗೆ ಇಷ್ಟೆಲ್ಲ ಒಂದು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಳ್ಳುವಂತ ಆಗಿದ್ದೆ ಹೇಗೆ, ಅದಕ್ಕೆ ಏನು ಪ್ರೇರಣೆ ಅಂತ, ಆ ಸಾಧನೆಗೆ ಏನು ಸ್ಫೂರ್ತಿ? ಅದೇ ಸ್ಫೂರ್ತಿ ಅಂತ ಹೇಳಿದರೆ ನನಗೆ ಈಗ ಏನೇ ಒಂದು ಸ್ಪರ್ಧೆಗೆ ಹೋಗಬೇಕಾದ್ರೆ ಕೆಲವೊಂದು ಟೀಮ್ಸನ್ನು ನೋಡಬೇಕಾದ್ರೂ ಕೂಡ ಅದರಿಂದ ಕೂಡ ಇನ್ಸ್ಪೈರ್ ಆದದ್ದು ಇದೆ. ಕೆಲವೊಂದು ಟೀಮ್ಗಳು ನಾನು ವೈಯಕ್ತಿಕವಾಗಿ ಹೆಚ್ಚಾಗಿ ಒಂದು 4-5 ವರ್ಷ ವೈಯಕ್ತಿಕವಾಗಿಯೇ ರಾಜ್ಯ ಮಟ್ಟದಲ್ಲಿ ನಮ್ಮ ಟೀಮಿಂದ ನಾನು ಒಬ್ಬಳೇ ಹೋಗ್ತಾ ಇದ್ದದ್ದು. ಅದೊಂದು ನನಗೆ ಬೇಜಾರಿತ್ತು. ನಮ್ಮ ಟೀಮಿಂದ ಎಲ್ಲಿಯಾದ್ರೂ ಗ್ರೂಪಲ್ಲಿ ಬರ್ತಾ ಇದ್ರೆ ನನಗೂ ನನ್ನ ಜೊತೆಗೆ ಅಂದರೆ ಬೇರೆ ಟೀಮ್ಸನ್ನೆಲ್ಲ ನೋಡಬೇಕಾದ್ರೆ ಅವರು 20-30 ಮಂದಿ ಬಸ್ ಮಾಡಿಕೊಂಡು ಬರೋ ಇಷ್ಟು ದೂರಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಉತ್ತರ ಕರ್ನಾಟಕ ಸೈಡ್ಗಳಲ್ಲೇ ಸ್ಪರ್ಧೆಗಳು ಆಗ್ತಾ ಇದ್ದದ್ದು ಹೆಚ್ಚಾಗಿ ರಾಜ್ಯ ಮಟ್ಟದ್ದೆಲ್ಲ. ಆಗ ನಾನು ಒಬ್ಬಂಟಿ ಅಂತೇಳಿ ಅನ್ನಿಸ್ತಾ ಇತ್ತು ನನಗೆ. ಇನ್ನೂ ಕೂಡ ನಮ್ಮ ಟೀಮ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ ಆ ರೀತಿಯಾಗಿ ನಾವು ತುಂಬಾನೇ ಪ್ರಯತ್ನ ಪಟ್ಟು ಅಂದ್ರೆ ಪ್ರಾಕ್ಟೀಸ್ ಎಲ್ಲ ಹೆಚ್ಚು ಮಾಡಿ ನಂತರ ಒಂದು 5 ವರ್ಷದ ನಂತರ ನಮ್ಮ ಗುಂಪು ಸ್ಪರ್ಧೆಯಲ್ಲಿ ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಭಾಗವಹಿಸುವಾಗಿತ್ತು. ಒಂದು 6-7 ಜನ ಒಟ್ಟಾಗಿ ಜನಪದ ಗೀತೆ, ರಾಗಿ ಬೀಸುವ ಪದ ಮತ್ತೆ ಗೀಗಿ ಪದ ಇದರಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸುವ ಹಾಗೆ ಆಯ್ತು. ಆಮೇಲೆ ಯುವತಿ ಮಂಡಲ ಅಂತ ಹೇಳಿದ ಕೂಡಲೇ ಈಗ ಗೊತ್ತಿರ್ಬೋದು, ನಮ್ಮ ತಾಲೂಕು ಯುವಜನ ಒಕ್ಕೂಟ ಇದೆ, ಜಿಲ್ಲಾ ಯುವಜನ ಒಕ್ಕೂಟ, ಇವರೆಲ್ಲ ನಮಗೆ ತುಂಬಾನೇ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಪುತ್ತೂರು ತಾಲೂಕು ಯುವಜನ ಒಕ್ಕೂಟ ತುಂಬಾನೇ ಸ್ಟ್ರಾಂಗ್ ಆಗಿ ಉಂಟು. ಹಾಗೆಯೇ ಜಿಲ್ಲಾ ಯುವಜನ ಒಕ್ಕೂಟದ ಬಗ್ಗೆ ಹೇಳಬೇಕಾದ್ರೆ ನಮ್ದು ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರು ಸುರೇಶ್ ರೈ ಸೂಡಿಮುಳ್ಳು ಅಂತ ಹೇಳಿದ್ದಾರೆ. ಅವರು ರಾಜ್ಯ ಮಟ್ಟದಲ್ಲಿ ಈಗಲ್ಲ 20 ವರ್ಷದ ಮೊದಲು ಅವರು ಸಾಧನೆಯನ್ನು ಮಾಡಿದವರು. ಅವರಿಗೆ ರಾಜ್ಯ ಪ್ರಶಸ್ತಿ ಬಂದಂಥದ್ದು. ಅವರು 365 ದಿನದಲ್ಲಿ 365 ಕಾರ್ಯಕ್ರಮಗಳನ್ನು ಮಾಡಿ ಒಂದು ದಾಖಲೆಯನ್ನು ಮಾಡಿದವರು. ಅವರನ್ನೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಇದು ಸಾಂಸ್ಕೃತಿಕ ಮಾತ್ರ ಅಲ್ಲ, ಬೇರೆ ರೀತಿಯಲ್ಲಿ ಕೂಡ ನಾವು ಏನಾದ್ರೂ ಮಾಡಬಹುದು ಅಂತ ಹೇಳಿ ನಮ್ಗೊಂದು ಇನ್ಸ್ಪಿರೇಷನ್ ಆಗಿ ಅವರಿಂದ ಬೇರೆ ಸಮಾಜ ಸೇವೆಗಳನ್ನು ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರ ಬಗ್ಗೆ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ, ನಾನು ಕಡಬ ದಿನೇಶ್ ರೈ ಅಂತೇಳಿ. ಯಕ್ಷಬಲ್ಲಿ ಕಡಬ ದಿನೇಶ್ ರೈ, ಯಕ್ಷಗಾನ. ಹೌದು ಸರ್, ಹೌದು. ಹೇಳಿ ಸರ್, ಹೇಳಿ. ಇಬ್ರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ರಡ್ಡು ಜನಕುಲ ಗುರುಪ್ರಿಯ ಮೇಡಮ್ಗೂ ಅಂಚನೆ ನಮ್ಮ ಬಾರಿ ಆತ್ಮೀಯರು, ಬಾರಿ ಮಲ್ಲ ದೋಸ್ತಿ, ತುಳು ಭಾಷೆದ, ತುಳು ಸಂಸ್ಕೃತಿದ, ತುಳುನಾಡದ ಮಾರಿ ಮಲ್ಲ ಅಭಿಮಾನಿ ನಮ್ಮ ಡಾಕ್ಟರ್ ಕೃಷ್ಣ ಪ್ರಸಾದ್ ದೇವಾಡಿಗರಿಗೆ ರಡ್ಡು ಜನಕುಲ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನಿಗೆ ಸಮಸ್ತ ತುಳುವರ್ನ ಪರವಾದ ಯಾನ ಒಂಜಿ ಅಭಿನಂದನೆಯನ್ನು ಸಲ್ಲಿಸಾವೆ. ಅಂಚನೆ ಉಡಲ್ ದಿಂಜಿ ಸೊಲ್ಮೇಲೆಯನ್ನು ಸಂದೈತ ಮಲ್ತಾನವೆ. ಧನ್ಯವಾದಗಳು ಸರ್. ವಿಶೇಷವಾದ ಸುದ್ದಿನಿ ಸುಧಾಗಳಿಗೆಲ್ಲ ಎನ್ನ ಕಡೆದು ಒಂಜಿ ಕೃತಜ್ಞತೆಲು ಹೃತ್ಪೂರ್ವಕವಾದ ಧನ್ಯವಾದಗಳು. ದಯಪಂಡ ಇಂಚಿನ ಹಿರೇ ಮರೆತ ಒಂಜಿ ಪ್ರತಿಭೆಲೆಗ್ ಒಂಜಿ ಪ್ರಶಸ್ತಿ ತಿಕ್ಕನಗನ ತನ್ನ ಒಂಜಿ ಗೌರವ ತಿಕ್ಕನಗನ ಅಕ್ಲೇನು ಲೆಪುಡ ಅದು 4 ಜನತ ನಡುಟ್ಟು ಪರಿಚಯ ಮಲ್ಪನಂಚಿತ್ನ ಬಾರಿ ಮಲ್ಲ ಒಂಜಿ ಕೆಲಸ ಮಲ್ತೊಂದುಲ್ಲಾರ ನಿಕ್ಲೆ ಒಂಜಿ ಉಡಲ್ ದಿಂಜಿ ಸೊಲ್ಮೇಲು. ಧನ್ಯವಾದಗಳು ಸರ್, ಧನ್ಯವಾದಗಳು. ಎಂಕ್ ಮೇಡಮ್ನ ಬಗ್ಗೆ ಮಲ್ಲ ಪರಿಚಯ ಇಜ್ಜಿ, ಬಟ್ ಓದುದು ಅವ್ರನ್ನ ಬಗ್ಗೆ ಕೇಂದ್ರದು ಗೊತ್ತತ್ತೆ ಯಾಕೆ
ಬೊಕ್ಕ ನಮ್ಮ ಕೃಷ್ಣ ಪ್ರಸಾದರ್ನ ಬಗ್ಗೆ ರಡ್ಡ ಪಾತೆರ ಖಂಡಿತ ಖಂಡಿತ ಎಂಕ್ಲು ಒಬ್ಬರು ಉಪ್ಪಿನಂಗಡಿ ದೇವಸ್ಥಾನಡು ಸಹಸ್ರಲಿಂಗೇಶ್ವರ ಮಹಾಂಕಾಳಿ ಅಪ್ಪಿನ ದೇವಸ್ಥಾನಡು ಅರಿನ್ ತೂವೊಂದಿತ್ತ ಬುಂಡ ಎಂಕಾರ್ನ ಮಲ್ಲ ಪರಿಚಯ ಇಜ್ಜಂಡು ಈ ಸರ್ತಿ ನಮ್ಮ ಕರೆ ತಿಂಗಳು ತುಳು ಐಸಿರಿ 2022 ಪಂಪನಂಚಿನ ಬಾರಿ ಪುರ್ಲುದ ಒಂದು ಕಾರ್ಯಕ್ರಮ ಎಂಕ್ಲು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಪರವಾದ ಅಟ್ಟನೆ ಮಲ್ತಿತ್ತ ಆ ಪರ್ತದು ಸುರೂತ ಒಂಜಿ ಸಭೆಲೆತ್ತದಿತ್ತ ಅವಳು ಒಂಜಿ ಚರ್ಚೆ ಮಾಡ್ಕೊಡು ಕಾರ್ಯಕ್ರಮದ ಬಗ್ಗೆ ಅಂದು ಎಂಕ್ ದಾಳ ಒಂಜಿ ಪರಿಚಯ ಇಜ್ಜನ್ನ ವ್ಯಕ್ತಿ ಆರು ಸುರೂಪು ಬತ್ತದ ಏನಡ ಪಾತೆರ್ದು ಬಾರಿ ಪುರ್ಲುದ ಒಂಜಿ ತುಳು ಕಾರ್ಯಕ್ರಮ ಮಲ್ತೊಂದುಲ್ಲಾರ ದಿನೇಶನ್ನ ಎನ್ನ ಕೊಡಿರ್ದು ದಾದ ಆವೋಡು ಪಲ್ಲೆ ಒರಿ ತುಳು ಅಪ್ಪೆನ ಮಗೆ ಅದು ಸಹಸ್ರಲಿಂಗೇಶ್ವರ ದೇವಸ್ಥಾನಡು ದೇವೇರ್ನ ಸೇವೆ ಮಲ್ತೊಂದಿಪ್ಪನ ಒಂಜಿ ಕಲಾವಿದೆ ಅದು ಈರೆಗೆ ಎನ್ನ ಕೊಡಿರ್ದು ದಾದ ಸಪೋರ್ಟ್ ಆಪುಂಡು ಅವೇನ್ ಪೂರ ಯಾನ್ ಮಲ್ಪೆ ಅಂದು ಸುರೂಗು ಬತ್ತು ಪಾತೆರ್ನ ಒಂಜಿ ವ್ಯಕ್ತಿ ಯಾರು ಐರ್ದು ಬುಕ್ಕ ಅರೆಗೆ ತುಳು ಭಾಷೆ ತುಳು ಸಂಸ್ಕೃತಿ ತುಳು ನಾಡದ ಬಗ್ಗೆ ಪುನಃ ಅಭಿಮಾನ ಬುಕ್ಕ ಅರೆಗೆ ಸಹಸ್ರಲಿಂಗೇಶ್ವರ ದೇವರು ಅಪ್ಪೆ ಮಾಂಕಾಳಿನ ಬಗ್ಗೆ ಪುನಃ ಒಂಜಿ ಭಯ ಭಕ್ತಿ ಆರ್ನ ಒಂಜಿ ಸೇವೆದ ಪ್ರಾಮಾಣಿಕತೆ ಇಂದೇನು ಪೂರ ಆರ್ನ ಪಾತೆರಡು ಎಂಕ್ ತೆರಿಯೊಂದು ಬರ್ತದೆ ವಿಶೇಷವಾದವರಿಗೆ ಕಲಾವಿದೆ ಅದು ಸರಳ ಸಜ್ಜನಿಕೆದ ವ್ಯಕ್ತಿ ಒಂಜಿ ಅಹಂ ಇಜ್ಜನ್ನ ವ್ಯಕ್ತಿ ಬೊಕ್ಕ ಒಂಜಿ 4 ಜನಕ್ಕೂ ದದಾಲ್ನ ಒಂಜಿ ಹೆಲ್ಪ್ ಮಲ್ಪುಡುವಂತಿನ ಒಂಜಿ ಆರ್ನ ಒಂಜಿ ಎಡ್ಡೆ ಮನಸ್ಸು ಇನ್ನೇನು ಪೂರ ತೂನಗ ಎಂಕ್ ತೋಜಿನ 27 ವರ್ಷದಿಂಚಿ ಇಂಚಿನ ಒಂಜಿ ಕಲಾವಿದೆ ಮೂಲಿ ಈತು ಪ್ರಾಮಾಣಿಕವಾದ ಸೇವೆ ಮಲ್ತೊಂದುಲ್ಲೇರು ಮೇರೇನು ಪೂರ ದಾಯ ಗುರುತಿಸಾಯ್ಜರು ಆ ಪಂಪಿನ ಒಂಜಿ ಬೇಜಾರ್ಲ ಅವ್ರಿ ಕಲಾವಿದೆ ಅದು ಎಂಕ್ ಯಾನ್ಲ ಅವ್ರಿ ಕಲಾವಿದೆತೆ ಎಂಕ್ಲ ಬಾರಿ ಬೇಜಾರಂಡು ಯಾನಪ್ಪಗ ಬೇತೆ ಎಂಕ್ ಅವ್ರು ಬಾರಿ ಸಪೋರ್ಟ್ ಮಲ್ತನಗ್ಲು ಅಶೋಕ್ ರೈ ಅರ್ಪಿನಿ ಗೊತ್ತು ಬೊಕ್ಕ ರಾಜೀವಿ ಮೇಡಮ್ ಒಂದು ಮುಗುಡ್ 2 ಜನ ಬಾರಿ ಸಪೋರ್ಟ್ ಮಲ್ತಿತ್ತಾರ ಆ ಕಾರ್ಯಕ್ರಮ ಗೊತ್ತಿರ ಅವ್ರದ್ದು ಉಂಟುದು ಯಾನ್ ಅಕಲ್ದ ಒಂದು ಚರ್ಚೆ ಮಲ್ತೆ ನಮ್ಮ ಕೃಷ್ಣ ಪ್ರಸಾದ್ ದೇವಾಡಿಗರಿಗೆ ಬೇತೆ ಬೇತೆ ದಿಕ್ಕಡು ಸನ್ಮಾನ ಮಸ್ತ್ ಆತಂಡಾರೆಗೆ ಆಂಡ ಒಂಜಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ರಾಜ್ಯದ ಅಕಾಡೆಮಿದ ಪರವಾದ ಒಂಜಿ ರಾಜ್ಯ ಮಟ್ಟದ ಒಂಜಿ ಗೌರವ ಮಲ್ಪೋಡು ಅರೆ ಒಂಜಿ ಗುರುತಿಸೋಡು ಅರೆ ಒಂಜಿ ಮಾನದಿಗೆ ಮಲ್ಪೋಡು ಒಂದೊಂಜಿ ಅಭಿಪ್ರಾಯನ ಪ್ರಸ್ತಾಪ ಮಲ್ತೆ ಅಪ ಆಗ್ಲು ಮಾತೆರ್ಲ ಬಂದಿರೋ ಅಂದು ಈರ್ ಪಂಡಿನತ್ತು ದಿನೇಶನ್ನ ಇಂದು ಸಹಸ್ರಲಿಂಗೇಶ್ವರಿ ಮಾಂಕಾಳಿ ಅಪ್ಪೆನೇ ಈರ್ದ ಪನ್ಪಾಯಿನಿ ದಯಪಂಡ ಆತು ಪ್ರಾಮಾಣಿಕ ಕಲಾವಿದಿ ಒಂಜಿ ದೇವರನ್ನ ಸೇವೆ ಮಲ್ತನಾರು ಅರೆಗೊಂಜಿ ಮಾನದಿಗೆ ಮಲ್ಪೋಡು ದಿನೇಶನ್ನ ಐತ ಬಗ್ಗೆ ಎಂಕು ಅನ್ನ ಡೀಟೇಲ್ ಪೂರ ಕಲೆಕ್ಟ್ ಮಲ್ತು ಕೊರಪಂದು ಕೊಡಿಯರು ಅಂತೆ ಗೌರವ ಆ ಸರ್ತಿ ಎಂಕು ದಾನೆ ಮಲ್ತಾಂಡ ಕಾಂಡೆ ಒಂಜಿ 7 ಜನನು ಬೊಕ್ಕ ಬಯ್ಯ ಕೊಂಜಿ ಆಜಿ 7 ಜನನು ಸನ್ಮಾನ ಮಲ್ತಿತ್ತ ಅವೇ ಸನ್ಮಾನ ಅದು ಒಂದ ಸಮಯ ಕರಿಬೊಕ್ಕ ಎಂಗೊಂದು ಗುಡ್ ನ್ಯೂಸ್ ತಿಕ್ಕೊಂಡು ಅರೆಗೆ ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಆಯ್ತಾರೆ ಅದೇ ಜಿಲ್ಲಾ ರಾಜ್ಯೋತ್ಸವಕ್ಕೆ ಒಂಜಿ ಆಯ್ಕೆ ಆಯ್ತಾರೆ ನಂಗೆ ಮಸ್ತ್ ಖುಷಿ ಅಂಡೆ ಇಂದು ಬಹುಶಃ ಜಿಲ್ಲಾ ರಾಜ್ಯೋತ್ಸವತ್ ಅರೆಗೆ ರಾಜ್ಯ ರಾಜ್ಯೋತ್ಸವ ತಿಕ್ಕಡು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಮಾತ ಗೌರವಲಾರೆಗೆ ತಿಕ್ಕಡು ಅಂಚೆನೆ ಗುರುಪ್ರಿಯ ಮೇಡಮ್ಗಳ ಮಾತಾ ರೀತಿದ ಒಂಜಿ ಪ್ರಶಸ್ತಿ ಅಕ್ಲಿಗೆ 2 ಜನಕ್ಲ ತಿಕ್ಕಡು ನಾನಾತ್ ಕಲಾ ಮಾತೆನ ಸೇವೆಯನ್ನು ಮಲ್ಪನ ಅನುಗ್ರಹ ಅಪ್ಪೆ ಒದಗದು ಕೊರಡು ಕಲಾಭಿಮಾನಿಯಲ್ಲಿ ಆಶೀರ್ವಾದ ಪಡೆದು ಎನ್ನ ರಡ್ಡು ಪಾತ್ರವನ್ನು ಮುಗಿತೊಂದಿಲ್ಲ ಥ್ಯಾಂಕ್ ಯು ದಿನೇಶ್ ರೈಕ್ಲೆ ಬಾರಿ ಸಂತೋಷ ಉಂಡು ಇಂದ ಈರ್ನ ಇಂಕ ಪರಿಚಯನೇ ಈರ್ ಪಂಡ್ಲೆಕನೆ ಮುರಣಿ ಇತ್ತೀಚೆಗೆ ಉಪ್ಪಿನಂಗಡಿ ಕಾರ್ಯಕ್ರಮ ಅನ್ನೇ ಪರಿಚಯನೇ ನೆಕ್ಕು ಮುದ್ದಾಲ ಪರೀಕ್ಷೆ ಇಜ್ಜಂಡು ಅಂಚಾಜಿ ಪುನಗ ಈರ್ನ ಎನ್ನ ಮಿತ್ತೊಂಜಿ ಅಭಿಮಾನ ಪ್ರೀತಿ ದೀದೊಂಜಿ నేను ಪ್ರೋತ್ಸಾಹ ಮಾಡ್ತೀನಿ ಮಸ್ತ್ ಥ್ಯಾಂಕ್ಸ್ ದಿನೇಶ್ ಅಣ್ಣ ಓಕೆ ಅಣ್ಣ ಖಂಡಿತ ಗುರುಪ್ರೇಣ ಮೇಡಮ್ಗಳ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ದಿನೇಶ್ ರೈಕಲೆ ಬಂಡ ಒರಿ ಕಲಾವಿದೆ ಅದು ನನಂಜಿ ಪಂಡ ನನಂಜಾತ ಕಲಾವಿದರಿಗೆ ಒಂಜಿ ಪ್ರೋತ್ಸಾಹ ಕೊರ್ಪುನಂಚಿನ ಮನಸ್ಸು ಐತ ಒಟ್ಟುಗು ಅಕ್ಲೆಗೆ ಒಂಜಿ ಸನ್ಮಾನ ಬಿರುದು ಬನ್ನಗ ಐನ ಒಂಜಿ ಎಡ್ಡೆ ಮನಸ್ಸುಗ ಐನ ಪ್ರೋತ್ಸಾಹ ಮನ್ಪುನಂಚಿನ ಒಂಜಿ ಎಡ್ಡೆ ಮನಸ್ಸು ಇರ್ನವಲ್ಲ ಇರೆಗ್ಲ ಒಂಜಿ ವಿಶೇಷವಾಯಿನ ಧನ್ಯವಾದ ಈ ಸಂದರ್ಭಡು ಸಂದಾಯಿತ ಮಾತೊಂದುಲ್ಲೆ ಖಂಡಿತ ಗೌತಮಣ್ಣ ಯಾನ ಈ ಮೂಲಕ ನಿಖಲ್ನ ವಾಹಿನಿದ ಮೂಲಕ ಒಂಜಿ ಮಾತ ಕಲಾವಿದರ್ಲ ಎನ್ನ ಒಂಜಿ ವಿನಂತಿ ಖಂಡಿತ ಕಲಾವಿದರು ಒಂಜಿ ಬುಕ್ಕೋರಿ ಕಲಾವಿದನ ಬುಳೆಪವನಂಚಿನ ಎಡ್ಡೆ ಮನಸ್ಸನ್ನು ತನ್ನ ಉಡಲ್ಡು ಬುಳೆಪವನೋಡು ಐತ ಬಟ್ಟುಗು ತಾನು ಬುಳೆವೋಡು ಬುಕ್ಕೋರಿಯನ್ನು ಬುಳೆಪವೋಡು ನಂಕ್ ಮತ್ಸರ ಬೋಡು ಎಂಚ ಬೋಡು ಅಂತ ಆಯರ್ದು ಯಾನ್ ಹೆಚ್ಚ ಸಾಧನೆ ಮಲ್ತು ತೋಜವೋಡು ಪನ್ಪನ ಮತ್ಸರ ಬೋಡು ಆಯನ್ ಬುಕ್ಕೊಂಜಿ ಕಲಾವಿದನ ದೊಂಕುದು ಯಾನ ಮಲ್ಲ ಜನ ಓಡು ಪನ್ಪಿನ ಮತ್ಸರ ಪೆರಬಲ್ಲಿ ಐಕ ದೇವರನ ಸಹಾಯಲ ಎಪ್ಪುಜಿ ಅಂಚಾದ್ ಪ್ರತಿ ಕಲಾವಿದರ್ಲ ಐತೆ ನಮ್ಮ ಕೃಷ್ಣಣ್ಣಗಳ ಗುರುಪ್ರಿಯ ಮೇಡಮ್ಗಳ ಅಕ್ಲ ಅಂಚನಿ ಬುಳೆಯಿನ ಅಕ್ಲು ದಯಬಂಡ ಬುಕ್ಕೋರಿಯನ್ನು ಬುಳೆಪಾದು ಇನ್ನು ಈ ಮಟ್ಟೋಡು ಬತ್ತ ಕುಲ್ದೇರು
ಅಂಚಾದ ಮಾತೆರ್ಲ ಅವೇ ಬೇಲೆನ ಮಲ್ತಂಡ ಕಲಾ ಸರಸ್ವತಿನ ಅನುಗ್ರಹ ಮಾತೆರೆಗಳು ಉಪ್ಪುಂಡು ಯಾಂಗ್ಲ ಇನಿ ದೇವರದ ಇಟ್ಟು ಒಂಜಿ ರಡ್ಡು ಜನ ನಿಕುಟಪುರ ಪಾತೆರ್ನಂಚಿನ ಯೋಗ ತಿಕ್ಕುತ್ತಿಂದಿತ್ತದ ಅವು ಕಲಾಭಿಮಾನಿ ದೇವರನ ಆಶೀರ್ವಾದ ಕಲಾ ಅಪ್ಪೆನ ಒಂಜಿ ಕೊಡುಗೆ ಐಕ್ಯನ ಸೊಲ್ಮೆ ಸಂದೈತ ಮಲ್ತಂದು ನನ್ನಲ್ಲ ಮಸ್ತ್ ಜನ ಕಾತೊಂದುಲೇರು ಅಕ್ಲೆಗೆ ಅವಕಾಶ ಮಲ್ತು ಕೊರ್ಲೆಂದು ಕೇಂಡೋನೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್ ಕಾಲ್ ಮಂತೀನಿ ಪಾತೆರ್ನಿಗೆ ಮಾತಾಡೋಣ ಮೇಡಮ್. ಇನ್ನೊಂದಷ್ಟು ಕರೆಗಳಲ್ಲಿ ಕಾಯ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ನಮ್ಮ ಮಾತುಕತೆ ಮುಂದುವರಿಸೋಣ. ಹಲೋ, ನಮಸ್ತೆ. ನಮಸ್ತೆ, ನಾನು ಕಮಲೇಶ್ ಮಾತಾಡ್ತಿದ್ದೇನೆ, ಹೇಳಿ ಮುಂಡೂರು ಗ್ರಾಮ ಪಂಚಾಯತ್ ಸದಸ್ಯ. ಹಲೋ, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳಿಸ್ತಾ ಇದೆಯಾ ನಮ್ದು? ಕೇಳಿಸ್ತಾ ಇದೆ. ಎಸ್, ಕಮಲೇಶ್ ಅವರು. ಹೌದು, ಮಾತಾಡಿ ಸರ್, ಮಾತಾಡಿ. ನಮ್ಮ ಊರಿನ ಪ್ರತಿ ನಾನು ಗುರುಪ್ರಿಯ ನಾಯಕ್ ಅವರಿಗೆ ಮತ್ತು ಕೃಷ್ಣ ಪ್ರಸಾದ್ ದೇವಾಡಿಗ ಇಬ್ಬರಿಗೂ ಕೂಡ ಈ ಸಾಲಿನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ವೈಯಕ್ತಿಕವಾಗಿ ನಂಗೆ ಗುರುಪ್ರಿಯ ಅಂದ್ರೆ ನಮ್ಮ ಹತ್ತಿರದ ಊರಿನವರು, ಮತ್ತೆ ಅವರು ಯುವತಿ ಮಂಡಲದಲ್ಲೆಲ್ಲ ಸಕ್ರಿಯವಾಗಿದ್ದ ಕಾರಣ ನಾನು ಕೂಡ ಒಂದು ಯುವಕ ಮಂಡಲದಲ್ಲಿ ಅಧ್ಯಕ್ಷನಾಗಿದ್ದವ, ಷಣ್ಮುಖ ಯುವಕ ಮಂಡಲದಲ್ಲಿ. ಚಿಕ್ಕ ಪ್ರಾಯದಿಂದಲೂ ಕೂಡ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ನಮ್ಮ ತುಳು ಜಾನಪದ ಕಲೆ ಇರ್ಬೋದು, ಕನ್ನಡ ಜಾನಪದ ಕಲೆಯ ವಿವಿಧ ಪ್ರಾಕಾರಗಳ ಬೆಳವಣಿಗೆಗೆ ಸಾಕಷ್ಟು ಶ್ರಮ ಹಾಕಿದ್ದಾರೆ. ಮತ್ತು ಯುವ ಜನತೆಗೆ ಅದನ್ನು ಪರಿಚಯಿಸಲಿಕ್ಕೆ ಯುವಜನ ಮೇಳಗಳಲ್ಲಿ ಭಾಗವಹಿಸುವ ಮೂಲಕ ಮತ್ತು ಯುವತಿಯರನ್ನು ಪ್ರೇರೇಪಣೆ ಕೊಡುವ ಮೂಲಕ, ಕರ್ಕೊಂಡು ಹೋಗುವ ಮೂಲಕ, ಭಾಗವಹಿಸ್ಲಿಕ್ಕೆ ಅವರಿಗೆ ಆಸಕ್ತಿ ಭರಿಸಲಿಕ್ಕೆ ಸಾಕಷ್ಟು ತರಬೇತಿಯನ್ನು ನೀಡುವ ಮೂಲಕ ಅವರು ಸಾಕಷ್ಟು ಶ್ರಮ ಹಾಕಿದ್ದಾರೆ. ರಾಜ್ಯ ಮಟ್ಟದ ಯುವಜನ ಮೇಳದಲ್ಲಿ ಸಾಕಷ್ಟು ಬಾರಿ ಭಾಗವಹಿಸಿದ್ದಾರೆ, ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾರೆ. ಯುವ ಜನತೆಗೆ ಈ ಜಾನಪದ ಕಲೆ ಬಗ್ಗೆ ಅರಿವು ಮೂಡಿಸುವಂಥದ್ದು ಮತ್ತು ಅವರು ಭಾಗವಹಿಸಲಿಕ್ಕೆ ಪ್ರೇರೇಪಣೆ ನೀಡಿ ಇವತ್ತು ಏನ್ ಯುವ ಜನತೆ ಮರಿತಾ ಇದ್ದಾರೆ, ನಮ್ಮ ಮೂಲ ಸಂಸ್ಕೃತಿಯನ್ನು ಏನ್ ಮರಿತಾ ಇದ್ದಾರೆ, ಮತ್ತೆ ಅವರಿಗೆ ಅದನ್ನು ನೆನಪಿಸುವಂತ ಮತ್ತು ಆ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ನಾನು ಇನ್ನಷ್ಟು ಅವರ ಭವಿಷ್ಯಕ್ಕೆ ನಾನು ಶುಭವನ್ನು ಹಾರೈಸ್ತೇನೆ. ಇಬ್ಬರಿಗೂ ಕೂಡ, ಕೃಷ್ಣ ಪ್ರಸಾದ್ ದೇವಾಡಿಗ ಅವರಿಗೂ ಕೂಡ ಮತ್ತೆ ಗುರುಪ್ರಿಯ ಅವರಿಗೂ ಕೂಡ ಧನ್ಯವಾದಗಳು ಕಮಲೇಶ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಅವರು ಕೂಡ ಒಂದು ಯುವಕ ಮಂಡಲದ ಮೂಲಕ ಒಂದಷ್ಟು ಸಮಾಜಕ್ಕೆ ಕೊಡುಗೆಗಳನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕಾಲರ್. ಹಲೋ. ನಮಸ್ತೆ. ನಾನು ಸುಧಾಕರ್ ಅಂತ ಹೇಳಿ ಉಪ್ಪಿನಂಗಡಿಯಿಂದ. ಸುಧಾಕರ್ ಅವರು ಉಪ್ಪಿನಂಗಡಿಯಿಂದ. ನಮಸ್ತೆ. ಹೌದು, ನಮಸ್ತೆ. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಕೃಷ್ಣ ಪ್ರಸಾದ್ ದೇವಾಡಿಗ ಉಪ್ಪಿನಂಗಡಿ ಮತ್ತು ಗುರುಪ್ರಿಯ ನಾಯಕ್ ಇವರಿಗಿಬ್ಬರಿಗೆ ಸಹ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದದಕ್ಕೆ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಎರಡು ಪ್ರತಿಭೆಗಳನ್ನು ಗುರುತಿಸಿ ಪ್ರಾರಂಭದಲ್ಲಿ ಒಂದು ಮಾಧ್ಯಮ ಗುರುತಿಸಿದ್ರೆ ಅದು ಸುದ್ದಿ ಮಾಧ್ಯಮ ಮಾತ್ರ. ಈ ಸುದ್ದಿ ಮಾಧ್ಯಮ ಸಂಸ್ಥೆಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಮತ್ತು ನಾನು ಮತ್ತು ಕೃಷ್ಣಪ್ಪಣ್ಣ ಸಾಧಾರಣ ಒಂದು 25 ವರ್ಷಗಳಿಂದ ಜೊತೆಯಾಗಿದ್ದವರು, ಒಂದೇ ಊರಿನವರು, ಒಟ್ಟಿಗೆ ಇದ್ದವರು. ಮತ್ತು ನಾವು ಶ್ರೀ ಕಾಳಿಕಾಂಬ ಭಜನಾ ಮಂಡಳಿಯಿಂದ ಉಪ್ಪಿನಂಗಡಿಲಿದೆ, ಅದರ ಇಬ್ರು ಸಕ್ರಿಯ ಸದಸ್ಯರು ನಾವಿಬ್ರು. ಮತ್ತು ಶ್ರೀ ಕಾಳಿಕಾಂಬ ಭಜನಾ ಮಂಡಳಿ ಒಬ್ಬ ಭಜಕ ಅವರು, ಮತ್ತೆ ಶ್ರೀ ಸಾಸಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಒಂದು ಸ್ಯಾಕ್ಸೋಫೋನ್ ವಾದಕ. ಅದಕ್ಕಿಂತ ಹೆಚ್ಚಾಗಿ ನನ್ನೊಬ್ಬ ಆತ್ಮೀಯ ಗೆಳೆಯ. ಪ್ರತಿಯೊಬ್ಬರ ಕಷ್ಟಕ್ಕೂ ತಕ್ಷಣ ಒಂದು ಸ್ಪಂದಿಸುವುದು, ಯಾವುದೇ ಹಿಂದೆ ಮುಂದೆ ಆಲೋಚನೆ ಮಾಡದೆ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸುವಂತ ಒಬ್ಬ ಸ್ನೇಹಜೀವಿ. ಅದಕ್ಕಿಂತಲೂ ಹೆಚ್ಚು ನನ್ನ ಮದುವೆಯದ್ದು ಒಂದು ಮಂಗಳವಾದ್ಯವನ್ನು ನೆರವೇರಿಸಿದ್ದು ಇದೇ ಕೃಷ್ಣ ಪ್ರಸಾದರು. ಹಾಗೆ ನಮ್ಮ ಮನೆಯ ಸದಸ್ಯ ಅವರೊಬ್ರು. ಅಲ್ಲದೆ ಒಂದು ಎಲ್ಲಾ ದೇಶಭಕ್ತ ಸಂಘಟನೆಗಳಲ್ಲಿ ಸದಾ ಮುಂಚೂಣಿಯಲ್ಲಿ ನಿಂತುಕೊಂಡು ಕೆಲಸ ಮಾಡುವುದು, ಸ್ವಯಂ ಸೇವಕರಾಗಿ ದುಡಿಯುವುದು, ತಾನು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಗುಣ ಶ್ರೀಯುತ ಕೃಷ್ಣ ಪ್ರಸಾದರಲ್ಲಿದೆ. ಮತ್ತು ಗುರುಪ್ರಿಯ ನಾಯಕ್ ಅವರ ಹಾಡುಗಳನ್ನು ಕೇಳಿದ್ದೇನೆ, ಯಾಕಂದ್ರೆ ನಾವು ಅವರ ಊರಿಗೆಲ್ಲ ಭಜನೆಗೆ ಉಪ್ಪಿನಂಗಡಿಯಿಂದ ಹೋಗ್ತಾ ಇದ್ದೆವು, ನರಿಮೊಗ್ರೆಲ್ಲ. ಹಾಗೆ
ಹಾಗೆ ಇಬ್ರಿಗೆ ಸಹ ಇನ್ನು ಉತ್ತಮ ಭವಿಷ್ಯ ಸಿಕ್ಲಿ, ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನು ಅವರನ್ನು ಹುಡುಕಿಕೊಂಡು ಬರುವಂತಾಗ್ಲಿ ಅಂತ ನಾವು ಶ್ರೀದೇವಿಯಲ್ಲಿ ಬೇಡಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಬಹುಶಃ ಸುಧಾಕರ್ ಅವರು ಕೃಷ್ಣ ಪ್ರಸಾದ್ ಅವರಿಗೆ ಆತ್ಮೀಯರಾಗಿರುವ ಕಾರಣ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡ್ರಿ. ಅಂದ್ರೆ ಬಹುಶಃ ಕೃಷ್ಣ ಪ್ರಸಾದ್ ಅವರು ಮಾತನಾಡೋದಕ್ಕೆ ಸ್ವಲ್ಪ ಹಿಂಜರಿಕೆಯನ್ನ ಮಾಡ್ತಾರೆ. ಅವರು ಮಾತು ಕಡಿಮೆ, ದುಡಿಮೆ ಜಾಸ್ತಿ ಎನ್ನುವ ವ್ಯಕ್ತಿತ್ವದವರು. ಹೌದು ಹೌದು. ಅವ್ರು ಯಾವ್ದ್ರಲ್ಲಿ ಮಾತಾಡಲ್ಲ, ಕೆಲಸ ಮಾಡಿ ತೋರಿಸುವುದು. ಕೆಲವರಿದ್ದಾರೆ ಮಾತು ಮಾತ್ರ ಕೆಲಸ ಇಲ್ಲ, ಇವರದ್ದು ಹಾಗೆ ಅಲ್ಲ, ದುಡಿಮೆ ಮಾತ್ರ, ಮಾತಿಲ್ಲ ಯಾವ್ದ್ರಲ್ಲೂ. ಮತ್ತು ಯಾವುದೇ ಒಂದು ಸ್ಥಾನಮಾನಕ್ಕೆ ಅವರು ಆಸೆ ಪಟ್ಟವರಲ್ಲ. ನಿಜ, ಖಂಡಿತ. ಆದ ಕಾರಣ ಅವರಿಗೆ ಈ ಪ್ರಶಸ್ತಿ ಬಂದಿದೆ. ಇನ್ನು ದೊಡ್ಡ ದೊಡ್ಡ ಪ್ರಶಸ್ತಿ ಇಬ್ರು ಕಲಾವಿದರುಗಳಿಗೆ ಬರಲಿ, ನಮ್ಮ ಊರಿನ ಕೀರ್ತಿ ಎಲ್ಲ ಕಡೆ ಪಸರಿಸಲಿ ಎಂದ ನಮ್ಮ ಆಶೆ ಉಪ್ಪಿನಂಗಡಿ ಅವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ತಮ್ಮ ಒಂದು ಆತ್ಮೀಯತೆ, ಒಂದು ಪ್ರೀತಿ ಇದೇ ರೀತಿ ಮುಂದಕ್ಕೂ ಇರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು. ಓಕೆ, ನೆಕ್ಸ್ಟ್ ಕಾಲರ್. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಪೂರ್ಣಿಮಾ ನಾವಡ ಅಂತ, ಪುರುಷರ ಕಟ್ಟೆಯಿಂದ. ಪೂರ್ಣಿಮಾ ನಾವಡ ಅವರು ಪುರುಷರ ಕಟ್ಟೆಯಿಂದ. ಮಾತಾಡಿ ಮೇಡಮ್, ಮಾತಾಡಿ. ಮೊದಲಿಗೆ ಇಬ್ಬರು ಸಾಧಕರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು. ಗುರುಪ್ರಿಯ ಮೇಡಮ್ ಅವರ ಬಗ್ಗೆ ಮಾತಾಡ್ತೇನೆ. ಖಂಡಿತ, ಹೇಳಿ ಮೇಡಮ್. ಅವರು ನನ್ನ ಮಗಳ ಸುಗಮ ಸಂಗೀತ ಗುರುಗಳು. ಓಕೆ. ನಾನು ಅವರನ್ನು 7 ವರ್ಷದಿಂದ ಅವರನ್ನು ನೋಡ್ತಾ ಇದ್ದೇನೆ. ಅವರಿಗೆ ಆ ಸಂಗೀತಕ್ಕೆ ಮತ್ತೆ ಮಕ್ಕಳಿಗೆ ಒಂದು ಕಲಿಸುವ ಇದಕ್ಕೆ ತುಂಬಾ ಡೆಡಿಕೇಶನ್, ತುಂಬಾ ಮಕ್ಕಳ ಬಗ್ಗೆ ತುಂಬಾ ಪ್ರೀತಿ ಅವರಿಗೆ. ಅವರಿಂದಾಗಿ ನಮ್ಮ ಮಕ್ಕಳು ಸ್ಟೇಜ್ ಹತ್ತುವ ಹಾಗೆ ಆಗಿದೆ. ಈಗ ಅವರಿಗೆ ಯಾವುದೇ ಸ್ಟೇಜ್ ಫಿಯರ್ ಇಲ್ಲದೆ ಯಾವುದೇ ಭಜನಾ ಇದಕ್ಕೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡುವಷ್ಟು ಮುಂದೆ ಬಂದಿದ್ದಾರೆ ನಮ್ಮ ಮಕ್ಕಳು. ಅದಕ್ಕೆಲ್ಲ ಕಾರಣ ಗುರುಪ್ರಿಯ ಮೇಡಮ್ ಅವರೇ. ಅನೇಕ ಸ್ಟೇಜ್ ಪ್ರೋಗ್ರಾಮ್ ಸಹ ಮಕ್ಕಳು ಕೊಟ್ಟಿದ್ದಾರೆ. ಇದೆಲ್ಲದಕ್ಕೆ ಕಾರಣ ಗುರುಪ್ರಿಯ ಮೇಡಮ್ ಅವರೇ. ಅವರಿಗೆ ಪ್ರತಿಯೊಂದು ಅವರಿಗೆ ನಿಜವಾಗಿ 2 ಸಣ್ಣ ಮಕ್ಕಳಿದ್ದಾರೆ, ಆದ್ರೂ ಕೂಡ ಆ ಮಕ್ಕಳಿಗೆ ಒಂದು ಪ್ರೋಗ್ರಾಮ್ ಒದಗಿಸ್ಬೇಕು, ಸ್ಟೇಜ್ ಒದಗಿಸ್ಬೇಕು, ಮಕ್ಕಳು ಮುಂದೆ ಬರ್ಬೇಕು ಎಂಬ ಕಾರಣಕ್ಕಾಗಿ ಅವ್ರಿಗೆ ಸಾಧ್ಯ ಇಲ್ಲದಿದ್ರು ಅವ್ರ ಅಮ್ಮನ ಯಾರನ್ನಾದ್ರೂ ಒಟ್ಟಿಗೆ ಮಕ್ಕಳೊಟ್ಟಿಗೆ ಕಳುಹಿಸಿ ಆ ಮಕ್ಕಳನ್ನು ಒಂದು ಸ್ಟೇಜ್ ಅಲ್ಲಿ ಮಿಂಚುವ ಹಾಗೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ತುಂಬಾ ಖುಷಿ ಇದೆ. ಇವರಿಗೆ ಅದು ಡಿಸರ್ವ್, ಅವರಿಗೆ ಸಿಕ್ಲೇಬೇಕಿಂತ ಪ್ರಶಸ್ತಿ. ಅದಕ್ಕೆ ಜಿಲ್ಲೆ ಗುರುತಿಸಿದ್ದು ನಮ್ಗೆ ತುಂಬಾ ಖುಷಿಯಾಗಿದೆ. ಧನ್ಯವಾದಗಳು. ತುಂಬ ಖುಷಿ ಆಯಿತು ಅವರು ಹೇಳಬೇಕಾದ್ರೆ. ಅಂದರೆ ಹೇಗೆ ನಾನು ಸಪೋರ್ಟ್ ಮಾಡ್ತೇನೋ ಅದರ 2 ಪಟ್ಟು ಅವರ ಮಕ್ಕಳು ಅಂತಲ್ಲ. ಈಗ ಪರ್ಟಿಕ್ಯುಲರ್ ಆಗಿ ನಮ್ಮ ಗುರುಕುಲ ಕಲಾ ಕೇಂದ್ರದ ಪೋಷಕರ ಬಗ್ಗೆ ಹೇಳಬೇಕಾದ್ರೆ, ಖಾಲಿ ನನ್ನ ಮಗಳು ಇದ್ದಾಳೆ ಅಂತ ಹೇಳಿ ಅವರು ಏನು ಇದು ಮಾಡೋದಿಲ್ಲ, ಬೇರೆಯವರ ಮಕ್ಕಳನ್ನು ಅವರ ಮಕ್ಕಳಾಗಿ ಅಷ್ಟು ಸಪೋರ್ಟ್ ಮಾಡ್ತಾರೆ. ಈಗ ಯಾರ್ದು ಪೇರೆಂಟ್ ಬರದಿದ್ರೆ ಬೆಳೆಸುವ ಆ ರೀತಿ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನಿಮ್ಮಂಥವರ ಪ್ರೋತ್ಸಾಹ ನನಗೆ ಸದಾ ಇರಬೇಕು. ಖಂಡಿತ ಮೇಡಮ್, ಖಂಡಿತ. ನನಗೆ ತುಂಬಾ ಖುಷಿಯಾಗಿದೆ. ನಿಮ್ಗೆ ಸಿಗ್ಬೇಕಾದದ್ದೇ ಅದು. ಜಿಲ್ಲೆ ಈ ಸಲ ಗುರುತಿಸಿ ನಿಮಗೆ ಕೊಟ್ಟಿದ್ದಲ್ಲ, ಅದು ತುಂಬಾ ಖುಷಿ ಅನ್ನಿಸ್ತದೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಪೂರ್ಣಿಮಾ ಮೇಡಮ್ ಕರೆಗಾಗಿ. ನೆಕ್ಸ್ಟ್ ಕಾಲರ್ ಇದ್ದಾರೆ. ಹಲೋ. ಓಕೆ, ಇನ್ನೊಂದಷ್ಟು ಮಾತನಾಡೋಣ. ಬಹುಶಃ ತಾವು ಹೇಳ್ತಾ ಇದ್ರಿ ಆ ಒಂದು ಯುವತಿ ಮಂಡಲ ಹೇಗೆ ಬೆಳೀತು ಅನ್ನುವಂಥದ್ದನ್ನು, ಕಾರ್ಯಕ್ರಮಗಳಲ್ಲಿ ಹೇಗೆ ಭಾಗವಹಿಸ್ತಾ ಹೋದ್ರಿ ಅನ್ನುವಂಥದ್ದನ್ನು, ಮುಂದಕ್ಕೆ ಹೇಗೆ ಟೀಮನ್ನು ಕಟ್ಟಿದ್ರಿ, ಹೇಗೆ ಬೆಳೀತು? ಅದೇ ಮುಂದಕ್ಕೆ ನಮಗೆ ಯುವಜನ ಸೇವಾ ಕ್ರೀಡಾ ಇಲಾಖೆ ಅದು ಕೂಡ ತುಂಬಾನೇ ಸಪೋರ್ಟ್ ಮಾಡಿಕೊಂಡು ಬಂದಿದೆ. ಅದೇ ರೀತಿ ಭಾರತ ಸರ್ಕಾರದ ನೆಹರು ಯುವ ಕೇಂದ್ರ ಮಂಗಳೂರು, ಇದರ ಮುಖಾಂತರ ಕೆಲವೊಂದು ಕಾರ್ಯಕ್ರಮ ನಮಗೆ ಕಾರ್ಯಕ್ರಮಗಳನ್ನು ಅವರು ಕೊಡ್ತಾ ಇದ್ರು. ಅದರ ಮುಖಾಂತರ ನಮ್ಮ ಪುರುಷರ ಕಟ್ಟೆ, ನರಿಮಗೂರು ಗ್ರಾಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು, ಸಾಂಸ್ಕೃತಿಕವಾಗಿ ಅಲ್ಲ, ಬೇರೆ ಈಗ ವೈದ್ಯಕೀಯ ಉಚಿತ ವೈದ್ಯಕೀಯ ರಿಲೇಟೆಡ್ ಶಿಬಿರಗಳು, ಮತ್ತೀಗ ಸ್ವಚ್ಛ ಭಾರತ್ ಆ ಸಂದರ್ಭ, ಈ ಮೋದಿಯವರು ಸ್ವಚ್ಛ ಭಾರತ್ ಆಂದೋಲನ ಆ ಸಂದರ್ಭದಲ್ಲಿ ನಾವು 6 ತಿಂಗಳು ನಮ್ಮ ನರಿಮಗು ಗ್ರಾಮದಲ್ಲಿ ಎಷ್ಟಾಗ್ತದೋ ಅಷ್ಟು ರೀತಿಯಲ್ಲಿ ಅಭಿಯಾನವನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ಇಲಾಖೆಗಳು ಕೂಡ ನಮಗೆ ತುಂಬಾನೇ ಸಪೋರ್ಟ್ ಮಾಡಿಕೊಂಡು ಬಂದಿದೆ. ಹಾಗೆ ಯುವತಿ ಮಂಡಲವನ್ನು ಆ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಕೂಡ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ. ಮತ್ತೆ ಸ್ಪರ್ಧೆಗಳಲ್ಲಿ ಆಗಿರ್ಬೋದು, ಈಗ ಕಾರ್ಯಕ್ರಮಗಳನ್ನು ಹೀಗೆ ವೇದಿಕೆಗಳಲ್ಲೆಲ್ಲ ಕೊಡ್ತಾ ಇದ್ದೇವೆ.
ನಾವು ಹೆಚ್ಚಿನ ಯುವತಿ ಮಂಡಲದಿಂದ ನಾವು ಹೆಚ್ಚಾಗಿ ಈಗ ಕಮಲೇಶ್ ಅವರು ಹೇಳಿದಾಗೆ ನಮ್ಮ ಜನಪದ ಶೈಲಿ ಅದನ್ನಂದ್ರೆ ಈಗಿನ ಯುವ ಜನತೆ ಅದರ ಕಡೆ ಗಮನನೇ ಹರಿಸ್ತಾ ಇಲ್ಲ. ಎಲ್ಲ ಈಗ ಫಿಲ್ಮಿ ಸ್ಟೈಲ್ ಎಲ್ಲ ಪಾಶ್ಚಿಮಾತ್ಯದ ಕಡೆ ವಾಲ್ತಾ ಇದ್ದಾರೆ. ಆದ ಕಾರಣ ನಾವು ಸ್ವಲ್ಪ ಜಾನಪದದ ಸಂಸ್ಕೃತಿಯ ಬಗ್ಗೆ, ನಮ್ಮ ಸಂಸ್ಕೃತಿ ಜನಪದ ಶೈಲಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅಂತಹ ಕಾರ್ಯಕ್ರಮಗಳನ್ನೆಲ್ಲ ನೀಡುವಂಥದ್ದು, ಮತ್ತೆ ಶಾಲೆಗಳಲ್ಲಿ ಅದರ ಬಗ್ಗೆ ತರಬೇತಿಯನ್ನು ನೀಡುವುದು, ಈ ರೀತಿಯಾಗಿ ಯುವತಿ ಮಂಡಲದ ಮುಖಾಂತರ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ. ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ. ಹಲೋ ಹಲೋ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ. ಸಚಿನ್ ಅವರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ನಾನು ಪುತ್ತೂರಿಂದ. ಪುತ್ತೂರಿಂದ. ಗುರುಪ್ರಿಯ ಅವ್ರದ್ದು ಕ್ಲಾಸ್ಮೇಟ್. ಓಕೆ, ಮಾತಾಡಿ. ತುಂಬಾ ಖುಷಿ ಆಯ್ತು. ನಮ್ಮ ಒಂದು ಫ್ರೆಂಡ್ ಈ ತರ ಒಂದು ಜಿಲ್ಲಾ ಪ್ರಶಸ್ತಿಗೆ ಆಯ್ಕೆ ಆಗಿರೋದು. ಕಂಗ್ರಾಚುಲೇಷನ್ ಗುರುಪ್ರಿಯ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು. ಓಕೆ, ಕ್ಲಾಸ್ಮೇಟ್ ಅಂತ ಹೇಳಿದ್ರಿ. ಕ್ಲಾಸ್ ಅಲ್ಲಿ ಹೇಗಿದ್ರು, ಎಷ್ಟು ಟ್ಯಾಲೆಂಟೆಡ್ ಆಗಿದ್ರು, ಹೇಗಿತ್ತು ಅಂತ ಅದನ್ನ ನೆನಪು ಮಾಡಿಕೊಳ್ಬಹುದಾ ಅಂತ ಈಗ? ನನ್ಗೆ ಆಕ್ಚುಲಿ ನಿಮ್ಮ ವಾಯ್ಸ್ ಕ್ಲಾರಿಟಿ ಸಿಗ್ತಾ ಇಲ್ಲ. ಅಲ್ಲ, ಕ್ಲಾಸ್ಮೇಟ್ ಅಂತ ಹೇಳಿದ್ರಿ, ಕ್ಲಾಸ್ ಅಲ್ಲಿ ಹೇಗಿತ್ತು, ಹೇಗೆ ಟ್ಯಾಲೆಂಟ್ ಅನ್ನ ತೋರಿಸ್ತಾ ಇದ್ರು ಅಂತ? ಇವರು ಪ್ರತಿಭಾ ಕಾರಂಜಿಗೆಲ್ಲ ಹೋಗ್ತಾ ಇದ್ರು, ನಮ್ಗೂ ಕಲಿಸ್ತಾ ಇದ್ರು ಕವಲ್ಲಿ ಎಲ್ಲ. ಓಕೆ, ಸೊ ಈಗ ಖುಷಿ ಹೇಳಿ. ಈಗ ಖುಷಿ ಆಗ್ತಾ ಇದಲ್ಲ ಪ್ರಶಸ್ತಿ ಬಂದಿರೋ? ಹೌದೌದು, ನಮ್ಗೆ ಖುಷಿ ಆಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ, ಸೊ ನಿಮ್ಮ ಫ್ರೆಂಡ್ಗೆ ಪ್ರಶಸ್ತಿ ಸಿಕ್ತು ಅಂತ ಹೇಳುವಾಗ ಸೊ ಇನ್ನು ಹೀಗೆ ಇರ್ಲಿ, ಗುರುಬ್ರೇನ್ಗೆ ಇನ್ನು ಸಿಗ್ತಾ ಇರ್ಬೇಕು. ಅದು ತುಂಬಾ ಟ್ಯಾಲೆಂಟೆಡ್. ಇನ್ನು ನೆಕ್ಸ್ಟ್ ಇಯರ್ ಕೂಡ ಇನ್ನು ರಾಜ್ಯ ಪ್ರಶಸ್ತಿಗೆ ಕೂಡ ಆಯ್ಕೆ ಆಗ್ಲಿ ಅಂತ ಕೇಳ್ಕೊಳ್ತೇನೆ. ಹೌದು, ಸಚಿನ್ ಅಂತ ನನ್ನ ಸಾಂದೀಪನಿ ಸ್ಕೂಲಿಂದ ನಾವು ಒಟ್ಟಾಗಿ ಇರುವವರು, ಈಗಲೂ ಕೂಡ ಕ್ಲೋಸ್ ಫ್ರೆಂಡ್. ಅವನು ಕಾಲ್ ಮಾಡಿದ ಅಂತ ಹೇಳಿದ್ರೆ ನಂಗೆ ಶಾಕ್ ಆಗ್ತಾ ಉಂಟು. ಹೌದು, ನಿಜವಾಗ್ಲು. ಇನ್ನೊಂದು ಅವನು ಹೇಳಿದ ಏನಂತ ಹೇಳಿದ್ರೆ, ನಾನು ಸ್ವಲ್ಪ ಯಾರು ಮಾಡುದಿಲ್ಲ ಅಂತ ಹೇಳ್ತಾರೋ, ನನಗೆ ಅದು ಬರುದಿಲ್ಲ ಇದು ಬರುದಿಲ್ಲ ಹೇಳ್ತಾರಲ್ಲ, ಅವರನ್ನೆಲ್ಲ ಸ್ವಲ್ಪ ಜಾಸ್ತಿ ಏನಾದ್ರು ಮಾಡಿ ಅಂತ ಹುಡುಗರಿಗೆಲ್ಲ ಡ್ಯಾನ್ಸ್ ಎಲ್ಲ ಹೇಳಿಕೊಡ್ತಿದ್ದೆ ಸಾಂದೀಪನಿಯಲ್ಲಿ ಇರ್ಬೇಕಾದ್ರೆ. ಸಾಂದೀಪನಿಯಲ್ಲಿ ತುಂಬಾ ಕಲಿಸ್ತಾ ಇದ್ರು. ಅವ್ರಿಗೆ ಗೊತ್ತಿಲ್ಲ, ಜಾಸ್ತಿ ಅವರೇ ಮಾಡ್ಬೇಕು ಅಂತ ಹೇಳಿ ಸ್ವಲ್ಪ ಹಟ್ಟದಾಗೆ, ನಿಮ್ಗೆ ಆಗ್ತದೆ ಆಗದೆ ಏನಿಲ್ಲ ಅಂತ ಹೇಳಿ ಆ ರೀತಿ ಸ್ವಲ್ಪ ಮಾಡ್ತಾ ಇದ್ದೆ. ಓಕೆ, ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು. ಓಕೆ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದ. ಓಕೆ, ಬಾಯ್ ಸಚಿನ್ ಅವರೇ ಕಾಲ್ಗಾಗಿ. ಹಲೋ ಹಲೋ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಗುರುಪ್ರಿಯ ಮೇಡಮ್ ನ ವಿದ್ಯಾರ್ಥಿನಿ ರಾಶಿ. ಸ್ಟೂಡೆಂಟ್ ರಾಶಿ ಅವರು. ಹೇಳಿ, ಹೇಗೆ ಕಲಿಸ್ತಾರೆ ಮೇಡಮ್? ಏನೆಲ್ಲ ಕಲಿಸಿಕೊಟ್ಟಿದ್ದಾರೆ ನಿಮಗೆ? ಚೆನ್ನಾಗಿ ಕಲಿಸ್ತಾರೆ. ಜನಪದ ಗೀತೆ, ಭಾವಗೀತೆ ಎಲ್ಲ ಸಾಂಗ್ ಕಲಿಸ್ತಾರೆ. ಸುಗಮ ಸಂಗೀತ ಎಲ್ಲ ಕಲಿಸ್ತಾರೆ. ಎಲ್ಲ ಟೈಪ್ಸ್ ಆಗಿ ಕಲಿಸ್ತಾರೆ ಸಾಂಗ್. ಓಕೆ, ಎಷ್ಟು ಟೈಮ್ ಇಂದ ಕಲಿತಾ ಇದ್ದೀರಿ? ನಾನು 2 months ಆಯ್ತು. ನನಗೆ ಗುರುಪ್ರಿಯ ಮೇಡಮ್ ಸಿಕ್ಕಿದ್ದು ಪುಣ್ಯ. ಅವರು ಅಂದ್ರೆ ಪ್ರೋಗ್ರಾಮ್ಸ್ ಎಲ್ಲ ಕೊಡ್ತಾರೆ ತುಂಬಾ. ಮಕ್ಕಳಿಗೆ ಒಂದು ಸ್ಟೇಜ್ ಫಿಯರ್ ಹೋಗ್ತದೆ ಹಾಗೆ. ನಿಮಗೆ ಹೋಗಿದೆ ಈಗ ಸ್ಟೇಜ್ ಫಿಯರ್? ಇವರ ಬಗ್ಗೆ ಹೇಳಬೇಕು. ಇವರು ಈಗ ನಿನ್ನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ನಲ್ಲಿ ಒಂದು ದಾಖಲೆ ಮಾಡಿದಂತಹ ಒಂದು ವಿದ್ಯಾರ್ಥಿನಿ. ಇವತ್ತು ಪೇಪರ್ ಅಲ್ಲಿ ಬಂದಿದೆ, ರಾಶಿ ಕೇಸಿ ಬರೆಪ್ಪಾಡಿ. ಕಂಗ್ರಾಚುಲೇಷನ್ ರಾಶಿ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಅಲ್ಲಿ 1 ಗಂಟೆ 22 ಸೆಕೆಂಡ್ ಅಲ್ಲಿ 69 ಬಾರಿ ನ್ಯಾಷನಲ್ ಆಂಥಮ್ ಅನ್ನು ಹೇಳಿ ರೆಕಾರ್ಡ್ ಮಾಡಿದ್ದಾರೆ. ಕಂಗ್ರಾಟ್ಸ್. ಥ್ಯಾಂಕ್ ಯು ಮಿಸ್. ಧನ್ಯವಾದಗಳು ರಾಶಿ ಅವರೇ. ನಮ್ಮ ಕಡೆಯಿಂದ ಕೂಡ ತಮ್ಮ ಒಂದು ಸಾಧನೆಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಇನ್ನೊಂದಷ್ಟು ಸಾಧನೆಗಳು ತಮ್ಮ ಮೂಲಕ ಆಗ್ಲಿ ಅನ್ನುವಂಥದ್ದು. ಥ್ಯಾಂಕ್ ಯು. ಓಕೆ, ಕೃಷ್ಣ ಪ್ರಸಾದ್ ಅವರೇ, ಇತ್ತೆ ಈ ವರ್ಷ ಒಂಜಾತು ಜನ ಈರ್ನ ಬಗ್ಗೆ ಪಾತೇರಿ ಈರ್ನ ಒಂಜಿ ಸ್ವಭಾವ ಎಂಚ ಈರ್ನ ವ್ಯಕ್ತಿತ್ವ ಎಂಚ ಪನ್ಪಿನ ಪಂಡೇರು ಇತ್ತೆ ಇರೆಗ್ ಈ ಒಂಜಿ ಪ್ರಶಸ್ತಿ ಬತ್ತಿನಂಚಿನ ಸಂದರ್ಭಡು ಇರೆಗ್ ಮಸ್ತ್ ಒಂಜಿ ಪ್ರೋತ್ಸಾಹ ಮಂತಿನಕ್ಲ ಆದುಪ್ಪು, ಒಂಜಿ ಸಪೋರ್ಟ್ ಮಂತನಕ್ಲ ಆದುಪ್ಪು ಅತಂಡ ಈರ್ನ ಜೀವನಡು ಅಂಚಿನಕ್ಲೇನು ಮರಪೇರ್ನೆ ಸಾಧ್ಯ ಇಜ್ಜಿ ಪನ್ಪಿನಂಚಿನ ವ್ಯಕ್ತಿನಕ್ಲಿ ಈರ್ ಅಕ್ಲನ ಬಗ್ಗೆ ಒಂಚೂರು ಪನೊಲಿ ಅನ್ನು ಗುರುತು ಸೈನ ಪಂಡ ಏನ ಎಲ್ಲಿಯೊಡೆ ಉಪ್ಪಿನಂಗಡಿ ಹಿಡಿತನ ಅಂಚ ಇಪ್ಪನ ಕಲ್ತೊಂದು ಇಪ್ಪನ ಹಿಡಿದಿಂಚಿ ಅಕ್ಲು ಕಾಳಿಕಾಂಬ ಭಜನ ಮಂಡಳಿ
ಎಡ್ಡೆ ಎಂಕ್ ಸಪೋರ್ಟ್ ಮಾತ ಸದಸ್ಯ ಇರಲ್ಲ ಅವು ಒರಿಯರೇನೆ ಪುದರ್ ಪಣಿಯರ ಅಂತ ಒಟ್ಟಿಗೆ ಪನ್ಪೇನು ಖಂಡಿತ ಕಾಳಿಕಮ್ಮ ಭಜನಾ ಮಂಡಲಗಳಿಗೆ ಮಸ್ತ್ ಏನು ಅಭಿನಂದನೆ ಸಲ್ಲಿಸೊಂದಿಲ್ಲ ದಯಪಂಡ ಒವೇ ವಿಂಜ ವಿಷಯಡ್ಲ ಇರು ಪಿರಾಜಾರೊಟ್ಟಿ ಪೊಲೆ ದುಮ್ಮು ಪೊಲೆ ಎಂಕ್ಲುಲ್ಲ ಇರಿಗೆ ಎಂಚಿನ ಇತ್ತನೆಲ್ಲ ಎಂಕ್ಲು ಸಪೋರ್ಟ್ ಮಲ್ಪ ಓವೇ ವಿಷಯಡಿಲ್ಲ ಈರ್ನ ಪಿರವು ಎಂಕ್ಲುಲ್ಲ ಅಂಚೆ ಪಂಡದು ಬೆರಿ ತಟ್ಟದ ಪ್ರೋತ್ಸಾಹ ಮಲ್ತನಂಡ ಕಾಳಿಕಮ್ಮ ಭಜನಾ ಮಂಡಳಿ ನಿಜವಾದ ನನರ ಕುಡೋರ ಪನ್ಪೆ ಎಂಕ್ ಕಾಳಿಕಮ್ಮ ಭಜನಾ ಮಂಡಳಿ ಅಂದ ಬಾರಿ ಪ್ರೀತಿ ಅಂಚನೆ ಎಂಕ್ ಇತ್ತೆದ ಕಮಿಟಿ ಆದಿಪ್ಪು ದುಮ್ಮದ ಕಮಿಟಿ ಆದಿಪ್ಪು ಒವೇ ವಿಷಯಗಳು ದಾಲ ಒಂಜಿ ಕೊಂದು ಕೊರತೆ ಇದ್ದಂದ್ಲಕ ದಾಲ ಎಂಕ್ಲೆಗೆ ಎಡ್ಡೆ ಸಪೋರ್ಟ್ ಮಲ್ತೇವೆ ಒವೇ ವಿಷಯ ಇರೆಗೆ ಎಂಚಿನ ಬೋರ್ಡ್ ಪಲ್ಲಿ ಎಂಕ್ಲೆ ಇರೆಗೆ ಸಪೋರ್ಟ್ ಅಲ್ಪ ಅವು ಕರ್ನನ್ನೇ ಆದಿಪ್ಪು ಅಂಚನೆ ಅಕ್ಲ ಕಮಿಟಿದ ಸದಸ್ಯರೇ ಆದಿಪ್ಪು ಅರ್ಚಕ ವೃಂದ ಆದಿಪ್ಪು ಅಂಚನೆ ನೌಕರರು ಇಪ್ಪು ಅಕ್ಲ ಮಾತಿರ್ಲ ಎಂಗೆ ಸಪೋರ್ಟ್ ಮಾಡ್ತೇವೆ ಅಂಡ ಉಬ್ಬಾರ್ಡ್ ಗೊಂಜಿ ಹೆಮ್ಮೆ ಪನ್ಪುನ ಒಂಜಿ ವಿಷಯ ಅಕ್ಲಿಗೆ ಮಸ್ತ್ ಖುಷಿ ಅಂಡ್ ಲೇಪಂಡ ಒಂಜಿ ಕೃಷ್ಣ ಪ್ರಸಾದ್ ಪನ್ಪುನ ಒಂಜಿ ಏರೆಗ್ಲ ಗೊತ್ತಿಜ್ಜನ ಸಾಧಾರಣ ಒಂಜಿ ಸಕ್ಸಪಾನ ಕಲಾವಿದೆ ಈತ ಒಂಜಿ ಕಲಾವಿದೆ ಪನ್ಪುನ ಒಂಜಿ ಗುರುತಿಸರು ನಮ್ಮ ಕಮಿಟಿದ ಕರ್ನಣ್ಣೆ ಪಂಡಾರಿ ದುಂಬುಲ ಒಂಜಿ 5 ವರ್ಷ 3 ವರ್ಷ ಇತ್ತೇರಿ ಇತ್ತೆಲಾರಿಗೆ ದೇವರು ಒದಗದು ಕೊಡ್ತೇರಿ ಅಂಚಾದಿಪ್ಪನಾಗ ಇರೆಗೆ ಎಂಚಿನ ಬೋಡು ಏನ್ ಮಲ್ಪೆ ಸಪೋರ್ಟ್ ಮಲ್ಪೆ ಇರೆ ಕಲ್ಪನಾ ವಿದ್ಯಾಡಾಡು ತಂಡ ಇರೆಗೆ ಎಂಚಿನ ಸುತ್ತು ಬೋಡು ಏನ್ ದಿತ್ತು ಕೊರ್ಪೆ ಅವೇನ್ ತೊಂದರೆ ಅಂದಿಲೆಕ್ಕ ಎಂಗೆಡ್ಡೆ ಸಪೋರ್ಟ್ ಮಾಡ್ತೇರಿ ಅಂಚನೆ ಪಟ್ಲ ಫೌಂಡೇಶನ್ ಆರ್ನ ಸದಸ್ಯರಾದಿಪ್ಪು ಜಗದೀಶನ್ನೇ ಅವು ಕಾಳಿಕಮ್ಮ ಭಜನಾ ಮಂಡಳಿ ಉಳ್ಳೇರಾರೆ ಆರ್ಲೆ ಸಪೋರ್ಟ್ ಮಾಡ್ತೇರಿ ಬುಕ್ಕ ಚೌತಿದ ಸಮಿತಿ ದಕ್ಲು ಗಣೇಶೋತ್ಸವ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ದಕ್ಲು ಬಾರಿ ಸಪೋರ್ಟ್ ಮಾಡ್ತೇರಿ ಅಂಚನೆ ಅಷ್ಟಮಿದ ಕೃಷ್ಣನ ಅಷ್ಟಮಿ ಸಾರ್ವಜನಿಕ ಒಂದೆತ್ತ ಅಕ್ಲೆಡ್ಡೆ ಸಪೋರ್ಟ್ ಮಾಡ್ತೇರಿ ಶಾರದೋತ್ಸವದ ಸಮಿತಿ ದಕ್ಲು ಅಂತ ಮಾತ ಸಂಘ ಸಮಿತಿ ಎಂಕ್ ಸಪೋರ್ಟ್ ಮಾಡ್ತೇರಿ ಸೊ ಅಕ್ಕಲ ಸಪೋರ್ಟ್ ಈ ಸಂದರ್ಭ ಖಂಡಿತ ಖಂಡಿತ ದಯಪಂಡ ಎಂಕ್ ಮಸ್ತ್ ಸಪೋರ್ಟ್ ಮಾಡ್ತಾನೆ ಕಾಳಿಕಮ್ಮ ಭಜನಾ ಮಂಡಳಿ ಪ್ರತಿ ಒಂದು ವಿಷಯ ಇಲ್ಲ ಈ ಪ್ರಶಸ್ತಿಗೆ ಈರ್ ಪಿರಜಾರ ಹೊಡ್ತಿ ಈರ್ ಕೇಳಿದ್ ಬರ್ತಾನ ಈರ್ನ ಕಾರಮದಲ್ಲಿ ಬೈದಂದ್ರೆ ಇರೇಕ್ ದಾಲ ದುಂದು ಬಿರದು ಅಂದ್ರೆ ಇರೇಕ್ ಎಂಕ್ ಪ್ರಶಸ್ತಿ ಪನ್ಪುನಂಜಿ ಈ ರಾಜ್ಯೋತ್ಸವ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪನ್ಪುನಂಜಿ ಎಂಕ್ ವಿಷಯನೇ ಗೊತ್ತಿದ್ದೇನೆ ಅವು ಕೆಂಚ ಪೋಡು ಏರೇನು ಪತ್ತೋಡು ದೈತ ಸಂಗತಿ ಮತ್ತ ಅವ ದುಂಬು ಅವೇ ಉಪ್ಪಿನಂಗಡಿ ಕ್ಷೇತ್ರ ಅಕಾಡೆಮಿ ದಕ್ಕಲಂಜಿ ಕಾರ್ಯಕ್ರಮ ಅಂಡ್ ಆ ಕಾರ್ಯಕ್ರಮ ಪನ್ನಾಗ ವಿಜಯ ಅಲ್ಲಿಲಿ ಸೇವೆ ಮಾಡ್ತಾನ ಅಂಚಾದಿಪ್ಪನಾಗ ಅಕ್ಲು ಗುರುತಿಸದು ಎಂಕ್ ನಿಜಾದಕ್ಲು ಪರಿಚಯ ಇದ್ದಿ ಒಂಜಿ ವಾರದ ಗ್ಯಾಪುಡು ಇಂಚನೆ ಪರಿಚಯನ ಆ ಪೊರ್ತುಗಾರನ ದಿನೇಶನ್ನ ಒಂಜಿ ಅಣ್ಣೆ ಒಂಜಿ ಆಸ್ಮ ಅಯ್ಯರಿ ಆ ಒಂದೆಟ್ಲ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾದ ಮಾಡ್ತೇರಿ ಐಕ್ ಊರ್ ದಕ್ಲನ ಸಪೋರ್ಟ್ ಇತ್ತು ಮಾತೇರ್ನ ಸಪೋರ್ಟ್ ಇತ್ತು ದೇವಸ್ಥಾನ ದಕ್ಲನ ಸಪೋರ್ಟ್ ಇತ್ತು ಮಾತ ಅವೆ ಒರಿಯೇಟನ ಪುದಾರ ಪಂಡ ಮಾತೇರ್ನ ಒಟ್ಟಿಗೆ ಪನ್ಪೇನು ಅಂಚಾದ ಐನಡ್ ಬುಕ್ಕ ಒಂದು ಅಕಾಡೆಮಿದ ಅಧ್ಯಕ್ಷರೇನ ಮಾಜಿ ಅಧ್ಯಕ್ಷರೇನ ಕಟ್ಟಲ್ ಸರ್ ಆರ್ನ ಪರಿಚಯ ಅಂದೆ ಆರ್ನ ಬಗ್ಗೆ ಪಾತಿರೋಣ ಇಡೀ ಗೊತ್ತಿತ್ತಿನ ವಿಷಯ ಇಟ್ಟು ಇದೆಲ್ಲ ಗುಂಪು ಬಿರದು ಅಂದಿ ಈರು ಕೃಷ್ಣ ಪ್ರಸಾದ್ ಇರೋಂಡ ಈರೇನ ಅಂದು ಈರ್ನ ಬಗ್ಗೆ ಕೇಂದ್ರ ಜನಲ ಈರ್ನ ಗುಣ ತುದ್ದು ಎಂಕ್ ಬಾರಿ ಖುಷಿ ಅಂಡು ಮಸ್ತ್ ಖುಷಿ ಅಂಡು ಇರೆಗೆ ಎಂಚಿನಾಡು ಪಲ್ಲೆ ಯಾನುಲ್ಲ ಇರೆಗೆ ಎಂಚಿನಾಡು ಪಲ್ಲೆ ಎಂಕೈತ ಬಗ್ಗೆ ಅದೆಲ್ಲ ಗೊತ್ತುಜಿ ಈರ್ ದಾಲ ತರಬೇತಿ ಪಡ್ತಿ ಯಾನುಲ್ಲ ಐಕ್ ಬಂಡೇರು ದಿನೇಶನ್ನ ಮಂಡೇನು ಎಂದಿ ಇಂಕ ಐತ ಅರ್ಜಿದ ಬಗ್ಗೆ ಅದೆಲ್ಲ ಗೊತ್ತುಜಿ ದಿನೇಶನ್ನ ಅಂಚಾದಿಪ್ಪನಾಗ ಈರ್ ದಯ ತರಬೇತಿ ಅಲ್ಪಾರು ನಮ್ಮ ಅಧ್ಯಕ್ಷರು ಇರತ್ತ ಕಟ್ಟಲ್ ಸರ್ ಆರೆ ಐತ ಬಗ್ಗೆ ಅದೆಲ್ಲ ಚಿಂತನೆ ಮಾಡ್ಬಿದ್ದೀರಿ ತೂಕ ನಮ್ಮ ಒಂಜಿ ಪ್ರಯತ್ನ ಫಲದೇವಿಯರ್ನ ಪ್ರಯತ್ನ ನಮ್ಮ ಫಲದೇವರು ಗೋರಿ ಪಂಡ ಒಂಜಿ ಕುಕ್ಕು ಒಂಜಿ ಕಲ್ದಾಕ್ಯ ಆ ಕುಕ್ಕು ಈತ ಬೇಗ ತಿಕ್ಕೊಂಡು ಎಂಕ ಕನ್ನ ಮನಸ್ಸು ಎನ್ನುದಿ ಬಾರಿ ರುಚಿ ಉಂಡು ಮಾತ್ರ ಖುಷಿ ಉಂಟಲ್ಲ. ಓಕೆ, ಇನ್ನು ಗುರುಪ್ರಿಯ ಮೇಡಮ್ ಮಾತಾಡೋಣ. ಕಾಲರ್ ಇದ್ದಾರೆ. ಹಲೋ 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 ನಮಸ್ತೆ, ರಾಜೀವಿ ಅವರು. ಹಲೋ ಸರ್, ನಮಸ್ತೆ. ನಮಸ್ತೆ ರಾಜೀವಿ ಮೇಡಮ್. ಹೌದು, ರಾಜೀವಿ ಅವರು. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಮೇಡಮ್? ಸರ್, ನಾನು ಅಂಗನವಾಡಿ ಟೀಚರ್ ಮಾತಾಡ್ತೇನೆ. ಬೆಳ್ತಂಗಡಿ ಅಂಗನವಾಡಿ ಕಾರ್ಯಕರ್ತ ಸಮಿತಿಯ ಸಂಘದ ಅಧ್ಯಕ್ಷರು. ಹೇಳಿ ಮೇಡಮ್, ಹೇಳಿ. ಹಲೋ ಸರ್,
ಮಾತಾಡಿ. ಕೃಷ್ಣ ಪ್ರಸಾದ್ ಸರ್ ಹಾಗೂ ಗುರುಪ್ರಿಯ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಕೃಷ್ಣಣ್ಣ ನಮಸ್ತೆ. ನಮಸ್ತೆ. ನಮಸ್ತೆ ಕೃಷ್ಣಣ್ಣ. ಥ್ಯಾಂಕ್ ಯು. ಮಸ್ತ್ ಖುಷಿ ಆಯ್ತು ನೇರ ಪ್ರಸಾರ ಭಾಗವಹಿಸೋದು. ಅಂದಂದು ಮಸ್ತ್ ಖುಷಿ ಆಯ್ತು ಎಲ್ಲ ಗೊತ್ತು ಖುಷಿ ಆಯ್ತು. ಥ್ಯಾಂಕ್ ಯು. ನನ್ನಲ್ಲ ದೇವರಿಗೆ ಇಂಚಿನ ಮಲ್ಲ ಮಲ್ಲ ಕೆಲಸ ಮಾಡ್ತೀನಿ ಭಾಗ್ಯವನ್ನು ಉದಗಾದ ಕರೋದು ದೇವರ ಮಕ್ಕಳು. ಧನ್ಯವಾದಮ್ಮ. ಒಳ್ಳೆಯದು. ಥ್ಯಾಂಕ್ ಯು ಮೇಡಮ್ ಕರೆಗಾಗಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇಂಥ ಕಲಾವಿದರ ಮೇಲೆ ಸದಾ ಇರಲಿ ಅನ್ನುವಂಥದ್ದು. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಸರ್, ನಾನು ಶ್ವೇತಾ ಅಂತ ಹೇಳಿ. ಶ್ವೇತಾ ಅವರು ಎಲ್ಲಿಂದ? ನಾವು ಮಂಗಳೂರಿಂದ. ಎಸ್, ಹೇಳಿ ಮೇಡಮ್, ಮಾತಾಡಿ. ಹೌದು ಸರ್, ನಾನು ಗುರುಪ್ರಿಯ ಒಂದು ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್. ಓಕೆ ಸರ್, ಮೊದಲನೇದಾಗಿ ಸುದ್ದಿ ಸ್ಟುಡಿಯೋಗೆ ನಾನು ಅಭಿನಂದನೆ ಹೇಳ್ತೇನೆ. ಯಾಕಂದ್ರೆ ಒಂದು ಸಾಧಕರನ್ನು ಗುರುತಿಸುವ ಕಾರ್ಯಕ್ರಮ ಮಾಡ್ತಿದ್ದೀರಿ, ಇದು ಒಂದು ಒಳ್ಳೆ ವಿಷಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳಿದ್ರಿ, ಹೇಗಿದ್ರು ನಿಮ್ಮ ಬಾಲ್ಯದ ದಿನಗಳನ್ನ ಸ್ವಲ್ಪ ನೆನಪು ಮಾಡ್ಕೊಳ್ಳಿ ಅಂತ. ಬಾಲ್ಯದ ದಿನ ಒಳ್ಳೆ ಫ್ರೆಂಡ್ಸ್ ಸರ್. ನಾವು ಮೊದ್ಲಿಂದಲೇ ಒಂದು ಏನ್ ಹೇಳ್ತೇವೆ, ನಾವು ಹತ್ರ ಮನೆಯವ್ರೆ ಮೊದ್ಲಿಂದು. ಮತ್ತೆ ಸ್ಕೂಲ್ ಕಾಲೇಜ್ ಎಲ್ಲ ಒಟ್ಟಿಗೆ ಹೋದ್ದು. ಅದೇ ಕಾಂಪಿಟೇಷನ್ ಇರುವಾಗ ಅದಕ್ಕೂ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ. ಅದೇ ಪ್ರತಿಭಾ ಕಾರಂಜಿ ಇರ್ಬೋದು ಅಥವಾ ಯೋಜನಾ ಮೇಳ ಇರ್ಬೋದು, ಎಲ್ಲದಕ್ಕೂ ನಾವು ಒಟ್ಟಿಗೆ ಹೋಗ್ತಾ ಇದ್ವಿ. ಇವಾಗ ಆಫ್ಟರ್ ಮ್ಯಾರೇಜ್ ಎಲ್ಲ ಬೇಕಾಯ್ತು ನಮ್ದು ಕಾಂಪಿಟೇಷನ್ ಅದು ಇದು ಅಂತೆಲ್ಲ. ಸಖ್ಯಾತಿ ಯುವತಿ ಮಂಡಲ ಅದೇ ನಾವೆಲ್ಲ ಒಟ್ಟಿಗೆ ಇದ್ವಿ ಆ ಟೈಮಲ್ಲೆಲ್ಲ. ಫಸ್ಟ್ ಅವಳು ಆವಾಗ್ಲೇ ಹೇಳ್ತಾ ಇದ್ಲಲ್ಲ, ಇಂಡಿವಿಜುವಲ್ ಆಗಿ ಹೋಗ್ತಾ ಇತ್ತು ಎಲ್ಲ. ಫಸ್ಟ್ ಅವಳಿಗೆ ಸಿಗ್ತಾ ಇತ್ತು ಫಸ್ಟ್ ಪ್ರೈಸ್ ಎಲ್ಲ ಅವಳಿಗೆ ಸಿಗ್ತಾ ಇತ್ತು. ಅಂದ್ರೆ ಬೇರೆ ಬೇರೆ ಟೀಮ್ ಅಲ್ಲಿ ನಮ್ದು ಗ್ರೂಪ್ ಅಷ್ಟು ಫಸ್ಟ್ ಸೆಲೆಕ್ಟ್ ಆಗ್ತಿರ್ಲಿಲ್ಲ ರಾಜ್ಯ ಮಟ್ಟ ಆಗ್ಲಿ ಯಾವ್ದಕ್ಕೂ. ನೆಕ್ಸ್ಟ್ ಟ್ರೈ ಮಾಡ್ತಾ ನಾವು ಒಂದು ಎಲ್ಲ ಲೆವೆಲ್ಗೆ ಹೋಗುವಾಗೆ ಆಯ್ತು. ಸೊ ನಮ್ದು ನಮ್ಮ ಟೀಮ್ ಅಧ್ಯಕ್ಷವಳು, ನಮ್ಗೆ ಒಂದು ಅದೊಂದು ನಮ್ಮ ಟೀಮ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ ಅಂತ ಹೇಳುವಾಗ ಖುಷಿ. ನಾವೆಲ್ಲ ಒಂದು ಜೋಶಲ್ಲೆಲ್ಲ ಹೋಗ್ತಾ ಇದ್ವಿ, ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ, ಖುಷಿ ಆಗ್ತಾ ಇತ್ತು ಆ ಟೈಮ್ ಎಲ್ಲ. ಈಗ ಪ್ರಶಸ್ತಿ ಬಂದಿರೋದು ಎಷ್ಟು ಖುಷಿ ಇದೆ ಅಂತ. ಖಂಡಿತ ತುಂಬಾ ಖುಷಿ ಆಗ್ತದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಗುದು ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಎಷ್ಟೋ ಮಂದಿ ಸಾಧಕರಲ್ಲಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ಇಬ್ಬರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಕೃಷ್ಣ ಪ್ರಸಾದ್ ಸರ್ ಹಾಗೂ ಗುರುಪ್ರಿಯಾ ಇಬ್ಬರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಎಸ್, ನಾ ಹೇಳಿದಲ್ಲ ಸಮಾನ ಮನಸ್ಕ ಅಂತ. ಸಮಾನ ಮನಸ್ಕರಲ್ಲಿ ಮೊದಲಿಗಳು ಇವಳು ಕ್ಲೋಸ್ ಫ್ರೆಂಡ್ ನಮ್ದು. ನಾವೇ ಒಂದು 10 ಜನ ಫಸ್ಟಿಗೆ ಯುವತಿ ಮಂಡಲ ಸ್ಟಾರ್ಟ್ ಮಾಡಿದ್ದು. ಹಾಗೆ ಬೆಳೆಯುದ್ರಲ್ಲಿ ಕೂಡ ಇವಳು ನನ್ನ ಸಾಥ್ ಯಾವತ್ತೂ ಕೊಟ್ಟಿದ್ದಾಳೆ. ಈಗ ಕೂಡ ಅಷ್ಟೇ. ನಾವು ಹತ್ರ ಇಲ್ಲ, ಹೆಚ್ಚು ಮಾತುಕತೆ ಯಾವತ್ತೂ ಮಾತುಕತೆ ಇಲ್ಲ ಅಂತ ಅನ್ನೋದೊಂದು ಬಿಟ್ರೆ ನನಗೆ ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥದ್ದು. ಏನೇ ಮಾಡ್ತೇನೆ ಅಂತ ಹೇಳಿದ್ರು ಕೂಡ ಮಾಡು ಅಂತೇಳಿ ಫಸ್ಟ್ ಸಪೋರ್ಟ್. ನನ್ನ ಅಮ್ಮನ ನೆಕ್ಸ್ಟ್ ಇವರೇ ನನಗೆ ಸಪೋರ್ಟ್ ಮಾಡಿಕೊಂಡು ಬಂದದ್ದು. ಏನೇ ಈಗ ಮಾಡಿದ್ರು ಕೂಡ ಇವರದೆಲ್ಲ ನನಗೇನು ಪ್ರೋತ್ಸಾಹದಿಂದಲೇ ಏನೇ ಒಂದು ಆಗಿದೆ ಈಗ ಅಂತ ಹೇಳೋದು ಒಂದು ಹೇಳಲಿಕ್ಕೆ ಇಷ್ಟ ಪಡ್ತೇನೆ. ಥ್ಯಾಂಕ್ ಯು ಶ್ವೇತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕರೆಗಾಗಿ. ಓಕೆ, ಇನ್ನು ತಮ್ಮ ಒಂದು ಜೀವನದಲ್ಲಿ ತಾವು ನೆನಪಿಸಿಕೊಳ್ಳೋದಕ್ಕೆ ಬಯಸುವಂಥವ್ರು ಅಥವಾ ಒಂದು ಥ್ಯಾಂಕ್ಸ್ ಹೇಳೋದಕ್ಕೆ ಬಯಸುವಂಥವ್ರು ಅವ್ರು ನಮ್ಮನ್ನು ನೆನಪಿಸಿಕೊಳ್ಳೋದಿದ್ರೆ? ನಾನು ಈಗಾಗಲೇ ಹೇಳಿದಾಗೆ ಅಮ್ಮ, ಮೇಯ್ನ್ ಆಗಿ ನನ್ನ ಅಮ್ಮ, ಆಮೇಲೆ ಅಪ್ಪ ನಾನು ಯಾವತ್ತು ಅಮ್ಮ ಹೋಗು ಅಂತ ಹೇಳಬೇಕಾದ್ರಲ್ಲಿ ಅಮ್ಮನಿಗೆ ಸಪೋರ್ಟ್ ಮಾಡಿರಲೇಬೇಕು. ಹಾಗೆ ನನ್ನ ಮನೆಯವರು, ಅಣ್ಣ ಕೂಡ ಹಾಗೇನೆ ತುಂಬಾನೇ ಸಪೋರ್ಟ್ ಮಾಡಿದ್ದಾನೆ. ಯಾವುದೇ ಒಂದು ಸಣ್ಣದ್ರಿಂದಲೇ ಹೇಳೋದು, ಹುಡುಗಿ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಆ ಥರ ಎಂತ ಇಲ್ಲ. ಅಣ್ಣನ್ಕಿಂತ ಜಾಸ್ತಿ ಓಡಾಡ್ತಾ ಇದ್ದವಳು ನಾನೇ ಮನೆಯಲ್ಲಿ. ಹಾಗೆ ಅವನು ಕೂಡ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿಕೊಂಡು ಬಂದಿದ್ದ. ಆಮೇಲೆ ಈಗಾಗಲೇ ಕಾಲ್ ಮಾಡಿದ್ರು ನಂಗೆ, 2 ಗೆಳೆಯರು ಕೂಡ ಕಾಲ್ ಮಾಡಿದ್ರು. ಅವರದ್ದೆಲ್ಲ ಸಪೋರ್ಟ್ ನಿಜವಾಗ್ಲೂ ಆ ಟೈಮಲ್ಲಿ ನಮಗೆ ಅವರ ಜೊತೆ ಕಾಂಟ್ಯಾಕ್ಟ್ ಜಾಸ್ತಿ ಇರ್ತದೆ. ಅವ್ರು ಏನಾದ್ರೂ ಈಗ ನಾನು ಅದಕ್ಕೆ ಹೋಗ್ತೇನೆ ಅಂತ ಹೇಳುವಾಗ ಅದಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಕೂಡಲೇ ನಾವೆಲ್ಲೇ ನಮ್ದು ಎಂತ ಮೆಂಟಲಿಟಿ ನಮ್ದು ಎಂತ ಕುಸಿದು ಹೋಗ್ತೇವೆ ನಾವು. ಇವರು ನಮ್ಮ ಒಟ್ಟಿಗಿರುವವರೇ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿ. ನನ್ನ ಚಿಕ್ಕ ವಯಸ್ಸಿನಿಂದ ಈಗ ಯಾರು ನನ್ನ ಸ್ನೇಹಿತರು ಹಿತೈಷಿಗಳು ಅಂತ ಹೇಳಿ ಇದ್ದಾರೋ ಅವರೆಲ್ಲರೂ ಕೂಡ
ಅವರೆಲ್ಲ ಒಂದು ರೀತಿಯಲ್ಲಿ ನಂಗೆ ಸಪೋರ್ಟ್ ಮಾಡಿಕೊಂಡೇ ಬಂದವರು. ಈಗಾಗಲೇ ಹೇಳಿದೆ, ಶಿಕ್ಷಣ ಸಂಸ್ಥೆ ಕೂಡ ಹಾಗೇನೆ. ಸಣ್ಣದ್ರಿಂದ ಕೂಡ ಈಗಿನವರೆಗೆ ಎಲ್ಲರೂ ಕೂಡ ನನಗೆ ಏನು ಗೊತ್ತಿಲ್ಲ, ನನ್ನ ಲೈಫಲ್ಲಿ ತುಂಬಾ ನಾನು ಲಕ್ಕಿ ಅಂತ ಪರ್ಸನ್ ಅಂತ ಹೇಳಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈಗ ನನಗೆ ಗುರುಕುಲ ಕಲಾ ಕೇಂದ್ರ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ 6 ವರ್ಷದಿಂದ. ಸುಗಮ ಸಂಗೀತ ತರಗತಿಯನ್ನು ಮಾಡ್ತಾ ಇದ್ದೆ. ಅದರಲ್ಲಿರುವ ಪೇರೆಂಟ್ ಕೂಡ ಹಾಗೇನೆ ಎಲ್ಲ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡ್ತಾರೆ. ಈಗಾಗಲೇ ನೃತ್ಯ ತರಬೇತಿ, ಹಾರ್ಮೋನಿಯಂ ಇತ್ತೀಚೆಗೆ ಈ 2 ವಾರದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಅದರಲ್ಲಿ ಸಿಕ್ಕಿರುವಂತಹ ಈಗ ಮಕ್ಕಳಾಗಿರ್ಬೋದು, ಅದರ ಪೋಷಕರಾಗಿರ್ಬೋದು, ತುಂಬಾನೇ ನನಗೆ ಸಪೋರ್ಟ್ ಕೊಡ್ತಾರೆ. ಅವರ ಸಪೋರ್ಟ್ ಇಂದಾಗಿ ಈಗ ಏನು ಸ್ಟೇಜ್ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರು, ಅದೆಲ್ಲ ಕೂಡ ಅವರ ಪ್ರೋತ್ಸಾಹ, ಅವರು ನಮಗೆ ತೋರಿಸುವಂತ ಪ್ರೀತಿ, ಅದರಿಂದಾಗಿ ಅದೆಲ್ಲ ಸಾಧ್ಯ ಆಗ್ತಾ ಉಂಟು. ಸೊ ಅವರು ಕೂಡ ಅವರನ್ನು ಯಾವತ್ತೂ ನಾನು ಮರಿಲಿಕ್ಕಿಲ್ಲ. ಇನ್ನೊಂದು ಏನು ಅಂತ ಹೇಳಿ, ನಮಗೀಗ ಒಂದು 4-5 ವರ್ಷದಿಂದ ನಮ್ಮ ಶಾಸಕರು ಕೂಡ ನಮ್ಮ ಯುವತಿ ಮಂಡಲಕ್ಕೆ ತುಂಬಾನೇ ಸಪೋರ್ಟ್ ಮಾಡಿಕೊಂಡು ಬಂದಿದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಅವರ ಸಪೋರ್ಟ್ ಕೂಡ ನಮ್ಮ ಯುವತಿ ಮಂಡಲಕ್ಕೆ ಮೇಯ್ನ್ ಆಗಿ ಇದೆ. ಹಾಗೆಯೇ ತಾಲೂಕು ಯುವಜನ ಒಕ್ಕೂಟ ಈಗಾಗಲೇ ಹೇಳಿದೆ, ಸುಬ್ರಹ್ಮಣ್ಯ ಕರಂಬಾರು ಅಂತ ಹೇಳಿ ನಾನು ತಾಲೂಕು ಯೋಜನಾ ಒಕ್ಕೂಟದ ಕಾರ್ಯದರ್ಶಿಯಾಗಿದ್ದೆ. ಹಾಗೆ ನನಗೆ ಅವರು ಅಧ್ಯಕ್ಷರಾಗಿದ್ದರು. ಅವರ ಜೊತೆ ಅವರು ತುಂಬಾ ನನಗೆ ಏನು ಅವರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಈ ರೀತಿಯಾಗಿ ಹೇಗೆಲ್ಲ ಇರ್ತದೆ, ಅಂದರೆ ಹೇಗೆಲ್ಲ ಯುವ ಜನರಿಗೆ ಇರ್ಬೋದು ಆ ರೀತಿಯ ಒಂದು ಅವರು ಕೂಡ ಒಂದು ರೀತಿಯಲ್ಲಿ ಮಾದರಿ. ಹಾಗೆ ತಾಲೂಕಿನ ಎಲ್ಲ ಯುವಕ ಯುವತಿ ಮಂಡಲ, ಮಹಿಳಾ ಮಂಡಲಗಳು ಕೂಡ ನನಗೆ ಇನ್ಸ್ಪೈರ್ ಮಾಡಿದೆ. ಯಾಕಂತ ಹೇಳಿದರೆ ನಾನು ತಾಲೂಕು ಯೋಜನಾ ಕೂಟದ ಕಾರ್ಯದರ್ಶಿಯಾಗಿರಬೇಕಾದ್ರೆ ಎಲ್ಲ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಾನು ನೆಹರು ಯುವ ಕೇಂದ್ರ ಮಂಗಳೂರು ಇದರ ತಾಲೂಕು ಪ್ರತಿನಿಧಿಯಾಗಿ ಕೂಡ ಇದ್ದೆ, ಪುತ್ತೂರಿನ. ಆಗ ಎಲ್ಲ ನಮ್ಮ ತಾಲೂಕಿನ ಯುವಕ ಯುವತಿ ಮಂಡಲಗಳು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ಈಗ ನನಗೆ ಮದುವೆಯಾಗಿ 3 ವರ್ಷ ಆಯಿತು. ಆ ನಂತರದಲ್ಲಿ ನನ್ನ ಹಸ್ಬೆಂಡ್ ಕೂಡ ಹಾಗೇನೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾರೆ. ಏನೇ ಕಾರ್ಯಕ್ರಮಕ್ಕೆ ಹೋಗ್ತೇನೆ ಅಂತ ಹೇಳಿದ್ರು ಕೂಡ ಓಕೆ ಹೋಗು, ನಾನು ಕರ್ಕೊಂಡು ಹೋಗ್ತೇನೆ ಅಥವಾ ಹೋಗು ಅಂತ ಹೇಳಿ ಬೆಂಬಲ ಕೊಡ್ತಾರೆ. ಅವರ ಜೊತೆಗೆ ಅತ್ತೆ ಮಾವ ಅವರು ಕೂಡ ಅಂತ ನನ್ನ ಅಪ್ಪ ಅಮ್ಮನಾಗೆ ಅತ್ತೆ ಮಾವ ಕೂಡ ನನಗೆ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲ ರೀತಿಯಲ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ಇನ್ನೊಂದು, ಈಗಾಗಲೇ ಇಷ್ಟು ಹೊತ್ತು ನಾನಿಲ್ಲಿ ಕೂತ್ಕೊಳ್ತೇನೆ ಇಲ್ವಾ ಅಂತೇಳಿ ನನಗೆ ಭಯ ಇತ್ತು. ನಿಮ್ಮ ಹತ್ರ ಆಲ್ರೆಡಿ ಹೇಳಿದ್ದೇನೆ, ನನಗೆ 3 ತಿಂಗಳ ಮಗು ಇದೆ. ಆ ಮಗು ಕೂಡ ಇಷ್ಟರವರೆಗೆ ಕೂಗದೆ ಒಂದು ರೀತಿಯಲ್ಲಿ ನನಗೆ ಎಲ್ಲರೂ ಸಿಗೋರೆಲ್ಲ ಸಪೋರ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಶಿವಾಂಶ್ ಹಾಗೇನೆ ಶ್ರೀಯಾ ಇವರ ಸಪೋರ್ಟ್ ಕೂಡ ನನಗೆ ಇದೆ. ಓಕೆ, ಮಾತಾಡೋಣ. ಇನ್ನೊಬ್ರು ಇದ್ದಾರೆ ಕಾಲರ್. ಹಲೋ 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 ಹಲೋ. ಹಾ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನನ್ನ ಹೆಸರು ಜಗದೀಶ್ ಐತಿ. ಜಗದೀಶ್ ಅವರು ಹೇಳಿ ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಪ್ರಥಮವಾಗಿ ಜಿಲ್ಲಾ ರಾಜ್ಯ ಪ್ರಶಸ್ತಿಗೆ ಭಾಜನರಾದ ನಮ್ಮ ಹೆಮ್ಮೆಯ ಕೃಷ್ಣ ಪ್ರಸಾದ್ ಮತ್ತು ಗುರುಪ್ರಿಯವರಿಗೆ ಅಭಿನಂದನೆಗಳು. ಥ್ಯಾಂಕ್ ಯು. ಹೇಳಿ ಸರ್, ಹೇಳಿ. ಮತ್ತೆ ಈ ಇಬ್ಬರು ಸಾಧಕರನ್ನು ಪ್ರಥಮವಾಗಿ ಗುರುತಿಸಿ ಅವರನ್ನೊಂದು ವೇದಿಕೆಗೆ ತಂದು ಅಭಿನಂದಿಸಿದ ನಿಮ್ಮ ಸುದ್ದಿ ಬಳಗಕ್ಕೂ ನನ್ನ ಅಭಿನಂದನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಕೃಷ್ಣ ಪ್ರಸಾದ್ ರವರ ಬಗ್ಗೆ ಹೇಳುವುದಾದ್ರೆ ನನ್ನ ಬಹಳ ಆತ್ಮೀಯ, ಸಾಧಾರಣ ಒಂದೇ ರಥ ಬೀದಿಯಲ್ಲಿದ್ದು ಒಟ್ಟಿಗೆ ಬೆಳೆದವರು. ಅವರ ಎಲ್ಲ ಇದನ್ನು ನಾನು ಗುರುತಿಸಿದವ. ಕೃಷ್ಣ ಪ್ರಸಾದ್ರಿಗೆ ಈ ಮೊದಲೇ ಪ್ರಶಸ್ತಿಗಳು ಸಿಕ್ಬೇಕಿತ್ತು, ಆದ್ರೂ ಅವರನ್ನು ಜಿಲ್ಲಾ ರಾಜ್ಯ ಪ್ರಶಸ್ತಿ ಹುಡುಕಿಕೊಂಡು ಬಂದಿದೆ. ಇನ್ನು ಮುಂದಕ್ಕೂ ಮೇಲಿನ ರಾಜ್ಯೋತ್ಸವ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬರಲಿ ಅಂತ ಹೇಳಿ ಶ್ರೀ ಕಾಳಿಕಮ್ಮ ಭಜನೆ ಮಂಡಳಿ ಹಾಗೂ ಪಟ್ಲ ಫೌಂಡೇಶನ್ ಪರವಾಗಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಅವರಿಗೆ ಶ್ರೀ ಮಾಂಕಾಳಿಯಮ್ಮ ರಾಸಲಿಂಗೇಶ್ವರ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ಆಶಿಸ್ತೇನೆ. ಥ್ಯಾಂಕ್ ಯು ಜಗನ್ನ, ಅಭಿನಂದನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಇನ್ನೊಬ್ರು ಇದ್ದಾರೆ. ಹಲೋ ಹಲೋ. ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ಆರಾಮ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಪ್ರಕಾಶ್ ತೂಮಿರಣ ಅಂತ, ಮಂಗಳೂರಿಂದ. ಕಲಾವಿದರು ಪ್ರಕಾಶ್ ತೂಮಿಡ ನಾಡೋರು. ಹೇಳಿ ಸರ್, ಹೇಳಿ. ನನ್ನ ತುಂಬಾ ಆತ್ಮೀಯರು. ಹೌದು, ಒಂದು ಫೋಟೋದಲ್ಲಿ ಕೂಡ ನಾವು ನೋಡಿದ್ವಿ, ತಾವು ಮತ್ತು ಗುರುಪ್ರಿಯ ನಾಯಕ್ ಅವರು ಜೊತೆಯಾಗಿದ್ದಂತ ಫೋಟೋ. ಗುರುಪ್ರಿಯ ನಮಸ್ತೆ. ನಮಸ್ತೆ. ನಮಸ್ತೆ ಪ್ರಕಾಶ್ ಅಣ್ಣ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್.
ಹೀಗೆ ನಿಮ್ಮ ಪಯಣ ಮುಂದುವರಿಯಲಿ, ಇದಕ್ಕಿಂತ ದೊಡ್ಡ ದೊಡ್ಡ ಪ್ರಶಸ್ತಿಗಳು ನಿಮ್ಮ ಮುಡಿಗೇರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಿಜ ಹೇಳ್ಬೇಕಂದ್ರೆ ನನ್ನ ಒಂದು ಇಷ್ಟವಾದ, ತುಂಬಾ ಇಷ್ಟವಾದ ಒಂದು ಏನ್ ಹೇಳ್ತೀರಿ, ನಿಮ್ಮ ಸಿಂಗಿಂಗ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಸೋಷಲ್ ವರ್ಕ್ ಆಗಿರ್ಬೋದು, ಇದಕ್ಕೆಲ್ಲ ಒಂದು ತುಂಬಾ ತುಂಬಾ ಇಷ್ಟ ನಂಗೆ ನೀವು. ನಿಮ್ಮ ಒಂದು ಈ ಪಯಣ ಹೀಗೆ ಮುಂದುವರಿಲಿ. ಥ್ಯಾಂಕ್ ಯು. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಕಾಂತಾರದ ಯಶಸ್ಸಿನಲ್ಲಿರುವಂತಹ ತಮಗೂ ಕೂಡ ಒಂದು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಪ್ರಕಾಶ್ ತೂಮಿನಾಡು ಅವರು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಮೂಲಕ ಕೂಡ ನಿಮ್ಮ ಪಾಲು ಕೂಡ ಅದರಲ್ಲಿ ಇದೆ. ನಿಮ್ಮ ಚಾನಲ್ ಇಂದ ತುಂಬಾ ಪ್ರಮೋಷನ್ಸ್ ಎಲ್ಲ ಮಾಡಿದಿರ ಕಾಂತಾರ ಸಿನಿಮಾಕ್ಕೆ. ಥ್ಯಾಂಕ್ ಯು ಸೋ ಮಚ್. ಖಂಡಿತ ಇನ್ನೊಂದಷ್ಟು ಸಾಧನೆಗಳು ತಮ್ಮಂತ ಕಲಾವಿದರ ಮೂಲಕ ಮೂಡಿ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಕಾಶ್ ಅಣ್ಣ. ನಂಗೆ ಮೊದ್ಲಿಂದ ಕೂಡ ತುಂಬಾನೇ ಸಪೋರ್ಟ್ ಮಾಡಿಕೊಂಡು ಬಂದಿರುವಂತವ್ರು. ಇದು ಅವರ ನಾಟಕಗಳಲ್ಲಿ ನಾನು ಹಾಡುಗಳನ್ನು ಹಾಡಿಕೊಂಡು ಬಂದಿದ್ದೇನೆ. ಎಲ್ಲಾ ರೀತಿಯಲ್ಲಿ ನನಗೆ ನಾವು ಆರ್ಕೆಸ್ಟ್ರಾಗಳಲ್ಲಿ ಕೂಡ ಒಟ್ಟಿಗೆ ಸಿಗ್ತೇವೆ. ಅವರ ಕಾರ್ಯಕ್ರಮ ಇದ್ರೆ ಅದ್ರಲ್ಲಿ ನಾನು ಇದ್ದೇ ಇರ್ತೇನೆ. ನನಗೆ ತುಂಬಾನೇ ಖುಷಿ ಇದೆ ಅದರಲ್ಲಿ. ನನ್ನನ್ನು ಅವರು ಬಿಟ್ಟು ಹಾಕೋದಿಲ್ಲ. ಯಾವುದೇ ಕಾರ್ಯಕ್ರಮ ಇದ್ರೂ ನನ್ನನ್ನು ಕರೀತಾರೆ. ಮಸ್ಕಿರಿ ಕುಡ್ಲ ಅದ್ರಲ್ಲೂ ಕೂಡ ನಾನು ಹೋಗ್ತಾ ಇದ್ದೆ ಕಾರ್ಯಕ್ರಮಗಳಿಗೆ. ಪ್ರಕಾಶ್ ಅಣ್ಣ, ನಿಮ್ಮ ಸಪೋರ್ಟ್ ಹೀಗೇನೆ ಇರಬೇಕು ಯಾವತ್ತೂ ಕೂಡ. ಖಂಡಿತ ಯಾವತ್ತೂ ಇರುತ್ತೆ. ಥ್ಯಾಂಕ್ ಯು ಪ್ರಕಾಶ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಹಲೋ, ನಮಸ್ತೆ. ನಾನು ನರಿಮಗೂರು ಪಂಚಾಯತ್ ಉಪಾಧ್ಯಕ್ಷರು ಸುಧಾಕರ್ ಕುಲಾವ ಅಂತ. ಪಂಚಾಯತ್ ಉಪಾಧ್ಯಕ್ಷರು. ನಮಸ್ತೆ ಸರ್, ಸುಧಾಕರ್ ಸರ್. ನಮಸ್ತೆ. ಹೇಳಿ ಸರ್, ಮಾತಾಡಿ. ಪ್ರಿಯಾನ ಹತ್ರ ಮಾತಾಡ್ಬೇಕಿತ್ತು ಸ್ವಲ್ಪ. ಹೇಳಿ. ನಮಸ್ತೆ ಗುರುಪ್ರಿಯ. ನಮಸ್ತೆ, ಹೇಳಿ ಸುಧಾಕರಣ್ಣ. ಖುಷಿ ಆಯ್ತು ನೀವು ಕಾಲ್ ಮಾಡಿದ್ದು. ನಾನು ಕಾಲ್ ಮಾಡೋದಿಲ್ಲ, ನಾವು ಊರಲ್ಲಿ ಇಲ್ಲ, ನಾನು ಮಂತ್ರಾಲಯಕ್ಕೆ ಹೋಗ್ತಿದ್ದೇನೆ. ಹಾಗೆ ನೀವು ಲೈವ್ ಅಲ್ಲಿ ನೋಡಿದೆ ಈಗ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನಮ್ಮ ಗ್ರಾಮಕ್ಕೆ ಒಂದು ಪ್ರಶಸ್ತಿ ಬಂದದ್ದು, ರಾಜ್ಯೋತ್ಸವ. ಇನ್ನು ಹಲವಾರು ಪ್ರಶಸ್ತಿಗಳು ನಿಮಗೆ ಬರಲಿ. ಹಾಗೆ ಊರವರ ಎಲ್ಲರ ಹಾರೈಕೆ ಇರಲಿ. ಇನ್ನಷ್ಟು ನೀವು ಮಕ್ಕಳಿಗೆ ಒಂದು ಜನಪದ ಕಲೆಯನ್ನು, ಸಂಗೀತವನ್ನು ಕಲಿಸುವಂತ ಯೋಗ ಕೂಡಿ ಬರ್ಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸುಧಾಕರಣ್ಣ. ಥ್ಯಾಂಕ್ ಯು ಸೋ ಮಚ್. ಸರಿ, ನಾನು ಈಗಾಗಲೇ ಹೇಳಿದಾಗೆ ನಮ್ಮ ಯುವಕ ಮಂಡಲ ನಮ್ಮನ್ನು ಬೆಳೆಸಿದವರು ಅಂತ ಹೇಳಿದ್ರೆ ಇವರೇ, ಗುರುತಿಸಿ ಬೆಳೆಸಿದವರು ಎಲ್ಲ. ಪ್ರಥಮವಾಗಿ ಯುವಕತಿ ಮಂಡಲ ಅಂತ ಹೇಳಿದ್ರೆ ಏನು ಅಂತಾನೆ ಗೊತ್ತಿಲ್ಲದ ಟೈಮಲ್ಲಿ ನಮ್ಗೆ ಇದ್ರ ಬಗ್ಗೆ ನಾಲೆಜ್ ಅನ್ನು ಕೊಟ್ಟು ಇಷ್ಟು ಬೆಳಿಬೇಕಾದ್ರೆ ಇವರ ಪಾತ್ರ ಮುಖ್ಯ, ತುಂಬಾನೇ ಇದೆ. ಥ್ಯಾಂಕ್ ಯು ಸುಧಾಕರಣ್ಣ. ಹೀಗೇನೆ ನಿಮ್ಮ ಸಪೋರ್ಟ್ ಯಾವತ್ತೂ ಇರಬೇಕು ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆಗಾಗಿ. ಇನ್ನು ಕೃಷ್ಣ ಪ್ರಸಾದ್ ಈರ್ನ ಒಂಜಿ ಫ್ಯಾಮಿಲಿದ ಈರ್ನ ಕುಟುಂಬದ ಸಪೋರ್ಟ್ ಅಕ್ಕಲ್ನ ಒಂಜಿ ಸಹಾಯದ ಬಗ್ಗೆ ದಾದ ಪಂತಾರೆ. ಎಂಕ್ ಫಸ್ಟ್ ಅದು ಅಪ್ಪಮ್ಮನ ಫಸ್ಟ್ ಏನು ನೋಲ್ಪೆ ಪಪ್ಪ ಅಜ್ಜಿರು ಅದು ತಿರುಗುತ್ತೀರಿ. ಈಗ ಅಮ್ಮ, ಅಕ್ಕ, ಅಣ್ಣೆ, ಬಾವೆ, ಉಕ್ಕ, ಇನ್ನ ಮಿಸ್ಸಸ್ನ ಪಪ್ಪ ಅಜ್ಜಿರು, ಅಮ್ಮ, ಅತ್ತಿಗೆ, ಬಾವೆ ಮಸ್ತ್ ಎಂಕ್ ಸಪೋರ್ಟ್ ಮಾಡ್ತೀರಿ. ಎಂಕ್ ಬುಲ್ಮಾಣದ ಕಾರ್ಕಳ ಬೆಳ್ಮಾಣದ ಇಂಚಿ ಮದ್ವೆ ಅಂತೀನಿ. 14 ವರ್ಷ ಅಂಡ್ ಮೂಜಿ ಜೋಕ್ಲು ದಾಂಪತ್ಯ ಜೀವನ ಮೂಜಿ ಪೊಣ್ಣು ಜೋಕ್ಲು ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಬನ್ ಅವು ಬಾರಿ ಎನ್ನ ಭಾಗ್ಯ ದಯಪಂಡ. ಎಂಕ್ ಏನ್ ಬಂಗ ಬತ್ತನಕ್ಕೆ ಎಂಕ್ ಫಲ ದಿಕ್ಕನ ಬಂಡ ಎನ್ನ ಜೋಕ್ಲು ಬಿಡಿದ್ ಕೈಪತ್ತಿನ ಒಂಜಿ ಗಲಿಗೆ ಉಂಟು ಪುನಗೆ ಅಂತ ಐದು ಬೊಕ್ಕ ಜೋಕ್ಲುನ ಒಂಜಿ ಲಕ್ಷಣ ಅಂತ ಅವು ಎಂಕ್ 2022 ಎಂಕ್ ಒದಗದು ಬರ್ತದೆ. ಆಗಲೇ ಮಸ್ತ್ ಏನು ಧನ್ಯವಾದ ಪಣ್ಣೊಂದು ಅಂಚನೆ ಬೊಕ್ಕ ಅಕ್ಕ ಅಣ್ಣೆ ಎಡ್ಡೆ ಸಪೋರ್ಟ್ ಹೊಲ್ತೇರಿ ಮಾತಿರಲ್ಲ. ಬೊಕ್ಕ ಒಂಜಿ ಜಿಲ್ಲಾ ರಾಜ್ಯೋತ್ಸವದ ಅರ್ಜಿ ಪಾಡೋಡಂಟ ಎಂಕ್ ಮುಂದೊಂದು ಜಿಲ್ಲೆ ಮಧ್ಯೆ ಎಂಚ ಪೋಡೊಂದು ಗೊತ್ತಿದ್ದಾನೆ. ಐಕೆ ಬಂಡೆ MLA ನಮ್ಮ ಶಾಸಕರು ನಡೆ ಮೇಡಮ್ ಬಂದ್ಲೇಕೊನೆ ಅರೆನೆ ಕಡೆ ಪನ್ನೊಡಿತ್ತಂದೆ ಸಾರಿ ಅಂಚೆ ಅದಿಪ್ಪನಾಗ ಶಾಸಕರನ್ನ ಇದ್ದಂದ ಅಂದೇಳ್ದು ನಮ್ಮ ತಾಲೂಕುಡ್ದು ಗ್ರಾಮದ ಊಲ ಅಂದ ಅಂದು ಗುರುತಿಸವನ ಅಂಚಿನ ಶಾಸಕರಿಗೆ ಮಾತ್ರ ಆರು ಪಂಡೆ ಏನ್ ಪಂಡೆ ಇಂಚ ಅರ್ಜಿ ಬರ್ತೆ ಈರ್ನ ನೇತೃತ್ವಡು ಈರ್ನ ಆಡಳಿತ ಇಪ್ಪನಾಗ ಈರ್ನ ಇತ್ತೆ ಸರ್ಕಾರ ನಮ್ಮನೆ ಇಪ್ಪುನ ಅಂಚೆ ಮತ್ತೆ ರಾಜ್ಯಕದ ಬಗ್ಗೆ ಪಾತ್ಯರ್ನಂತೆ ಅಂಚೆ ಅದಿಪ್ಪನಾಗ ಈರ್ನ ಒಂಜಿ ಸಹಾಯ ಎಂಕ್ ಬೋಡು ತೂಕ ಪ್ರಯತ್ನ ಮಲ್ಪೆ ಕೊರ್ಲೆ ಅರ್ಜಿ ಕೊರ್ಲೆ ಏನ್ ಬೈತ ಬಗ್ಗೆ ಪಾತಿರ್ಬೇಕು ಅನ್ನೋದು ಅವ್ರನ್ನ ಅರ್ಜಿ ತಂದು ಏನು ಅರ್ಜಿ ಸಲ್ಲಿಸೆ ಅರ್ಜಿಡು ಇತ್ತು ಬೇಗ ಇಂಕ್ ತಿಕ್ಕೊಂಡು ಕಣಮನಸಿದೆ ಕಡ್ಲವರ ಪಂಡೆ ನನ್ನರ ಪನ್ನಡ ದಯ ಪಂಡ ಮಾತೆರೆಗಳ ತಿಕ್ಕುಜಿ
ಈ ಸಂಗೀತ ಪನ್ಪುನ ಮತ್ತೆ ಮೇಡಮ್ ಪನ್ನಲೆ ಪಂಡೇರ ಬಗ್ಗೆ ಸಂಗೀತ ಪನ್ಪುನ ಸ್ಯಾಕ್ಸಫೋನುಡು ಈ ಸ್ಯಾಕ್ಸಫೋನುಡು ಮಾತೆರ್ಲ ಸರಸ್ವತಿ ಒಲಿಪುಜೇರಿ ಅಂಡ ದಾನ ಎನ್ನ ಹಿರಿಯಾಕ್ಲು ಮಲ್ತನ ಒಂಜಿ ಪುಣ್ಯನ ಅತ್ತ ಗುರು ದೇವರ್ನ ಒಂಜಿ ಪ್ರಸಾದನ ಅಂತ ಪನ್ಪುನ ಒಂಜಿ ಎನ್ನ ಬಾರಿ ಸಂತೋಷದ ವಿಷಯ ಅಂಡ ಎಂಕವು ಒದಗದು ಬರ್ತಂದೆ ಅಂಚನೇನ ಗುರುಕುಲ ಒಂಜಿ ಎಡ್ಡೆ ವ್ಯಕ್ತಿ ಬಾರಿ ಎಸ್ ಕೆ ದೇವದಾಸ್ ಪಂಡೆ ಎಕಡವರ ಪಂಡೆ ಅನ್ನಲ್ಲ ನಾನವರ ಪನ್ನಡ ಪಂಡೆ ಪಂಡೆ ಇನ್ನ ನಂಚ ಶಿಷ್ಯನ ಅನ್ನೊಂದು ಬೇತದ ಎರಲಕ ಪ್ರಥಮ ಶಿಷ್ಯನ ಬಂದದ್ದು ಬುಳೆಪದೇರಿ ಹೂವೇ ಇಂಜಿ ವಿಷಯ ಇಲ್ಲ ಅಂಚನೆ ನಮಕ್ ಸಾಕಾರ ಕೊರ್ನಕ್ಲು ಎಕಡರ ಪಂಡೆತ್ತ ಅಂಚನೆ ಅಂದ್ರೆ ಸಂಸಾರ ಜೀವನ ಎನ್ನ ಬಾರಿ ಎಡ್ಡೆ ಉಂಡು ಅಕ್ಲ ಅನುಕೂಲ ಉಂಡು ಜೋಕುಲ್ನ ಒಂಜಿ ಕುನ ನಡಕೆ ಇತ್ತೆ ಮಲ್ಲ ಮಗಳಿಗೆ ಪದ್ದಿ ಮುಂಜಿ ಏಳನೇ ಒಂದು ಸಾರಿ 7ನೇ ಕ್ಲಾಸ್ ವಿವೇಕಾನಂದ ಕಾಲೇಜ್ ಬಂದಿರಲೇ ಶಾಲೆಗೆ ಅಮ್ಮಾರಿ ಜೋಕುಲು ಟ್ಯೂನ್ಸು ಮಲ್ಲನ ಬುದ್ಧರ ಪ್ರಕೃತಿ ಬಕರಡ್ ಜನದ ಪ್ರತೀಕ್ಷಾ ಪ್ರತಿಜ್ಞಾ ಅಮ್ಮಾರಿ ಜೋಕುಲು ಎನ್ನ ಮಿಸ್ಸನ ಬುದ್ಧರ ಪ್ರಮೀಳ ಅಂಚವು ಆ ಒಂದು ಪ್ರಾಕ್ ಬಂದ ಬೇಕು ಸಂಬಂಧ ಉಂಡು ಅನ್ಪಡೊಂಜಿ ವಿಷಯ ಅಂಚ ಫ್ಯಾಮಿಲಿ ಖುಷಿ ಉಂಟು ಖುಷಿ ಉಂಟು ಓಕೆ ಪಾತೇರ್ಗೆ ನೋಡೋರಿಲ್ಲರೆ ಹಲೋ 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 ನಮಸ್ತೆ ನಮಸ್ತೆ ತಮ್ಮ ಹೆಸರು ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಹಲೋ ಹಲೋ ನಮಸ್ತೆ ನಾನು ನರಸಿಂಹ ಅಂತ ಮಾಣಿಯಿಂದ ನರಸಿಂಹ ಅವರು ಮಾಡಿಂದ ಹೇಳಿ ಸರ್ ಹೇಳಿ ಹಲೋ ತಮ್ಮ ವಾಯ್ಸ್ ಅಲ್ಲಿ ನಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ ನರಸಿಂಹ ಅವರೇ ನಿಮ್ಮ ವಾಯ್ಸ್ ಅಲ್ಲಿ ಕೇಳ್ತಾ ಉಂಟಾ ಹಲೋ ಹಲೋ ಮುಂದುವರಿಸಿ ನರಸಿಂಹ ಅವರು ಕೇಳಿಸ್ತಾ ಇದೆ ನಮಸ್ತೆ ನಾನು ನರಸಿಂಹ ಅಂತ ಮಾಣಿಯಿಂದ ಗೊತ್ತಾಯ್ತು ಹೇಳಿ ಇಬ್ರು ಸಾಧಕರಿದ್ದಾರೆ ನಮ್ಮ ಜೊತೆಗೆ ನಾನು ಇಬ್ಬರಿಗೂ ಅಭಿನಂದನೆಗಳು ಥ್ಯಾಂಕ್ ಯು ವಿಶೇಷವಾಗಿ ಅದೇ ನಮ್ಮ ಒಬ್ಬ ಆತ್ಮೀಯರು ಗುರುಪ್ರಿಯ ನಾಯಕ್ ಅಂತ ಪ್ರಖ್ಯಾತಿ ಯುವಕ ಮಂಡಲ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಸೇವೆಯನ್ನ ಮಾಡ್ತಾ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಇವತ್ತು ಒಬ್ಬ ಯುವ ಕಲಾವಿದೆಯಾಗಿ ಅವರಿಗೆ ಶುಭಾಶಯಗಳು ಈ ರೀತಿಯ ಯುವ ಕಲಾವಿದರನ್ನ ಮತ್ತೆ ವಿಶೇಷವಾಗಿ ನಮಗೆ ಅವರ ಮೇಲೆ ಏನಂತ ಹೇಳಿದ್ರೆ ಈ ಭಜನೆಯ ಮೂಲಕ ಸ್ವಲ್ಪ ಮಕ್ಕಳಿಗೆ ಸಂಸ್ಕಾರ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ನಮಗೆ ವಿಶೇಷವಾದಂತ ಒಂದು ಖುಷಿಯ ವಿಚಾರ ಅಂದ್ರೆ ಈಗ ಭಜನೆಯಿಂದ ವಿಭಜನೆ ಇಲ್ಲ ಭಜನೆಯಿಂದ ಒಟ್ಟು ಮಾಡುವಂತ ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ವಿಶೇಷವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಯಾವುದು ಹೇಳಿ ಸರ್ ಹೇಳಿ ಮುಂದುವರಿಸಿ ಹಾಗೆ ಮತ್ತೆ ಅಂದ್ರೆ ನಮ್ಮ ಶಾರದಾ ಯುವ ವೇದಿಕೆ ಅಂತೇಳಿ ಮಾನಿಯಲ್ಲಿ ನಮ್ದೊಂದು ಸಂಘಟನೆ ಇದೆ ಕ್ಲಬ್ ಇದೆ ಅದರ ಒಬ್ಬರು ಯಾವಾಗ ನೋಡಿದ್ರು ಯಾವ ಕಾರ್ಯಕ್ರಮ ಇದ್ರು ಅವರು ವಿಶೇಷವಾಗಿ ನಮ್ಮ ಯಾವುದೇ ರೀತಿಯ ಹಣದ ಮತ್ತೆ ಪ್ರೋಗ್ರಾಮ್ ಕೊಡುವುದಿದ್ರು ಅದರ ಆಸೆಯನ್ನ ನೋಡದೆ ತುಂಬಾ ಕಾರ್ಯಕ್ರಮದಲ್ಲಿ ಅವರ ಇದರಿಂದ ನಮ್ಮ ಯಾವುದೇ ರೀತಿ ಅಂದ್ರೆ ಹೆಚ್ಚಿಗೆ ಕಲಾವಿದರು ಈಗ ಹಣದ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಅದರ ನೋಡದೆ ಕಲೆ ಬೆಳಿಬೇಕೆನ್ನೋ ದೃಷ್ಟಿಯಿಂದ ನಮ್ಮ ಕೆಲವೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಅವರು ಯುವ ಕಲಾವಿದೆಯಾಗಿ ಅವರಿಗೆ ಒಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದ ನಮಗೆಲ್ಲರೂ ಸಂತೋಷದ ವಿಚಾರ ಇನ್ನು ಕೂಡ ಅವರ ಆ ಕಲಾ ಜೀವನ ಮತ್ತೆ ಆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಮತ್ತೆ ಆ ಪ್ರಖ್ಯಾತ ಯುವಕ ಮಂಡಲ ನರಿಮಗುರು ಮತ್ತೆ ಗುರುಕುಲ ಕಲಾ ಕೇಂದ್ರದ ಮೂಲಕ ಅವರಿಗೆ ಕಲಾ ಸೇವೆ ಮತ್ತು ಸಮಾಜಮುಖಿ ಕೆಲಸವನ್ನು ಮಾಡುವ ಶಕ್ತಿ ಕಲಾಮಾತೆ ಶಾರದೆ ಹಾಗೂ ನಮ್ಮ ಮಾನಿ ಉಲ್ಲಾಲ್ತಿ ತಾಯಿ ಕೊಡ್ಲಿ ಅಂತೇಳಿ ಮತ್ತೆ ಪುತ್ತೂರು ಮಾಲಿಂಗೇಶ್ವರ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು ನರಸಿಂಹಣ್ಣ, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಯಾವತ್ತಿಗೂ. ಥ್ಯಾಂಕ್ ಯು. ಇದೆ, ಖಂಡಿತ ಇದೆ. ಸರಿ ಸರಿ, ಥ್ಯಾಂಕ್ ಯು ಸರ್ ನಮ್ಮ ಕರೆಗಾಗಿ. ಮುಂದಿನ ಕಾಲರ್. ಹಲೋ 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 ನಮಸ್ತೆ. ಹಲೋ ನಮಸ್ತೆ. ತಮ್ಮ ಹೆಸರು ಮೇಡಮ್? ಎಲ್ಲಿಂದ ಕಾಲ್ ಮಾಡ್ತೀರಾ? ನನ್ನ ಹೆಸರು ಸವಿತಾ ಅಂತ ಹೇಳಿ. ಹಾ, ನಾನು ಗುರುಪ್ರಿಯಾ ಕಾಮತ್ ಅವರ ಅಲ್ಲಿ ನನ್ನ ಮಗಳು ಕ್ಲಾಸ್ ತಗೊಳ್ತಾ ಇದ್ದಾಳೆ ಸುಗಮ ಸಂಗೀತದ್ದು. ಓಕೆ, ತಮ್ಮ ಮಗಳ ಗುರುಗಳು. ನಾನು ಫಸ್ಟ್ ಆಫ್ ಆಲ್ ನಾನು ಗುರುಪ್ರಿಯಾ ಮೇಡಮ್ ಹಾಗೂ ಕೃಷ್ಣ ಪ್ರಸಾದ್ ದೇವಾಡಿ ಅವರಿಗೆ ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರಿಗೆ ಇನ್ನೂ ಕಲಾಮತೆ ಹೀಗೆ ಒಲಿಲಿ ಅಂತ ಹೇಳಿ ನನ್ನ ಒಂದು ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ತಮ್ಮ ಕರೆಗಾಗಿ.
ಬಹುಶಃ ಕೃಷ್ಣ ಪ್ರಸಾದ್ ದೇವಾಡಿಗ ಅವರು ನನ್ನನ್ನು 6ವರೆಗೆ ಬಿಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಹಾಗಾಗಿ ನಾವು ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಹಂತಕ್ಕೆ ಬರ್ತಾ ಇದ್ದೇವೆ. ಬಹುಶಃ ಕೊನೆಯದಾಗಿ ಒಂದಷ್ಟು ಕನಸುಗಳಿರುತ್ತೆ, ಮುಂದಿನ ಒಂದು ಯೋಚನೆಗಳಿರುತ್ತೆ. ಏನು ಕನಸಿದೆ, ಮುಂದಕ್ಕೆ ಏನು ಮಾಡಬೇಕು ಅಂತ ಮೇಡಮ್? ನೀವು ಕನಸು ಅಂತ ಹೇಳಬೇಕಾದ್ರೆ, ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ ನಮ್ದೊಬ್ರು ಸರ್ ಇದ್ರು, ಪ್ರವೀಣ್ ಸರ್. ಅವರಿಗೆ ವರ್ಣಕುಟೀರ ಅಂತ ಹೇಳಿ ಒಂದು ಶಿಕ್ಷಣ ಸಂಸ್ಥೆ ಮಾಡ್ತಾ ಇದ್ರು, ಚಿತ್ರಕಲೆ. ಅವರು ನನಗೆ ಡ್ರಾಯಿಂಗ್ ಸರ್ ಆಗಿರ್ಬೇಕಾದ್ರೆ ನಮಗೆ ಹೈಸ್ಕೂಲಲ್ಲಿ ಒಂದು ಚೀಟ್ ಎಲ್ರಿಗೂ ಕೊಟ್ಟು, ನೀವು 10 ವರ್ಷದ ನಂತರ ಏನು ಆಗ್ಬೇಕು ಅಂತ ಇದ್ದೀರಿ ಅಂತ ಹೇಳಿ ಬರೀರಿ. ನನಗೀಗ ಸಡನ್ ಏನೋ ನೆನಪಾಯ್ತದು, ಏನಾಗ್ಬೇಕು ಅಂತ ಇದ್ದೀರಿ ಅಂತ ಹೇಳಿ ಬರೆದು ಕೊಡ್ಬೇಕು ಅಂತ ಹೇಳಿದ್ರು. ಆಗ ನಾನು ಈಗಲೂ ನೆನಪಿದೆ, ನಾನು ಬರ್ದಿದ್ದೆ 10 ವರ್ಷದ ನಂತರ ನಾನು ಹೇಗೆ ನನಗೆ ಸಂಗೀತ ಕಲೀಲಿಕ್ಕೆ ಆಗ್ಲಿಲ್ವೋ, ಅಥವಾ ಅಂದ್ರೆ ನಮ್ಗೆ ಅದೇ ಪುತ್ತೂರು ಅಂತ ಹೇಳಿದ್ರೆ ಆಗ ಬರ್ಬೇಕಲ್ಲ, 8-9 ಕಿಲೋಮೀಟರ್ ಅಂತ ಹೇಳಿದ್ರೆ ಬರ್ಬೇಕು ಅಂತ ಹೇಳಿ ಆ ರೀತಿ ಇತ್ತು, ದೂರ. ಅಲ್ಲಿ ಎಲ್ಲೋ ಆಸ್ಪಾಸಲ್ಲಿ ಆ ರೀತಿಯ ವ್ಯವಸ್ಥೆ ಇರ್ಲಿಲ್ಲ. ಆಗ ನಾನು ಅದು ಬರ್ದಿದ್ದೆ. ನಾನು 10 ವರ್ಷ ಆದ ನಂತರ ಹೀಗೇನೆ ಈ ಆಸಕ್ತಿ ಇರುವ ಮಕ್ಕಳಿರ್ತಾರಲ್ಲ, ಡ್ಯಾನ್ಸ್ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಅಂಥವರಿಗೆ ಏನಾದರೂ ನನ್ನಿಂದ ಆಗುವಂತಹ ಒಂದು ಹೆಲ್ಪ್ ಅಂತ ಹೇಳ್ಬೋದು. ನನಗೇನು ಗೊತ್ತುಂಟೋ ಅದನ್ನು ಅವರಿಗೆ ಕಲಿಸುವಂತ ಬೇಕು, ಅದು ನನ್ನ 10 ವರ್ಷದ ನಂತರದ ಕನಸು ಅಂತ ಒಂದು ಬರೆದು ಕೊಟ್ಟಿದ್ದೆ. ಅದನ್ನು ಅವರು ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಈಗ ಉಂಟ ಇಲ್ವೋ ಗೊತ್ತಿಲ್ಲ. ಅಂತೂ ನಾನು ಆ ಕನಸು, ನನಗೆ ಆಗ ಇದ್ದ ಆ ಏಜಿಗಿದ್ದ ಕನಸನ್ನು ಏನೋ ನನಸು ಮಾಡ್ತಾ ಇದ್ದೇನೆ ಅಂತ ಹೇಳುವ ಒಂದು ಖುಷಿ ಇದೆ. ಇನ್ನು ಮುಂದಕ್ಕೆ ಹಾಗೇನೆ ಮಕ್ಕಳಿಗೆ ಒಂದು ವೇದಿಕೆ ಕೊಡುವಂಥದ್ದು. ಈ ಭಜನೆ ಹೇಳಿದಾಗೆ, ಈಗ ಭಜನೆ ಈಗ ಎಲ್ಲ ಕಡೆ ಆಗ್ತಾ ಇದೆ. ಭಜನೆಯ ಮುಖಾಂತರ, ಹಾಗೆ ಸುಗಮ ಸಂಗೀತ, ನೃತ್ಯ, ಜನಪದ ಕಲೆ, ಈ ರೀತಿಯಲ್ಲಿ ಏನು ಯಾರು ಅದನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲವೋ ಅಂಥವರಿಗೆ ಅದರ ತರಬೇತಿಯನ್ನು ನೀಡುವುದಾಗಿರ್ಬೋದು. ಆ ರೀತಿಯಲ್ಲಿ ಅಂತೂ ಸಾಂಸ್ಕೃತಿಕವಾಗಿ ಎಲ್ಲರಿಗೂ ಯಾರ ಹತ್ರ ಟ್ಯಾಲೆಂಟ್ ಇರ್ತದೋ ಅವರಿಗೆ ಅದನ್ನು, ಅವರ ಹತ್ರ ಟ್ಯಾಲೆಂಟ್ ಉಂಟು ಅಂತ ಹೇಳಿ ಒಂದು ಗುರುತಿಸುವುದು, ವೇದಿಕೆ ಕಲ್ಪಿಸುವಂಥದ್ದು ಇನ್ನೂ ಕೂಡ ಮಾಡ್ತೇನೆ. ಅಂಥದ್ದೊಂದು ಮಾಡಬೇಕು ಅಂತ ಹೇಳುವ ಕನಸು, ಆಸೆ ಇದೆ. ಓಕೆ, ಕೃಷ್ಣ ಪ್ರಸಾದ್ ಅವರೇ, ಈರ್ನ ಕನದಾದ ನೆಕ್ಸ್ಟ್ ದಾದ ಮಲ್ಪೊಡುನುಲ್ಲರ ದಾದ ಆವಡೊಂದು ಇತ್ತೆ ಎನ್ನ ಸ್ಟೆಪ್ ಇತ್ತೆ ಸ್ಟಾರ್ಟ್ ಆಯ್ತು ಆತೇಂದ ಇನ್ನು ಎನ್ನೊಂದುಲ್ಲ. ನನ್ನ ಈ ಸಂಗೀತೋಡು ಮಸ್ತ್ ವಿಷಯಲುಂಡು. ಅವು ದುಂಬು ದುಂಬು ಪೋಡಂಡ ಮಸ್ತ್ ಬಂಗಲುಂಡು ಮಾತೆರೆಗಳ ಬಲಿ ಪೂಜಿ ಸಾರದೆ ದೇರು ನಮ್ಮ ಎಂಕ್ಲೆಗ್ ಎಲ್ಲಿಯ ವಿಷಯ ಒಂಜಿ ಪ್ರಸಾದ ರೂಪದ ಒಲಿದು ವೈದ್ಯರಿಂದ ಏನು ಸಂತೋಷ ಪಡೋದು. ನನ್ನ ದುಂಬಗ್ ಎಂಚ ಪಪ್ಪುಂಡ ಆರ್ನ ಎಂಕ್ಲು ನಂಬಿಂಚಿನ ದೈವ ದೇವರಾದಿಪ್ಪು ಅಂಜನ ಶಾಸ್ತ್ರಲಿಂಗೇಶ್ವರ ಮಾಂಕಲಿ ಅಂಜನೆ ಕೊರಗಜ್ಜೆ ಇತ್ತ ಪನ್ಪುನ ಕಾರ್ಣಿಕ ಇತ್ತ ನಡಪುನ ಇಚ್ಚ ನಡಪುನ ಕೊರಗಜ್ಜೆ ದೈವರು ಆರ್ನ ದುಂಬು ದಿದ್ಯಾನ ದುಂಬುದ ಫೀಲ್ಡ್ಗೆ ಪೋಂದುಲೆ ಅವೇ ನನ್ನ ಎಂಚಾಪುನಂಡ ನನ್ನ ಇಂಕೊಂಚ ಆಸೆ ಉಂಡು. ನನ್ನ ಈತ ಫಸ್ಟ್ ಯಾನು ಒಂಜಿ ಮಾಧ್ಯಮದ ಎದುರು ಕುಲ್ಲುನಲ್ಲ ಫಸ್ಟ್ ಒಂಜಿ ಮೈಕದ ಎದುರೇ ಪಾತೆರ್ನ ಆಯ್ತು ಅಂಚಾದಿಪ್ಪುನಾಗ ಎಂಕಿ ಅವಕಾಶ ಕೊರ್ನ ಮಾಧ್ಯಮದ ಕುಲ್ಲಂಡ ಈ ಸುದ್ದಿ ಬಂಡ ಮತ್ತೆ ಹೆಂಗೆ ಫಸ್ಟಿಗೆ ಪ್ರಶಸ್ತಿ ಬಂದಾಗ ಕಾಲ್ ಮಲ್ತು 11 ಗಂಟೆ 10:45 ಸುದ್ದಿಗೆ ಪಂಡರು ಇದು ಸೆಲೆಕ್ಟ್ ಆದ್ರಿ ಹೆಂಗೆ ಆಶ್ಚರ್ಯ ಅಂದಿ ಏಯ್ತು ಬೇಗ ಏನು ಇತ್ತ ಟೋಲ್ ಮಲ್ಪಿನಟ್ಲ ಹೆಂಗೆ ಒಂಚೂರು ಪೋಡಿಗೆ ಅಂದಿ ಏನು ಅರ್ಜಿ ಪಾಡ್ದು ನಂದು ಎನ್ನೆಡ್ದು ಎಡ್ಡೆ ಕಲಾವಿದರು లేదు ನಾನು ತುಂಬ ಕಲ ಎಡ್ಡೆ ವಿದ್ವತ್ತದಕ್ಲು ಅಂಡ ಏನೊಂಜಿ ಕಲ್ದಕ್ನ ಈತ ಬೇಗ ತಿಕ್ಕಂಡತ್ತ ಅಂದ್ರೆ ಕೊಂಚಿ ಪೋಟಿಗೆಲ್ಲ ಇತ್ತು ಕೊಂಚ ಖುಷಿಲ ఉన్నది ಅಂಡ 11 ಗಂಟೆ 10 ಸುದ್ದಿ ಇದ್ದಕ್ಲು ಫೋನ್ ಮಾಡ್ತೀರಿ ಇದು ಸೆಲೆಕ್ಟ್ ಆಗ್ತಾರೆ ಇದಕ್ಕೆ ಸೆಲೆಕ್ಟ್ ಆದ ಕಾರಣ ನಮ್ಮ ಸಸ್ಯಕರು ಅರ್ಜಿದ ಬುಕ್ಕ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನ ಕೊಂಚ ಎಂಕೊಂಜಿ ಕಡೆ ಪನ್ನೋಡಿತ್ತು ದಯಪಂಡ ವೆಂಕಟೇಶ್ವರ ಪಂಡ ಆರು ಮ್ಯಾನೇಜರ್ ದೇವಸ್ಥಾನದ ಅರಿನ ಕಷ್ಟ ಸುಖನು ಅಂತ ತೆರಿನಾರು ಅಂಡ ವೆಂಕಟೇಶ್ ದಯ ಒಂಜಿ ಒಂಜಿ ವಿಷಯ ಆದಿಪ್ಪು ಬಂಗ ಬಣ್ಣಗ ಕೃಷ್ಣಪ್ಪ ಈ ಓವೇ ವಿಷಯಗಳ ಪೋಡಿ ಬರಬಲ್ಲಿ ಇನ್ನು ಇನ್ನಡ ವಿದ್ವತ್ ಉಂಡು ಇನ್ನಡ ಸಾಮರ್ಥ್ಯಕ್ಕೆ ಉಂಡು ಏನು ಎದುರು ಸಂದಪಲ್ಲ ಮುಖ ತಗ್ಗು ಬಗ್ಗದು ಪೂ ಏರೆಗ್ಲ ಒಂಜಿ ಬೇನಾಪಿಲೆ ಕಪಾತಿರೊಟ್ಟಿ ಅವು ಇತ್ತದ ಅಧ್ಯಕ್ಷರ್ಲ ಅಂಚನೆ ಬಂತೇರಿ ನಾ ಕೆಲವು ವಿಷಯ ಪೂರ ಇಂಕ ಅರ್ಥ ಆಗ್ಬೋದು ಅಂಡ ಎರಡಲ್ಲ ಒಂಜಿ ಪಾತಿರ್ನಾಗ ತಗ್ಗು ಬಗ್ಗದು ಪಾತಿರೋಡು ಅಂತೆ ನಾನು ಖುಷಿ ಪಾಡೋದಿಲ್ಲ ಇಂಕ ಅವೇ ಸಂಗೀತ ಪಂಡ ಸರಸ್ವತಿ ವಿದ್ಯಾ ಮಾತೆರೆಗಳ ಪತ್ತನಲ್ಲ ಇಂಕ್ಲ ಹಿಂಗೆ ಗುರುಕುಲ ಒಂಜಿ ಆಶೀರ್ವಾದ ಪಂಡಾರು ಐಕ್ ಬಯಕ್ನರ್ಲತ್ ಒಂಜಿ ಇದ್ವತ್ತನ ಆರು ಮಲ್ತನರ್ಲತ್ ಆರ ಗುರುಕುಲ್ ಪಂಡೇರಿ ಕಲ್ಪು ಕಲ್ತದ್ದು ನಿನ್ನ ಕಾರ ಮೊದಲು ಬರು ಈ ಆದ ಪೋರ್ಚಿ
ಗುರುಕುಲ ಪನ್ನ ಪಾತ್ರ ಯಾನ್ ಫಸ್ಟ್ ಒವ್ವೇ ಒಂಜಿ ಪ್ರೋಗ್ರಾಮ್ ಏನ ಗುರುಕುಲೇನು ದುಮ್ಮುದಿ ಒಂದು ಓಕೆ. ಸೊ ಪಾತ್ರಗ ಇನ್ನೊಂದಷ್ಟು ಮಾತನಾಡಬೇಕಂದ್ರೆ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆದರೂ ಕೂಡ ಒಬ್ಬರು ಆಗದಿಂದ ಕಾಲಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ, ಮಾತನಾಡಲೇಬೇಕು ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಹಾಗಾಗಿ ಕೊನೆಯ ಒಂದು ಕರೆಯನ್ನು ಇಲ್ಲಿ ಸ್ವೀಕಾರ ಮಾಡ್ತಾ ಇದ್ದೇವೆ. ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ ಸರ್. ಹಲೋ 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 ನಮಸ್ತೆ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಬಹುಶಃ ಲೈನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅನ್ನುವಂಥದ್ದು. ಇನ್ನು ಕೊನೆಯದಾಗಿ ಹೇಳುವಂತಿದ್ದಿದ್ರೆ ಏನು ಹೇಳ್ತೀರಿ ಮೇಡಮ್, ಒಂದು ಸಮಾಜಕ್ಕೆ ತಮ್ಮ ಒಂದು ಕಿರು ಸಂದೇಶ? ಮೊದಲನೇದಾಗಿ ನಿಮಗೆ ಸುದ್ದಿ ಚಾನೆಲ್ನವರಿಗೆ ಈಗಾಗಲೇ ಹೇಳಿದೆ, ನನ್ನನ್ನು ಮೊದಲು ಸನ್ಮಾನ ಅಂತ ಮಾಡಿದ್ದು ಕೂಡ ಈ ಸುದ್ದಿ ಬಿಡುಗಡೆ ಇದರ ಮುಖಾಂತರನೇ. ಹಾಗೆಯೇ ಈಗ ಪ್ರಶಸ್ತಿ ಬಂದದಕ್ಕೋಸ್ಕರ ಇಲ್ಲಿ ಕರೆಸಿದ್ದೀರಿ, ನಿಮಗೆ ಸುದ್ದಿ ಚಾನೆಲ್ಗೆ ಧನ್ಯವಾದ. ಓಕೆ, ಹಾಗೆ ಏನು ಹೇಳಬೇಕು ಅಂತ ಹೇಳಿದರೆ ಅದೇ ಪ್ರಶಸ್ತಿ ಬಂದಿದ್ದು ತುಂಬ ಖುಷಿಯಾಗಿದೆ. ಜಿಲ್ಲಾಡಳಿತ ಒಂದು ಕಲಾವಿದರನ್ನು ಹೀಗೆ ಗುರುತಿಸ್ತದೆ ಅಂತ ಹೇಳಿದರೆ ತುಂಬಾ ಖುಷಿ ಇದೆ. ಇಂತಹ ಹಲವಾರು ಜನ ಹೀಗೆ ಸಾಧಕರು ಇರ್ತಾರೆ, ಅವರನ್ನು ಇನ್ನು ಖಂಡಿತವಾಗಿಯೂ ಮುಂದಕ್ಕೆ ಅವರು ಕೂಡ ಬೆಳಕಿಗೆ ಬರ್ತಾರೆ. ಏನಾದರೂ ಒಂದು ನಾವೀಗ ಮಾಡಬೇಕು ಅಂತ ಇದ್ದರೆ ಅದರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇಟ್ಟುಕೊಂಡು ಮಾಡಿದರೆ ಖಂಡಿತವಾಗಿಯೂ ಏನನ್ನು ಕೂಡ ನಮಗೆ ಸಾಧಿಸ್ಬೋದು. ಆದ ಕಾರಣ ಇನ್ನೊಂದು ಟ್ಯಾಲೆಂಟ್, ಈಗ ಪ್ರತಿಭೆ ಎಲ್ಲರ ಹತ್ರ ಇದ್ದೇ ಇರ್ತದೆ. ನಾನು ಇದು ಮುಖ್ಯವಾಗಿ ನನ್ನ ಮಕ್ಕಳ ಆ ರೀತಿಯಲ್ಲಿ ಹೇಳುವಂಥದ್ದು, ಪೇರೆಂಟ್ಸ್ಗಳಿಗೆ ಹೇಳುವಂಥದ್ದು. ನಾನು ಸುಗಮ ಸಂಗೀತ ಶಿಕ್ಷಕಿ ಆದ ಕಾರಣ ಮಕ್ಕಳ ಜೊತೆ ನನಗೆ ಒಡನಾಟ ತುಂಬಾ ಹೆಚ್ಚು. ಆದ ಕಾರಣ ಏನು ಹೇಳ್ತೇನೆ ಅಂತ ಹೇಳಿದರೆ, ಎಲ್ಲರಲ್ಲೂ ಏನಾದರೂ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಅದು ಸಂಗೀತ ಆಗಿರ್ಬೋದು, ಒಂದು ನೃತ್ಯ ಮಾಡೋದಾಗಿರ್ಬೋದು, ಏನಾದರೂ ಹೆಚ್ಚು ಬರೀತಾರೆ, ಏನಾದರೂ ನೋಡಿದ್ದನ್ನು ಡ್ರಾ ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದೆ, ಅಥವಾ ಏನಾದರೂ ಅವರು ಅದರಲ್ಲಿ ಸಾಧಿಸ್ಬೋದು. ಇಂಥದ್ದನ್ನೆಲ್ಲ ಪೇರೆಂಟ್ಸ್ ನೋಟ್ ಮಾಡಿಕೊಂಡು ಅವರನ್ನು ಅದಕ್ಕೆ ಬೇಕಾದಂತಹ ತರಬೇತಿಯನ್ನು ನೀಡುವುದು, ಆ ರೀತಿಯಾಗಿ ಮಾಡಿದರೆ ಖಂಡಿತವಾಗಿಯೂ ಬೆಳಿಲಿಕ್ಕೆ ಯಾರೇ ಆಗಲಿ, ಇದು ಮಕ್ಕಳಿಂದ ಸಣ್ಣ ಇರುವಾಗದಿಂದಲೇ ಅಂತಹ ಒಂದು ಟ್ಯಾಲೆಂಟ್ ಅನ್ನು ನಾವು ಗುರುತಿಸಿ ಅದಕ್ಕೆ ನೀರು ಎರೆದ್ರೆ ಮಾತ್ರ, ಗಿಡಕ್ಕೆ ನೀರು ಎರೆದ್ರೆ ಮಾತ್ರ ಅದು ಬೆಳೀತದೆ, ಮರ ಆಗ್ತದೆ. ಆ ರೀತಿಯಾಗಿ ಪೇರೆಂಟಿಗೆ ನಾನು ಹೇಳುವಂಥದ್ದು, ಏನೇ ನಿಮ್ಮ ಮಕ್ಕಳಲ್ಲಿ ಒಂದು ಪ್ರತಿಭೆ ಇದ್ರೆ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ. ಯಾವುದಕ್ಕೂ ಬೇಡ ನೀನು ಮಾಡಬೇಡ ಅಂತ ಹೇಳುದು, ಆ ರೀತಿ ಎಲ್ಲ ಮಾಡೋದಲ್ಲ. ಏನೇ ಇದ್ರೂ ಅದಕ್ಕೊಂದು ಅವರಿಗೊಂದು ಬೆಂಬಲ ಪ್ರೋತ್ಸಾಹವನ್ನು ಕೊಟ್ಟರೆ ಖಂಡಿತವಾಗಿಯೂ ಅವ್ರು ಏನು ಮಾಡಬೇಕು ಅಂತ ಹೇಳುವ ಚಿತ್ರಣ ಕೂಡ ಅವರಿಗೆ ಬರ್ತದೆ ಮುಂದಕ್ಕೆ. ಆಮೇಲೆ ಅವರು ಅದನ್ನು ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವೇ ಪಂಡ್ಲೆಕ್ಕನೆ ಸುದ್ದಿ ಚಾನಲ್ ಫಸ್ಟ್ ಧನ್ಯವಾದ ಅಭಿನಂದನೆ ಒಟ್ಟಿಗೆ ಕೊರೊಂದಿಲ್ಲ. ದಯಪಂಡ ಒಂಜಿ ಕಲಾವಿದನ ಗುರುತಿನ ಪಂಡಕ್ಲು ಪಂಡ ನರ ಪಂಡಲ ತಪ್ಪ ಅಂದೆ ಪಂಡ ಎಂಕ್ಲೆಗ್ ಎಡ್ಡೆ ಎನ್ನ ಎಂಕ್ಲ ಬಗ್ಗೆ ಎಡ್ಡೆ ಪ್ರೀತಿ ಇದು ಗುರುತಿಸ ಇನ್ನೊಂದು ಸುದ್ದಿ ಚಾನಲ್ ವಿಡಿಯೋ ಚಾನಲ್ ಕೆಲವು ಜನ ಪಂಡ ಬೇಜಾರು ಒಂಚ ಬರ್ಚಿ ಅಂಡ ಉಪ್ಪಾಡು ಅಂಡ ಸುದ್ದಿ ಚಾನಲ್ ಎಂಕ್ಲೆ ಎಡ್ಡೆ ಸಪೋರ್ಟ್ ಮಾಡ್ತಿದ್ದಾರೆ. ಪೇಪರ್ ಪತ್ರಗೋಷ್ಠಿ ಅದು ಎಡ್ಡೆ ಏನು ಅಪ್ಪಗ ಪಾಡೊಂದುಳ್ಳೇರಿ ಅದಕ್ಲಿಗೆ ಏನು ತುಳುತ್ತವ ಅದು ಸೊಲ್ಮೆ ಸಂದೊಂದುಲ್ಲ. ಥ್ಯಾಂಕ್ ಯು ಇಬ್ಬರಿಗೂ ಕೂಡ. ಅಂದರೆ ಬಹಳಷ್ಟು ಕಾರ್ಯಕ್ರಮಗಳ ಒತ್ತಡ ತಮ್ಮದ್ದು ತಮಗಿದೆ, ಆದರೂ ಕೂಡ ಬಂದು ಒಂದು ವೀಕ್ಷಕರ ಜೊತೆಗೆ ಒಂದು ಖುಷಿಯನ್ನು ಹಂಚಿಕೊಳ್ಬೇಕು ಅನ್ನುವಂತಹ ನೆಲೆಯಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಇಬ್ಬರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ, ತಮಗೆ ಇನ್ನೊಂದಷ್ಟು ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ತಮ್ಮನ್ನು ಅರಸಿಕೊಂಡು ಬರಲಿ. ತಮ್ಮ ಮೂಲಕ ಇನ್ನೊಂದಷ್ಟು ಪ್ರತಿಭೆಗಳು ಹೊರಗೆ ಬಂದು ಅವರ ಮೂಲಕ ಕೂಡ ಸಾಧನೆ ಆಗುವಂತಾಗಲಿ. ಈ ಮೂಲಕ ನಮ್ಮ ಈ ಭಾಗ ಒಂದು ಪ್ರತಿಭೆಗಳಿಂದ ತುಂಬಿ ಹೋಗಲಿ ಅನ್ನುವಂಥದ್ದು ನಮ್ಮ ಆಶಯ. ಥ್ಯಾಂಕ್ ಯು ಒನ್ಸ್ ಅಗೇನ್ ಅಂತ ಹೇಳ್ತಾ, ವೀಕ್ಷಕರೇ ಇದು ಇವತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮುಂದಿನ ಪ್ರತಿಭೆಗಳೊಂದಿಗೆ ಮತ್ತೆ ಬರ್ತೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ ನಟ್ಟಿಬೈಲು ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟಿಬೈಲು ಉಪ್ಪಿನಂಗಡಿ.
ಕಾಂಟ್ಯಾಕ್ಟ್ 8762211150 ಅಥವಾ 8748058095. ಶುಭಾರಂಭಗೊಂಡಿದೆ ಆಶೀರ್ವಾದ್ ಫರ್ನಿಚರ್. ಎಲ್ಲ ಬಗೆಯ ಫರ್ನಿಚರ್ ಐಟಂಗಳ ಬೃಹತ್ ಶೋರೂಮ್. ಮರ, ಸ್ಟೀಲ್, ಪ್ಲಾಸ್ಟಿಕ್ ಫರ್ನಿಚರ್ಗಳು, ದೇವರ ಮಂಟಪ, ಕುಶನ್ ಸೋಫಾ, ಕಬೋರ್ಡ್ ಮತ್ತು ಎಲ್ಲಾ ರೀತಿಯ ಪೀಠೋಪಕರಣಗಳ ಅಮೋಘ ಸಂಗ್ರಹ. ಗ್ರಾಹಕರಿಗೆ ಶುಭಾರಂಭ ಮತ್ತು ಹಬ್ಬಗಳ ಕೊಡುಗೆ. 10% ವರೆಗೆ ಕಡಿತ, ಜೊತೆಗೆ ಖಚಿತ ಉಡುಗೊರೆಗಳು. ಸುಗಮ ಖರೀದಿಗೆ ಸುಲಭ ಕಂತುಗಳ ಯೋಜನೆ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ. ಸಂಪರ್ಕಿಸಿ ಆಶೀರ್ವಾದ್ ಫರ್ನಿಚರ್, ಹೋಟೆಲ್ ಸಂತೃಪ್ತಿ ಹಿಂಭಾಗ, ಸಚಿನ್ ಆರ್ಕಿಡ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಕಾಂಟ್ಯಾಕ್ಟ್ 9845304532, 9035131118. ಶ್ರೀರಾಮನಾಥ ಫರ್ನಿಚರ್, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. For enquiry contact 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.